ಮಹಾಮಹಿಮ ಸೋಮನಾಥೇಶ್ವರ ದೇವರ ಪಾದಕಮಲಗಳಿಗೆ ಭಕ್ತಿಯಿಂದ ವಂದಿಸುತ್ತಾ ಗ್ರಾಮ ದೇವರು ಲಕ್ಷ್ಮೀನರಸಿಂಹ ದೇವರ ಪಾದಾಂಬುಜಗಳಲ್ಲಿ ಭಕ್ತಿಯಿಂದ ಕೊಡಮಾಡುತ್ತಾ ಈ ಮಣ್ಣಿನ ಕಾರಣಿಕದ ಸತ್ಯಗಳಿಗೆ ಭಕ್ತಿಯಿಂದ ವಂದಿಸುತ್ತಾ ಸ್ವಾಮಿ ಪುರಜಂಕರ ಪಾದಕಮಲಗಳಿಗೆ ಸಾಷ್ಟಾಂಗ ವಂದನೆ ಮಾಡುತ್ತಾ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಆತ್ಮೀಯ ಬಂಧುಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನದ ಅನುಗ್ರಹದ ಮೂಲಕ ನಮ್ಮೆಲ್ಲರನ್ನ ಹರಸಲಿದ್ದಾರೆ ಶ್ರೀ ಕ್ಷೇತ್ರ ಒಡಿಯೂರಿನ ಪರಮ ಪೂಜ್ಯ ಶ್ರೀಗಳು. ಹಾಗೂ ಇವತ್ತಿನ ಉದ್ಘಾಟನಾ ಸಮಾರಂಭವನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಉದ್ಯಮಿಗಳು ಹಾಗೂ ಹೇರಮ್ಮ ಇಂಡಸ್ಟ್ರೀಸ್ನ ಚೇರ್ಮನ್ ಹಾಗೂ CMD ಅವರಾದ ಗೌರವಾನ್ವಿತ ಕನ್ಯಾನ ಸದಾಶಿವ ಶೆಟ್ಟಿಯವರು ಹಾಗೂ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ UT ಖಾದರ್ ಇವರು ವಹಿಸಲಿಕ್ಕಿದ್ದಾರೆ. ಭದ್ರತಾ ಕೋಶದ ಉದ್ಘಾಟನೆಯನ್ನು ನಮ್ಮ ಮಾರ್ಗದರ್ಶಕರಾದಂಥ ಐಕಳ ಹರೀಶ್ ಶೆಟ್ಟಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೂ ಎಲ್ಲ ವೇದಿಕೆಯಲ್ಲಿ ಅತಿಥಿಗಳು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಎಲ್ಲರನ್ನ ಈ ಸಮಾರಂಭಕ್ಕೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಸ್ವಾಗತಿಸುತ್ತಾ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲು ಪೂಜ್ಯ ಶ್ರೀಗಳ ಅನುಮತಿಯೊಂದಿಗೆ ಎಲ್ಲ ಅಭ್ಯಾಗತಗಳಲ್ಲಿ ನಾವು ವಿನಂತಿಸ್ತಾ ಇದ್ದೀವಿ. ಕುಲಪತಿಗಳಾದ ಡಾಕ್ಟರ್ ಸತೀಶ್ ಭಂಡಾರಿ ಅವರಿದ್ದಾರೆ. DCC ಬ್ಯಾಂಕಿನ ನಿರ್ದೇಶಕರಾದ ಗೌರವಾನ್ವಿತ TG ರಾಜಾರಾಮ್ ಭಟ್ರು ಅವರಿದ್ದಾರೆ. ಹಾಗೂ ನಮ್ಮ ಕಂಫರ್ಟ್ಸ್ ಇನ್ ಕಟ್ಟಡದ ಮಾಲೀಕರಾದ ಲಯನ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ಹಿರಿಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ಶ್ರೀ ಗುರುಪ್ರಸಾದ್ ಬಂಗೇರ್ ಅವರು ಇದ್ದಾರೆ. ನಮ್ಮೆಲ್ಲರನ್ನ ಆತ್ಮೀಯವಾಗಿ ಇನ್ನೊಮ್ಮೆ ಸ್ವಾಗತಿಸುತ್ತಾ ಭದ್ರತಾ ಕೋಶದ ಉದ್ಘಾಟನೆಯನ್ನು ನಮ್ಮೆಲ್ಲರ ಹಿತೈಷಿಗಳು ಹಾಗೂ ಜಾಗತಿಕ ಪಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಆದರಣೀಯ ಐಕಳ ಹರೀಶ್ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹರೀಶಣ್ಣನವರು ಉದ್ಘಾಟಿಸಿದಂಥ ಭದ್ರತಾ ಕೋಶಕ್ಕೆ ಪೂಜ್ಯ ಶ್ರೀಗಳು ಲಕ್ಷ್ಮಿಯನ್ನ ತುಂಬಿಸುವುದರೊಂದಿಗೆ ಶುಭ ಹಾರೈಸ್ತಾ ಇದ್ದಾರೆ.
ಮುಂದೆ ಅತಿಥಿಗಳಾಗಿ ಜೊತೆ ಸೇರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ವೇದಿಕೆ ಕಡೆ ಆಗಮಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಒಡಿಯೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅವರ ಪಾದಕಮಲಗಳಿಗೆ ಇನ್ನೊಮ್ಮೆ ಭಕ್ತಿಯಿಂದ ನಮಸ್ಕರಿಸುತ್ತಾ ನಾನು ಗೌರವಪೂರ್ವಕವಾಗಿ ಪೂಜ್ಯ ಶ್ರೀಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಸತೀಶ್ ಶೆಟ್ಟಿಯವರು ಹಾಗೂ ನಮ್ಮ ನಿರ್ದೇಶಕ ಬಂಧುಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರು ಸನ್ಮಾನ್ಯ ಯು ಟಿ ಖಾದರ್ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದಂತಹ ಕನ್ಯಾಣ ಸದಾಶಿವ ಶೆಟ್ಟಿಯವರು, ಭದ್ರತಾ ಕೋಶದ ಉದ್ಘಾಟನೆಯನ್ನು ಮಾಡಿದಂತಹ ಐಕಳ ಹರೀಶ್ ಶೆಟ್ಟಿಯವರು, ಷೇರು ಸರ್ಟಿಫಿಕೇಟನ್ನು ಬಿಡುಗಡೆಗೊಳಿಸಲಿರುವಂತಹ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಸತೀಶ್ ಭಂಡಾರಿಯವರು, ಯಕ್ಷಧ್ರುವ ನಗದು ಪತ್ರದ ಬಿಡುಗಡೆಯನ್ನು ಮಾಡಲಿಕ್ಕಿರುವಂತಹ ಬೆಳ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಸತ್ತಾರ್ ರವರು, ಮಾಸಿಕ ಠಾವಣಿ ಖಾತೆಯ ಪುಸ್ತಕ ಬಿಡುಗಡೆ ಮಾಡಲಿರುವಂತಹ ದಿ ಕಂಫರ್ಟ್ಸ್ ಇನ್ ಹೋಟೆಲ್ನ ಮಾಲಕರಾದ ಲಯನ್ ಚಂದ್ರ ಶೆಟ್ಟಿಯವರು, ಉಳಿತಾಯ ಖಾತೆ ಪುಸ್ತಕ ಬಿಡುಗಡೆ ಮಾಡಲಿರುವಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರಿನ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಗುರುಪ್ರಸಾದ್ ಬಂಗೇರ್ರವರು, ಗಣಕಯಂತ್ರದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀ ಟಿ ಜೆ ರಾಜಾರಾಮ್ ಭಟ್ ಅವರು, ನಿರ್ದೇಶಕರು DCC ಬ್ಯಾಂಕ್, ಇವರೆಲ್ಲರ ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಜೊತೆ ಸಂಘದ ಸೊಸೈಟಿಯ ನಿರ್ದೇಶಕರಾದಂತಹ ಶ್ರೀ ಸವಣೂರು ಸೀತಾರಾಮ್ ರೈ ಅವರು, ಶ್ರೀ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು, ಶ್ರೀ ಸುಧಾಕರ್ ಪೂಂಜಾರ್ ಅವರು, ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀ ಪಟ ಸತೀಶ್ ಶೆಟ್ಟಿಯವರು, ಮಾತಾ ಡೆವಲಪರ್ಸ್ನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿಯವರು, ಶ್ರೀ ಗಿರೀಶ್ ಎಂ ಶೆಟ್ಟಿಯವರು, ಶ್ರೀ ರವಿಚಂದ್ರ ಶೆಟ್ಟಿಯವರು, ಶ್ರೀ ಲೋಕೇಶ್ ಪೂಜಾರಿ ಭರಣಿ, ಶ್ರೀಮತಿ ಆರತಿ ಆಳ್ವ ಹಾಗೂ ಶ್ರೀಮತಿ ನಾಗವೇಣಿ ಇವರೆಲ್ಲರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸೊಸೈಟಿಯ CEO ಶ್ರೀಮತಿ ತನುಜಾ ಅಡ್ಯಾಂತಾಯ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನು ಸುಂದರಗೊಳಿಸಲು ಹಾಗೂ ಯಶಸ್ವಿಯಾಗಿಸಲು ದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದೇವರ ಸ್ತುತಿಯೊಂದಿಗೆ ರುಕ್ಷಿತಾ ಶೆಟ್ಟಿ ನಮ್ಮ ಸಂಸ್ಥೆಯ ಸಿಬ್ಬಂದಿ. ಮಹಾಗಣಪತಿಂ 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 ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಶಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತ ಗುರುಗುಹನುತಂ ಮಹಾದೇವಸುತ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ನಾಮಾಂಕಿತದೊಂದಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದವರು ಪಟ್ಲಗುತ್ತು ಸತೀಶ್ ಶೆಟ್ಟಿಯವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು 8 ವರ್ಷ ಅವಧಿಯಲ್ಲಿ 9 ಕೋಟಿಗೂ ಮಿಕ್ಕಿದ ಒಂದು ವೆಚ್ಚವನ್ನು ವಿವಿಧ ಯೋಜನೆಗಳ ಮುಖಾಂತರ ಯಕ್ಷಗಾನ ಕಲಾವಿದರಿಗೆ ಹಂಚಿದಂಥ ಒಂದು ಕೀರ್ತಿ ಹಾಗೂ ಹೆಮ್ಮೆ ನಮ್ಮ ಸತೀಶ್ ಶೆಟ್ಟಿಯವರಿಗೆ ಸಲ್ಲುತ್ತದೆ ಎಂದರೆ ಖಂಡಿತವಾಗಿ ಅದು ಅತಿಶಯೋಕ್ತಿಯಲ್ಲ. ನಮ್ಮ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಹಾಗೂ ಹರೀಶ್ ಶೆಟ್ಟಿಯವರ ಒಂದು ಪ್ರೇರಣೆಯೊಂದಿಗೆ ಸಹಕಾರ ಕ್ಷೇತ್ರದಲ್ಲಿ ಕೂಡ ಒಂದು ಸಾಧನೆ ಮಾಡಬೇಕೆಂಬ ಆಶೀರ್ವಾದವನ್ನು ಮಾಡಿದ ಮೇಲೆ ಪಟ್ಲ ಸತೀಶ್ ಶೆಟ್ಟಿಯವರು ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವ ಒಂದು ಆಶಯವನ್ನು ವ್ಯಕ್ತಪಡಿಸಿ ಸಮಾನ ಮನಸ್ಕ ಬಂಧುಗಳಿಗೆ ಜೊತೆ ಸೇರಿ ಪ್ರಾರಂಭಿಸಿದ ಸಂಸ್ಥೆಯೇ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಇವತ್ತು ಸ್ವಾಗತಿಸಲಿಕ್ಕಿದ್ದಾರೆ ಆದರ್ಶ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸಹಕಾರ ಕ್ಷೇತ್ರದ ಭೀಷ್ಮ ಎಂದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸವಣೂರು ಸೀತಾರಾಮ್ ರೈ ಅವರು ಈ ಸಂಸ್ಥೆಯ ನಿರ್ದೇಶಕರು. ಒಂದು ಒಳ್ಳೆಯ ಸಮಾರಂಭದಲ್ಲಿ ಸಂಜೆಯ ಹೊತ್ತಿನಲ್ಲಿ 1-1.5 ಗಂಟೆಯನ್ನು ಒಟ್ಟಿಗೆ ಕಳೆಯುವಂಥ ಒಂದು ಅವಕಾಶ. ಉದ್ದೇಶ ಇಷ್ಟೇ. ಇವತ್ತು ಸಹಕಾರಿ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಶಿ ಅಂತ ಹೇಳಿ ಹೆಸರು ಪಡೆದಂಥ ಒಂದು ವ್ಯವಸ್ಥೆ.
ದೇಶದಲ್ಲೇ ಕರ್ನಾಟಕ ಮಂಜೂಣಿಯಲ್ಲಿದ್ದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಹೆಸರನ್ನು ಪಡೆದಂಥ ಒಂದು ವ್ಯವಸ್ಥೆ. ಇವತ್ತು ಎಲ್ಲ ಬೆಳವಣಿಗೆಗಳನ್ನು ನೀವು ನೋಡ್ಬೋದು ಸಹಕಾರಿ ಕ್ಷೇತ್ರದಲ್ಲಿ ಏನು ನಡೀತದೆ ಅಂತ. ನಾವೆಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಕೂಡ ಕಾಂಪಿಟೇಷನ್ ಕೊಡುವ ಮಟ್ಟದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರಗಳು ಮುಂದುವರಿಯುವುದನ್ನು ನೀವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಇದಕ್ಕೆ ಬೇರೆ ಬೇರೆ ಸವಲತ್ತುಗಳನ್ನು ಕೊಟ್ಟು ಪ್ರಜಾಪ್ರಭುತ್ವ ಪ್ರಕಾರ ಸರ್ಕಾರದ ಹಸ್ತಕ್ಷೇಪ ಇರಬಾರದು, ಜನರಿಂದ ಜನರಿಗಾಗಿ ಜನರೇ ನಡೆಸಿಕೊಳ್ಳತಕ್ಕಂಥ ಸಹಕಾರಿ ಸಂಸ್ಥೆಯನ್ನು ನೀವೇ ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಆದ್ದರಿಂದ ಇವತ್ತು ಬೇರೆ ಬೇರೆ ನೀವು ನೋಡ್ಬೋದು, ಬೆಳಿಗ್ಗೆ ಪೇಪರ್ ತೆಗೆದರೆ ಒಂದು 10-20 ಸಹಕಾರಿ ಸಂಘಗಳು ಉದ್ಘಾಟನೆ ಆಗುವುದನ್ನು ನಾವು ಕಾಣ್ತೇವೆ. ಜಾತಿವಾರ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆಯ ಪರವಾಗಿ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಅದರಲ್ಲಿ ಬಂದಿರತಕ್ಕಂಥ ಲಾಭವನ್ನು ಬಡಬಗ್ಗರಿಗೆ ಅಥವಾ ನಮ್ಮ ಸದಸ್ಯರಿಗೆ ಹಂಚುವಂಥ ಒಂದು ಕಾರ್ಯಕ್ರಮ. ಭಾರಿ ಸಂತೋಷ ಏನು ಅಂತ ಹೇಳಿದರೆ, ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕೇರಳದಲ್ಲಿ ನಮ್ಮ ಸತೀಶ್ ಪಟ್ಲ ಅವರು ಭಾಳ ಹೆಸರುವಾಸಿಯಾದಂಥ ಜನ. ಯಕ್ಷಗಾನದ ಒಂದು ಹೆಸರು ಅಂದರೆ ಅದು ಪಟ್ಲ ಸತೀವ ಶೆಟ್ಟಿ ಅಂತ ಹೇಳಿದಂಥ ಒಂದು ವ್ಯವಸ್ಥೆ. ಈಗಾಗಲೇ ಭಂಡಾರಿಗಳು ಹೇಳಿದ್ದಾರೆ, ನಾನು ಹೆಚ್ಚು ಹೇಳೋದಿಲ್ಲ. 3 ವರ್ಷದಿಂದ ಈಗಾಗಲೇ 8.5 ಕೋಟಿ ರೂಪಾಯಿಯನ್ನು ಮಾಡಿದ್ದು ಮಾತ್ರವಲ್ಲ, ಈಗ ಒಂದು ಗ್ರಾಮದಲ್ಲಿ 4-5 ಎಕರೆ ಜಾಗವನ್ನು ತಗೊಂಡು ಬಡವರಿಗೆ ಮನೆ ಕಟ್ಟಿಸಿಕೊಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರಿಂದ ಜನಮೆಚ್ಚುಗೆ ಕೊಡಿದ ಒಂದು ಯುವಕ ಅಂತ ನಾವೆಲ್ಲ ನಂಬಿದ್ದೇವೆ. ಅಂಥವರಿಗೆ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಹಕಾರಿ ಸಂಘವನ್ನು ಮಾಡಿ ಇನ್ನೂ ಹೆಚ್ಚಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಂಡು ಇವತ್ತು ಈ ಸಹಕಾರಿ ಸಂಘವನ್ನು ಅವರು ಹುಟ್ಟುಹಾಕಿದ್ದಾರೆ. ನಾವೆಲ್ಲ ಅವರ ಬೆನ್ನ ಹಿಂದಿನಿಂದ ಸೇರಿಕೊಂಡು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತಾ ಇದ್ದೇವೆ. ಏನೂ ಇರಲಿ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷ ನಮ್ಮನ್ನು ಆಶೀರ್ವಚನ ಮಾಡಲಿಕ್ಕೆ ಇರಕ್ಕಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಇವರ ಬಗ್ಗೆ ಕೂಡ ನಾವು ಒಂದೆರಡು ಮಾತನ್ನು ಹೇಳಲೇಬೇಕಾಗ್ತದೆ. ಶ್ರೀಯುತರ ತುಳುವಿಗೆ ಬೇಕಾಗಿ ವೀರೇಂದ್ರ ಹೆಗಡೆ ಅವರು 2008ರಲ್ಲಿ ಮಾಡಿದಂಥ ಒಂದು ಸಮಾರಂಭ, ಆನಂತರ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಮಾಡಿದಂಥ ಸಮಾರಂಭದ ನಂತರ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವಿನ ಬಗ್ಗೆ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡುವವರು ನಮ್ಮ ಸ್ವಾಮೀಜಿಯವರು. ಅವರ ಏರಿಯಾದಲ್ಲಿ ತುಳುವು ಮಾತ್ರ ಅಲ್ಲ, ರಥೋತ್ಸವ ಮಾತ್ರ ಅಲ್ಲ, ಶಾಲೆಗಳನ್ನು ನಡೆಸುವುದರೊಂದಿಗೆ ಆ ಕನ್ಯಾನ ಗ್ರಾಮವನ್ನೇ ಒಂದು ದತ್ತು ತಗೊಂಡು ಅದರ ಸಂಪೂರ್ಣ ಬೆಳವಣಿಗೆಯನ್ನು ಮಾಡಿದಂಥ ಶ್ರೀಯುತ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಇವತ್ತು ಉದ್ಘಾಟನೆ ಮಾಡಿದವರು ನಮಗೆಲ್ಲ ಗೊತ್ತಿದ್ದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ. ಇವರಿಗೂ ಒಂದು ವಿಶೇಷತೆ ಸ್ವಾಮಿಗಳ ಹಾಗೆ. ಇತ್ತೀಚಿನ 2-3 ವರ್ಷಗಳಿಂದ ನೀವು ನೋಡಿದರೆ ಕೂಳೂರು ಕನ್ಯಾನ ಶೆಟ್ಟಿ ಅವರ ಹೆಸರು ಪೇಪರ್ನಲ್ಲಿ ನಾವು ಓದ್ಬೋದು. ಆದರೆ ಒಂದು 3-4 ವರ್ಷಕ್ಕೆ ಹಿಂದೆ ಹೋಗಿ ಅವರ ಹೆಸರನ್ನು ಯಾರೂ ಕೇಳಲಿಲ್ಲ. ಆದರೆ ಇವರು ಪ್ರಾರಂಭ ಮಾಡಿದ ಈ ಸಮಾಜ ಸೇವೆ ಒಂದು 2-3 ವರ್ಷದಲ್ಲಿ ಅವರು ಮಾಡಿದಂಥ ಕೆಲವೊಂದು ಸಾಧನೆಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ಹೇಳಬೇಕು. ಇವತ್ತು ಏನು ನಮ್ಮ ಬಂಟರ ಸಮಾಜ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಅಂತಿದೆ, ಅದಕ್ಕೆ ವರ್ಷಕ್ಕೆ 50 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ಪ್ರತಿ ವರ್ಷ ನಮಗೆ ಕೊಡತಕ್ಕಂಥ 1ನೇ ವ್ಯವಸ್ಥೆ. 2ನೇ ವ್ಯವಸ್ಥೆ ಪಟ್ಲ ಸತೀಶ್ ಶೆಟ್ಟಿ 8 ವರ್ಷದಿಂದ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಟ್ಲ ಸತೀಶರ ಇದಕ್ಕೆ 25 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ. ಮತ್ತು ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ಸಾಮಾಜಿಕ ಕಾರ್ಯಕರ್ತ ಇರಲಿ, ಇವತ್ತು ಅವರು ನಮಗೆಲ್ಲ ಕೊಡತಕ್ಕಂಥ ಇದು ಹಣ ಭಾರಿ ಜನರ ಹತ್ರ ಇದೆ, ಇಲ್ಲ ಅಂತಲ್ಲ, ಎಲ್ಲರ ಹತ್ರವೂ ಇದೆ. ಇವತ್ತು ನಮ್ಮ ಹತ್ಲಾಗೆಲ್ಲ ಅಡಿಕೆಗೆ ರೇಟ್ 500 ಆಗಿದೆ ಅಂತೇಳಿ ಎಲ್ಲರ ಹತ್ರ ಹಣ ಉಂಟು. ಆದರೆ ಇದನ್ನು ಕೊಡಲಿಕ್ಕೆ ಮನಸ್ಸು, ಆ ಧಾರಾಳ ಮನಸ್ಸು ಎಲ್ಲರ ಹತ್ರ ಇರುವುದಿಲ್ಲ. ಅಂಥ ಒಂದು ಮನಸ್ಸನ್ನು ನಮ್ಮ ಕೂಳೂರು ಕನ್ಯಾನ ಸದಾಶಿವರು ಹೊಂದಿದ್ದಾರೆ. ಇವತ್ತು ನಮ್ಮ ಬ್ಯಾಂಕನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಬೇಕಾದಂಥವರು URT ಖಾದರ್ ಈಗಾಗಲೇ ಬಂದು ನಮ್ಮ ಸಮಾರಂಭ ಉದ್ಘಾಟನೆಯನ್ನು ಮಾಡಿಕೊಂಡು ಈಗ ಒಂದು 10 ನಿಮಿಷದಲ್ಲಿ ಬಂದು ನಮ್ಮೊಟ್ಟಿಗೆ ಪುನಃ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಭದ್ರತಾ ಕೋಶ ಉದ್ಘಾಟನೆ ಮಾಡಬೇಕಾದವರು ನಳಿನ್ ಕುಮಾರ್ ಕಟೀಲ್ರವರು ಕಾರ್ಯನಿಮಿತ್ತ ಬೆಳಿಗ್ಗೆ ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಅವರ ಪರವಾಗಿ ಇವತ್ತು ನಮ್ಮ ಐಕಳ ಹರೀಶ್ ಶೆಟ್ಟಿಯವರು ನಮ್ಮ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರ ಬಗ್ಗೆ ಕೂಡ ಕನ್ಯಾನ ಸದಾಶಿವ ಶೆಟ್ಟರಾಗಿ ನಾನು ಎಲ್ಲಿ ಹೋದರೂ ಹೇಳಿಕೊಂಡು, ಇವತ್ತು ನಮ್ಮ ಸಮಾಜದಲ್ಲಿ ಕೆಲವೇ ಜನರ ಬೆರಳೆಣಿಕೆಯ ಜನಗಳಲ್ಲಿ ಇವತ್ತು ಕಂಡುಕೊಳ್ಳತಕ್ಕಂಥ ಒಂದು 3-4 ಹೆಸರಿನಲ್ಲಿ ಐಕಳ ಹರೀಶ್ ಶೆಟ್ಟಿಯವರು ಒಬ್ಬರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇವರು ಕನ್ಯಾನದವರು ಹಾಗೆಲ್ಲ, ಕನ್ಯಾನದವರ ಒಂದು ಟೈಪ್ ಬೇರೆ, ಇವ್ರದ್ದೊಂದು ಟೈಪ್ ಬೇರೆ. ಅವರ ಕಂಪನಿಯಿಂದ ದುಡ್ಡು ಕೊಡೋದು. ಇವರು ಬಾಂಬೆ ಎಲ್ಲ ಸ್ನೇಹಿತರನ್ನು, ಬಾಂಬೆಯಲ್ಲಿ ಎಷ್ಟು ಜನ ನಮ್ಮ ಸಮಾಜದವರಿದೆ ಅವರನ್ನು ಒಗ್ಗಿಡಿಸಿ ಅವರಿಂದ ಹಣ ತಂದು ಇವತ್ತು ನಮ್ಮ 2 ಜಿಲ್ಲೆಯ ಅದಕ್ಕೆ ಅವರು ಹಂಚುವಂಥ ಒಂದು ಸ್ಟೈಲ್ ನೋಡಿದರೆ
ನಾವೇ ದಿಗ್ಭ್ರಮೆಗೊಳ್ಳುವಂಥ ಒಂದು ವ್ಯವಸ್ಥೆ. ಅಂಥವರು ಇವತ್ತು ನಮ್ಮ ಭದ್ರತಾ ಕೋಶ ಉದ್ಘಾಟನೆ ಮಾಡಿದ್ದಾರೆ. ನಿಮಗೂ ನಮ್ಮ ತಮ್ಮ ಹೃದಯದ ಸ್ವಾಗತ ಸರ್. ಇನ್ನೊಬ್ಬರು ನಮ್ಮ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಇರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಸತೀಶ್ ಭಂಡಾರಿ ಅವರು ಕುಲಪತಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಈ ಜನಜನಿತ ನಮ್ಮ ಬಂಟ್ವಾಳ ಮತ್ತು ಮಂಗಳೂರು ಕ್ಷೇತ್ರದಲ್ಲಿ ಭಂಡಾರಿ ಡಾಕ್ಟರ್ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಗೊತ್ತಿದ್ದಂಥ ವ್ಯಕ್ತಿ. ಮತ್ತು ನಗುಮೊಗದ ಸೇವೆ, ಯಾರನ್ನು ಕೂಡ ಒಂದು ಮುಖ ಕಪ್ಪು ಮಾಡಿ ನೋಡಿದವರಲ್ಲ. ನಾನು ಸುಮಾರು ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ನಗಾಡಿಕೊಂಡೇ ಇರುವಂಥ ಒಂದು ಸಂತೋಷದ ಒಂದು ಜನ ಇವತ್ತು ನಮ್ಮ ಶೇರ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡೋದು. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಚಂದ್ರ ಶೆಟ್ಟಿ ಅವರು ನಾವೆಲ್ಲ ಮೆಚ್ಚಬೇಕಾದಂಥ ಒಂದು ವ್ಯವಸ್ಥೆ. ಒಂದು ಸಣ್ಣ ಯುವಕ ಇಂಥ ಒಂದು ದೊಡ್ಡ ಪೇಟೆಯಲ್ಲಿ ಬಂದುಕೊಂಡು ದೊಡ್ಡ ಒಂದು ಕಾಂಪ್ಲೆಕ್ಸನ್ನು ಕಟ್ಟಿಕೊಂಡು ಎಷ್ಟೋ ಜನಕ್ಕೆ ಜೀವನೋಪಾಯವಾಗತಕ್ಕಂಥ ವ್ಯವಸ್ಥೆ. ಇದು ತಪ್ಪಸರಿ ಮತ್ತೆ ನೀವು ಆಲೋಚನೆ ಮಾಡಬಹುದು. ಒಂದು ದೊಡ್ಡ ಕಟ್ಟಡ ಕಟ್ಟಿ ಅದರಲ್ಲಿ ಒಂದು 10-50 ಜನಕ್ಕೆ ಬಾಡಿಗೆಗೆ ಕೊಟ್ಟು ಅವರು ಅದರಲ್ಲಿ ಇಂಪ್ರೂವ್ ಆಗತಕ್ಕಂಥ ಒಂದು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ನಮ್ಮ ಯುವಕ. ನಮಗೂ ಇವ್ರಿಗೂ ಹತ್ತಿರದ ಸಂಬಂಧ. ಇವರ ಹೆಂಡತಿ ನಮ್ಮ ಊರಿನವರು, ಆದ್ದರಿಂದ ನಮಗೆ ಮತ್ತು ಹತ್ತಿರ ಇವರು. ಆದ್ದರಿಂದ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಹಿರಿಯ ವ್ಯವಸ್ಥಾಗಾರಾಗಿ ನಮ್ಮೊಟ್ಟಿಗಿರುವರು ಗುರುಪ್ರಸಾದ್ ಬಂಗೇರ್ರವರು. ಅವರನ್ನು ಕೂಡ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಗಣಕಯಂತ್ರ ಉದ್ಘಾಟನೆ ಮಾಡೋರು TG ರಾಜಾರಾಮ್ ಭಟ್ ಅವರು. ಇವರ ಬಗ್ಗೆ ಕೂಡ 2 ಮಾತು ಹೇಳದಿದ್ದರೆ ತಪ್ಪಾಗ್ತದೆ. ರಾಜಾರಾಮ್ ಭಟ್ರು ಮತ್ತು ಸತೀಶ್ ಅವರು ಒಂದೇ ಗ್ರಾಮದ ಒಟ್ಟಿಗೆ ಬೆಳೆದು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡತಕ್ಕಂಥವ್ರು. ಕೋಆಪರೇಟಿವ್ನಲ್ಲಿ ಒಂದು ಒಳ್ಳೆ ಹೆಸರು ರಾಜಾರಾಮ್ ಭಟ್ರದ್ದು. ಅಡಿಕೆಗೆ 73ನೇ ಇಸ್ವಿಯಲ್ಲಿ ಅಡಿಕೆಗೆ ರೇಟು ಬಿದ್ದಾಗ ಮಾನಸ್ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೊದಲನೇ ಅಧ್ಯಕ್ಷ ಇವರು ನಮ್ಮ ರಾಜಾರಾಮ್ ಭಟ್ರು. ಅದಲ್ಲದೆ ಈಗ ಕಂಟಿನ್ಯೂಸ್ ಆಗಿ ಒಂದು 20 ವರ್ಷಗಳಿಂದ DCC ಬ್ಯಾಂಕಿನ ನಿರ್ದೇಶಕರಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡತಕ್ಕಂಥ ರಾಜಾರಾಮ್ ಭಟ್ರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಉಪಸ್ಥಿತರಿರತಕ್ಕಂಥ ಅಬ್ದುಲ್ ಸತ್ತಾರ್ ಅವರು ಈ ಗ್ರಾಮದ ಪ್ರಥಮ ಪ್ರಜೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕ ಮಿತ್ರರುಗಳನ್ನು ಮತ್ತು ಮುಂಭಾಗದಲ್ಲಿರತಕ್ಕಂಥ ಈ ಸಂಸ್ಥೆಯ ಅಭಿಮಾನಿಗಳು, ಸಂಘದ ಸದಸ್ಯರು, ಪ್ರಜಾಪ್ರತಿನಿಧಿಗಳು, ಅಧಿಕಾರಿ ಮಿತ್ರರು, ಪತ್ರಕರ್ತ ಸ್ನೇಹಿತರು, ಎಲ್ಲ ಜನಪ್ರತಿನಿಧಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟಿಯವರು ತುಳಸಿ ಹಾರ ಹಾಕಿ ಫಲಪುಷ್ಪ ಸಮರ್ಪಣೆಯೊಂದಿಗೆ ಗೌರವಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸಹಕಾರಿ ಶಾಲನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಶಾಲು ನಮ್ಮ ಸಹಕಾರಿ ಶಾಲು. ಇದು 7 ಬಣ್ಣಗಳನ್ನು ಒಳಗೊಂಡಂತಹ ಶಾಲು. ಅತಿಥಿಗಳಿಗೆ ಹಾಗೂ ಎಲ್ಲ ನಿರ್ದೇಶಕರಿಗೆ ಸಹಕಾರಿ ಶಾಲು ತೊಡಿಸಿ ಗೌರವಿಸ್ತಾ ಇದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು. ನಿಲ್ಲುತ್ತವೆ. ಅಂಥದ್ರಲ್ಲಿ ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಉದ್ಘಾಟನೆಯನ್ನು ಕೂಡ ಪೂಜ್ಯ ಶ್ರೀಗಳು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಅವರ ಅಮೃತಾಸ್ತ್ರದಲ್ಲಿ ಉದ್ಘಾಟಿಸಿದ್ದಾರೆ. ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಸಾಯಂ ಸಂಧ್ಯಾ ಕಾಲ ಅಂದು ಗೋಧೋಳಿಲಗ್ನೋಡು ಇದು ಆರಂಭ ಆಯ್ದಂಚಿನ ಈ ಸೊಸೈಟಿದ ಆರಂಭದ ಒಂದು ಪೊರ್ತೊಂದು ಪಂಡ ಗೋಧೋಳಿ ಲಗ್ನ ಎಡ್ಡೆ ಸುಮೂರ್ತೋಡು ಆರಂಭ ಆಗ್ತದೆ. ಕತ್ತಲೆ ಆನಾಗ ತೊಡರು ಗೊತ್ತಾವುದು ಬೇತೆ ಬೇತೆ ಕತ್ತಲೆದ ಬಂಗುಡಿತ್ತಿನ ಒಂಜಿ ಏರುಳ್ಳಿರ ಕಲಾವಿದರನ ಬಾಲ್ಕು ಒಂಜಾತು ಬೊಳ್ಪುಗರ್ನಂಚಿನ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ಉಪ್ಪುಣಿ ಸಮಾಜ ಪರವಾದ ಬದುಕಂಡ ಇಂಚ ಬದುಕೊಳಿಂದ ಒಂದು ಆದರ್ಶವಾಯಿನಂಚಿನ ವ್ಯಕ್ತಿ ಪಂಡ ಸತೀಶ್ ಭಟ್ಟ. ಹೆಂಗೆ ತೋಜನೆ ಯಕ್ಷರಂಗದ ಯಕ್ಷಲೋಕಡು ಒಂಜಾತು ಯಕ್ಷಧ್ರುವಾದಿತ್ತು ಅಂಡಲ್ಲ ಇತ್ತೆ ಸಹಕಾರಿ ರಂಗೋಡ್ಲು ಒಂಜಿ ಯಕ್ಷಧ್ರುವ ಆಪಣಂಚಿನ ಒಂಜಿ ಎಡ್ಡೆ ಲಕ್ಷಣ ಉಂಡು ಒಂದು ಯಾನ್ ಸೇರಿ ಉಂಡೆ.
ಒಂಜಿ 10 ಜನಕ್ಕೆ ಉಪಕಾರ ಒಂದು ಬದುಕೊಡಿಗೆ ಬದುಕಂಡ ತಾನೇ ಬದುಕೊಂಡಿಟ್ಟದಾರ ಅರ್ಥ ಇಜ್ಜಿ ತನ್ನಕುಲ ಬದುಕೊಡಿ ಮಲ್ಲ ವಿಶಾಲమైన ದೃಷ್ಟಿ ಇತ್ತಿನಂಚಿನ ವ್ಯಕ್ತಿ ಎಪಲ ನಮ್ಮ ತೂವೊಂದುಪ್ಪ ಸಮಾಜಡು ಒಂಜಾತ್ ಅರ್ಥ ವ್ಯವಸ್ಥೆ ದಾದ ಕೌಟಿಲ್ಯನ ಬಗೆಟ್ಟು ಅರ್ಥಶಾಸ್ತ್ರದ ಬಗೆಟ್ಟು ಹೆಚ್ಚಿಗೆ ವಿಚಾರ ಪಾತ್ರಗಳು ಚಾಣಕ್ಯ ಅಂತ ಲೆಪ್ಪರಲ್ಲಿ ಒಂಜಾತೆ ಖಾಲಿ ಅರ್ಥವ್ಯವಸ್ಥೆಗೆ ಮಾತ್ರ ಬದುಕುಗಳ ಕೆಲವು ಎಡ್ಡೆ ವಿಚಾರಗಳನ್ನು ತಿಳಿಪಾದೇರು ಒಂಜಿ ಪಾತ್ರ ಉಂಡು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥ ಅಂತ ಐಕ್ಲೆತ್ತೆ ಅಂಡ್ ಆರಂಭಡು ಧರ್ಮನು ಕೊಣತದಿಯೇ ಕಡೆಯಕ್ಕೆ ಆಯ್ತಾ ವಿಚಾರಣ ಮಾತ್ರ ಒಟ್ಟು ಮಲ್ತದೆ ಮೋಕ್ಷ ಅಂದಿಯೇ ಉದ್ದೇಶ ಮನುಷ್ಯನ ಬದುಕದ ಸಾಕ್ಷಾತ್ಕಾರ ಮೋಕ್ಷದ ಅಡೆಗೆ ಅವು ದಾನೇ ಒಪ್ಪಡೆ ಅಂಡ್ ಅರ್ಥನು ದುಂಬುದಿ ಒಂದು ಕಾಮಾನ್ ಬಂಡ ಬೇಕುಗಳು ಒಂದರ್ಥ ಕಾಮನೆಗಳು ಒಂದರ್ಥ ಐಟ್ ಕಾಮ ಬೊಕ್ಕ ಅರ್ಥ ಕಾಮನು ನಡುಟುದಿಯೇ ಧರ್ಮ ಸುರುಟು ಒಂಜಿ ಪಾತೆರುಂಡು ಧರ್ಮಯುಕ್ತವಾದ ಕಾಮನೆಗಳು ದಾಲ ತಪ್ಪತ್ತು ಶಾಸ್ತ್ರಡುಂಟು ಧರ್ಮಯುಕ್ತವಾದ ಕಾಮನೆ ಅದಕ್ಕೆ ಒಂದು ಇತಿಮಿತಿ ಎಂದು ಅವು ನಿಜವಾದ ಬದುಕಿಗೆ ಸಹಕಾರಿಯಾಗುವುದು ಅಂಡ್ ಅದೇನೊಂಜಿ ಅರ್ಥ ಇಂಪಿನವು ಅರ್ಥದ ಉಳೈಡ್ ಅರ್ಥವು ಬೆಲೆ ಬರ್ಪಣೆಯಪ್ಪ ಅಂತ ಕೇಳವು ಧರ್ಮಯುಕ್ತವಾದಿತ್ತನ ಮಾತ್ರ ಪಾತೆರುಂಡು ಧರ್ಮಯುಕ್ತವಾಗಿ ಗಳಿಸಬೇಕು ಧರ್ಮಯುಕ್ತವಾಗಿ ಉಳಿಸಲು ಬೇಕು ಆತ ಯಾರಂದ್ರೆ ಧರ್ಮಯುಕ್ತವಾಗಿ ಬಳಸಬೇಕು ಅಂದೆಲ್ಲ ಪಂಡಿತರು ನೆಕ್ ದಾಲ ಅಪಯಚಿಗೆ ನನಗೆ ಧರ್ಮಯುಕ್ತವಾದ ಗಳಿಕೆ ಧರ್ಮಯುಕ್ತವಾದ ಬಳಕೆ ಧರ್ಮಯುಕ್ತವಾದ ಉಳಿಕೆ ನೆಕ್ ದಾಲ ಅಪಾಯಗಳಿಜ್ಜಿ ಅಂತ ಅರ್ಥ ಸಂಪತ್ತುದ ಸಂಗ್ರಹಣದ ಪಿರವಡು ಒಂಜಿ ಪಾತೆರುಂಡು ಒಂಜೋ ಸಂಪತ್ತನ್ನು ಭೋಗಿಸವಳಿಗೆ ಏತು ಭೋಗಿಸವಳಿ ಒಂಜೋ ಭೋಗಿಸವಳು ಈಚಿನ ದಾನ ಮಲ್ಕೊಡಿಗೆ ಭೋಗಿಸದಿದ್ದಲ್ಲಿ ದಾನ ಮಾಡದಿದ್ದಲ್ಲಿ ಮೂರನೇ ಗತಿಯು ಒದಗುವುದು ಒಂದು ಪಂಡೇರು ಅವು ನಾಶ ಅಂದರ್ಥ ಆಯ್ತ ಉಳೈಡ್ ಜಾಗೃತಿ ಆದೆ ಆಯ್ತ ಬಗ್ಗೆ ಅಣ್ಣಗೆ ಭಾರಿ ಅನುಭವ ಉಂಟು ಆ ರೈತ ಬಗ್ಗೆ ಇಟ್ಕೊಂಡಿರು ಸಂಪತ್ತು ಭತ್ತನ ದಾನ ಮಾಡ್ಬಿಟ್ಟು ನನಗೆ ಗೊತ್ತುಂಟು ಎಂಚ ಬಳಕೆ ಮಾಡ್ಕೊಡು ಒಂದು ಒಂಜರಿಗೆ ತಾಟಿ ಮಾಡ ಹೆಚ್ಚ ಒಂದನ್ನು ತೋರಿಸಿ ಸತಿಶಾಬಲ ಮಂಡನೆ ಮಾಮ ತೆರನ ವಾಪು ಖಂಡಿತ ಪಡ ಇಟ್ಟು ದಾರ ಸಂಶಯ ಇಜ್ಜಿ ಮಾಮನ ಬಲ ಉಂಟು ಒಟ್ಟಿಗೆ ಆಮೇಲೆ ಹಿಡಿದು ಒಂದೇ ತೂಂಡ ಅವು ಐಕಳನೆ ಹರೀಶನೇ ಬೇತೇರನ ಪಣಿ ನಂಗೆ ಸಾಧ್ಯತೆ ಹಾಕುದು ಸಾಮರ್ಥ್ಯ ಉಂಟು ಇದು ಈ ಕಾರಣ ಗಟ್ಟಿ ಬತ್ತೊಂದೇರು ಮ್ಯಾಮ ಈಗ ಕಾರಣ ಇನ್ನು ಗೊತ್ತಾದ ದಾದ ಗುಟ್ಟು ಬೇರೆ ಪತ್ತನ ಹಾಕೊಂಡು ಗೊತ್ತುಂದ ರೀ ಒಂಜಾತಿ ಜಾಗತಿಕ ಬಂಟೆರ್ನ ಒಂಜಾತಿ ಗುರ್ಕಾರ ಅದು ಜವಾಬ್ದಾರಿಗೆ ತಂದು ಎಂಚ ನಡಪಾವಳಿ ಎಡ್ಡೆ ಒಂಜಿ ತನ್ನ ಕರ್ತವ್ಯನು ಮತ್ತೊಂದು ಇಂಕ್ಲ ಮೆಚ್ಚುಗಿದ ವಿಷಯ ಅಂದರೆ ಎಲ್ಲಿ ಜವಣೆ ಮೂಳು ಈತು ಮಲ್ಲೊಂಜಿ ಮಾತ್ರ ವ್ಯವಹಾರ ಮಾಡ್ಕೊಂಡು ಅಂಡ ಸಾಮರ್ಥ್ಯ ಎತ್ತೊಂದು ಗೊತ್ತಾವಾತ ನಂಗೆ ಸಾಮರ್ಥ್ಯ ಅನಿತೆ ಗೊತ್ತಾನೆ ಇಂದು ಮುಕ್ಕಳ ಬಿಲ್ಡಿಂಗ್ ಪಂಡನೆ ಗೊತ್ತಾನೆ ಎಡ್ಡೆ ಒಂಜಿ ದುಂಬು ಒಂಜಿ ಭವಿಷ್ಯ ಉಂಟು ತೋಜುದು ಎಂಕ ಬರಡೇನ ಐತೆ ಈ ಒಂಜಿ ಯಕ್ಷಧ್ರುವ ಸೊಸೈಟಿದ ಸೌಹಾರ್ದ ಕೋಆಪರೇಟಿವ್ ಇಟ್ಟು ಪುದರುಂಟು ಸೌಹಾರ್ದ ಭಾರಿ ಎಡ್ಡೆ ಪುದರುಂಟು ಇದೇನೇ ಪಾತ್ರ ಅಂದ್ಕೊಂಡು ಒಂದು 3 ಗಂಟೆದ ಬರ್ತು ಉಪನ್ಯಾಸ ವಿಷಯ ಉಂಟು ಯಾರು ಪಾತ್ರದ ಬಿಳ್ಳರ ಬರ್ತನ ಎತ್ತಿ ಸೌಹಾರ್ದದ ಬಗೆಟ್ಟು ಸರಿ ಕುಟುಂಬದನೆ ಅವ್ರನ್ನ ಸವಣವ್ರದಾರೇನು ಬಹುಶಃ ಅದನ್ನ ಸರಿಯಾದ ಒಂದು ಗೈಡೆನ್ಸ್ ಕೊಡ್ತೇನೆ ಕುಳ್ಳದ ಪಾತ್ರದ ಉಪ್ಪೇರು ಅಂದ್ರೆ ಸತ್ಯಸ ಇಂಚಾವಡು ಒಂದು 6 ಕ್ಲಾಸ್ ಖಂಡಿತ ಕೊಡ್ದುಪ್ಪೇರು ಇಂಚ ಅಂದ್ರೆ ಆರು ಅಂಚಿನ ಜನ ಹೋಗಿ ಅನ್ಕೊಂಡ್ರೆ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಬಿಟ್ಟು ದಿರ್ತನ ಕೈ ಪಂಡ ತಪ್ಪ ಬಂದು ಇನಿ ಬ್ಯಾಂಕ್ ನಡಪದ ಅದಕ್ಕೆ ಅನುಭವ ಉಂಟು ಇನ್ನು ಒಟ್ಟು ನಮ್ಮ ತೂಪಂದ ಅಂಡ ನೆಟ್ಟು ಕೋಪರೇಟಿವ್ ಅಂತ ಉಂಟು ಈ ಕೋಪರೇಟಿವ್ ಅನ್ಪಣಕ್ಕೆ ಭಾರಿ ಅರ್ಥಗಳು ಉಂಟು ಒಂಜಿ ಕೈ ಸೇರೋಣ್ಣೇನು ಸೇರಿನ ಮಾತ್ರ ಬಲಾಪಣೇನು ಈ ಸೊಸೈಟಿದ ಮೂಲಕವಾದ ಹೆಚ್ಚ ಜನಗಳೇ ಬೊಳ್ಪುಗರಿಗೆ ಸಾಧ್ಯತೆ ಉಂಟು ಎಡ್ಡೆ ಒಂಜಿ ಆಲೋಚನೆ ಮಂತೊಂದು ಈ ರೀತಿಯ ಮಂತು ನಾವು ಇಂಚಿನ ಒಂಜಿ ಚಿಂತನೆ ಉದ್ದೇಶ ಇಟ್ಟುಕೊಂಡು ನಾನು ತೆರೆ ಉಂಟು ಬಹುಶಃ ಕೋಪರೇಷನ್ ಅಂದು ಒಂಜಿ ಉಂಟು ಕೋಪರೇಷನ್ ಇಂಚಿನ ನಿಂಗೆ ಡಾಕ್ಟರ್ ಮಾಡ್ತಾರೆ ಕೋಪರೇಷನ್ ಇಲ್ವಾ ಅಲ್ಲಿ ಆಪರೇಷನ್ ಮಾಡಿ ಮೇಲ್ಪಡ್ತಾರೆ ಅವು ಹೆಚ್ಚಿಗೆ ಎಂತೂ ಮಂತು ದೆಪ್ಪಲೆ ಈ ಕೋಪರೇಷನ್ ಕೋಪರೇಷನ್ ವ್ಯತ್ಯಾಸ ಅನ್ನೋದನ್ನು ಕೋಪರೇಷನ್ ಅಗತ್ಯತೆ ಉಂಟು ಒಂದರ್ಥ ದಾನೆ ಒಪ್ಪಡೆ ಇನ್ನು ಎಂಜೆಂಟೆ ಉದ್ದೇಶದ ಒಂದು ಈ ಸೊಸೈಟಿದ ಆರಂಭ ಆಗ್ತದೆ ಪಿರವಡಿತನ ಜನಗಳು ನಿರ್ದೇಶಕ ಮಂಡಳಿ ಎಡ್ಡೆ ಅನುಭವದಾಗಲು ನೆತ್ತು ಒಟ್ಟುಕೊಳ್ಳಿರುವಂತೆ ಬಲತಾಗಲು ನೆಟ್ಟು ಒಳ್ಳೆ ಸೋಪಂದ ಲೆಕ್ಕ ದಿರ್ತು ಬರ್ತದಂಚಿನ ಒಂದು ನಿರ್ದೇಶಕ ಮಂಡಳಿ ನೆಟ್ಟುಂಟು ಇಂದು ನೆಕ್ಕು ಬೆರಿ ಮುಳ್ಳದ ಲೆಕ್ಕ ಕೆಲಸ ಮಾಡ್ಕೊಂಡು ನಾನು ತೆರೆಯುಂಡೆ ಒಟ್ಟು ಉದ್ದೇಶ ಸಮಾಜಮುಖಿಯಾಗಿ ಬದುಕಬೇಕು
ಉದ್ದೇಶ ಒಂಜೆ ಸಮಾಜಕ್ಕೂ ಮೊಣೆ ಬಾರ್ದು ಬದುಕೊಂಡು ಸಮಾಜದ ಏತೊಟ್ಟು ತಾನು ತೊಡಗಾವಡು ಇಂಚಿನ ಎಡ್ಡೆ ಉದ್ದೇಶದ ಒಂದು ಮಲ್ಪುನಂಚಿನ ಈ ಸೊಸೈಟಿ ಗೆಡ್ಡೆ ಕೀರ್ತಿ ಬರಡನ್ನು ಈ ಸಂದರ್ಭದ ಹಾರೈಕೆ ಮಂತೊಂದುಲ್ಲ ಇನ್ನು ದಿನ ವಿಶೇಷ ಉಂಟು ದಾದಾನಿಕೇನು ವರ್ಣಿಕ್ಲಿ ಈ ಸುಬ್ರಹ್ಮಣ್ಯ ದೇವರಿಗೆ ಭಾರಿ ಪ್ರಿಯವಾಯಿನಂಚಿನ ಒಂದು ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂತ ಅವು ಮೊಗಲೇ ಗೊತ್ತಪ್ಪ ಅಂದ್ರಿ ಅವು ನಕ್ಷತ್ರ ಅಂಚಾತಂದು ಗೊತ್ತಪ್ಪ ಅಂತ ಆಂಡ ಆ ನಕ್ಷತ್ರ ಯಾಕಲೆ ಯಕ್ಷಗಾನದ ಒಟ್ಟು ನಡಪಣ ಬೇಡ ಆ ದೇವರೆಲ್ಲ ಸುಬ್ರಹ್ಮಣ್ಯ ದೇವರು ಇನ್ನು ಭಾರಿ ಅನುಕೂಲವಾಯಿನಂಚಿನ ನಕ್ಷತ್ರಗಳು ಈ ಒದಿಪಾಣಾತಂದು ಈ ಒಂದು ಸೊಸೈಟಿನ ಪಣ್ಯರೆ ಎಂಕ್ಲ ಸಂತೋಷ ಆಗ್ತದೆ ಸಂಪತ್ತನ್ನು ಕಾಪುನಾರಿಗೆ ಮೇರೆ ಅಂತ ಅವಾಗ ಐಕೈಕ ಪೂರಕವಾಯಿನಂಚಿನ ದಿನ ಒದಗದು ಬೈದಿನೊಂದು ಯಾಂಗ್ ತಿರಿಯೊಂದೆ ಈ ಒಂಜಿ ಲೇಸಿಡ್ ಮಸ್ತ್ ಜನ ಒಳ್ಳೆಯದು ಯಾನು ಅಕ್ಕಳು ಮಕ್ಕಳು ಮಾತ ಒಂಜಿ ಪಾತ್ರೆ ರೂಪಾಯಿ ನೋಡಿ ತೆಲಿಕೆ ಮಾಡಿದ್ರು ನಮ್ಮ ಮಕ್ಳು ಇಂತಿನೊಂಜಿ ಭಾವನೆ ಇಡಿ ಎಂಗ್ಲ ಕೈತಲ್ದ ಜವಾಣಿ ಅಂತ ಊರ್ದ ಒಂಜಿ ರೀತಿದ ಹೆಚ್ಚಿಗೆ ನಿಟ್ಟು ವಿಚಾರಗಳಿಲ್ಲ ಹೋಗೇ ಉಪ್ಪಾಡು ಎಂಗ್ಲೆ ಊರುಳ್ಳ ಒಂಜಿ ಅಜಿಪ್ಪ ವರ್ಷ ಎನ್ನ ಪ್ರಾಯ ಆಪುಂಡು ತೋರಿನ ಭಜನಾ ಮಂದಿರಗಳು ಒಂಜಿ ಆ ಭಜನಾ ಮಂದಿರದ ಒಂಜಿ ಆತ ಅಭಿವೃದ್ಧಿದ ಕಾರ್ಯ ಆ ಒಂದುಂಡು ಐದು ಒಟ್ಟಿಗೆ ಎಲ್ಲ ನೀವು ದಿನಲ ದೀತನು ಸಾಧಾರಣವಾದ ರಾಮನವಮಿದಪ್ಪ ಐತೆ ಉದ್ಘಾಟನೆದ ಒಂಜಿ ಪ್ರವೇಶೋತ್ಸವದ ದಿನಲ ಮಂತದ ನಮ್ಮ ಬೇರೆ ಮೇರೆ ಐತೆ ಜವಾಬ್ದಾರಿ ಬೇರೆ ಒಳ್ಳೆಯರು ಐತೆ ಒಟ್ಟಿಗೆ ಪೊಪ್ಪನೆ ಒಳ್ಳೆಯರು ಸತೀಶನ ಪೊಪ್ಪನೆ ಒಳ್ಳೆಯರು ಇನ್ನು ಐತೆ ಆಮಂತ್ರಣದೊಂದು ಇನ್ನೇನು ಬಿಡುಗಡೆ ಮಂತ್ರಣದಲ್ಲ ತಪ್ಪ ಬಂದು 10 ಜನ ನೆಕ್ಕಲು ಅಂತೆ ಸಹಕಾರ ಕೊರಡೊಂದು ಯಾನು ಈ ಪರವಾದ ಯಾನು ನೆಟ್ಟಿ ಊರ್ದ ಯಾದು ಯಾನಕ್ಕೆ ಏನೊಂದಿಲ್ಲ ಆರ್ಲು ಒಳ್ಳೆಯದು ಎಂಕ್ಲು ಒಳ್ಳೆ ಸತೀಶನ ಮಾತು ಒಳ್ಳೆಯರು ಊರ್ದ ಜವಣೆಲ್ಲ ನೆಟ್ಟು ಒಟ್ಟಿಗೆ ಒಳ್ಳೆಯದು ನೆಕ್ಲು ಒಂದು ಆತ ನೆಕ್ಲು ಮಾತ ಕೈ ಜೋಡ ಒಡೊಂದು ಅಣ್ಣಿತೇರು ಅಂತ ಜೋಡದೇರು ನನಗೆಲ್ಲ ಅಗತ್ಯത്തിന് ಉಳ್ಳೆಯನ್ನು ಪಂಚೇರಿ ಎಂಕ್ಲ ದೇವಿ ಉಂಡಾಯ್ತ ಬಗೆಚ್ಚಿ ಬುಡ್ದು ಮಾಡ ಇರಾರು ಅದು ಚೇತನ ಬುಡ್ದು ಮಾಡ್ತಿದ್ದೀರಾರು ಯಾನು ಉಳ್ಳೆಂದು ಪಣ ಕಡಪಡ್ದು ಕೊರ್ದು ಯಾನು ಉಳ್ಳೆಂದು ಪಂಡನಾರು ಅಂಚಾದ ಪುನಗ ನೆಕ್ಲು ಅಂತೆ ಮಾತೆರನ್ನ ಸಹಕಾರ ಕೊರಡು ಈ ಸಂದರ್ಭ ನಿಗ್ಲೆ ಕಾಗಜಿ ಬರು ನಿಗ್ಲೆ ಕೈತಾರೆ ಒಂಚೂರು ದಾನಂಡ ಆರ್ಥಿಕమైన ಅನುಕೂಲ ಮಣಿಪೇರ ಪ್ರಯತ್ನ ಮನ್ಪೊಡಿ ಅಜಿಪೋರ್ಷಾಣ್ ಎನ್ನ ಪ್ರಾಯ ಅಂಡಾಯಿ ಅಂಚಾದ ಒಂಜಿ ಎಡ್ಡೆ ಒಂಜಿ ಭಜನಾ ಮಂದಿರವು ದುಂಬುಡ್ದೆ ನಡ್ತೊಂದು ಬತ್ತನ ವ್ಯವಸ್ಥಿತವಾದ ಇತ್ತು ನಾವು ಐತೆ ಪೊಲ್ಲುಡೆಯನ್ನು ಕಟ್ಟದೇರಿ ಐತೆ ಎಲ್ಲಂಜಿ ಲೋಕಾರ್ಪಣೆ ಆಯ್ರೆಗೊಂಡು ಐಕ್ಲಂತೆ ಸಹಕಾರ ಮನ್ಪೊಡು ಈ ಚಾವಡಿ ನಾನು ಉಪಯೋಗ ಮಾಡ್ತೊಂದೆ ಸರ್ಜಡ ಬಂತು ನಾನು ಇಂಚೆ ಉಂಡು ಪಪ್ಪು ಒಳ್ಳೆ ಇರ್ತದೆ ಎರಡು ಬಂತು ನಾನು ಇಂಚೆ ಇಂಚ ಅಜ್ಜಾದು ನೇನಂತೆ ನೆಕ್ಲಂತೆ ಸಹಕಾರ ಕೊರ್ಲೇದು ನಿಕ್ಲಡ ಒಂಜಿ ಕೇಳಿಕೆದಿ ಒಂದು ವಿನಂತಿ ಮಲ್ತೊಂದು ಸಾಧ್ಯ ಅಂದನ ಎಡ್ಡೆ ಕಾರ್ಯಗೊಂಡು ನಮ್ಮ ಮನಸ್ಸಿಗೆ ದೇವರ ಶಕ್ತಿ ದಿಂಜಾವಡು ದೇವರ ಪ್ರಾರ್ಥನೆ ಮಂತೊಂದು ಇನಿ ಸೇರ್ನಂಚಿನ ಮಾತೆರಿಗಿಲ್ಲ ಅರ್ಥದ ಬಗ್ಗೆ ಯಾನ್ ಪಾತೆರ ಪೋಪುಜಿ ಓವುಳ ಒಂಜಿ ಸಂಸ್ಥೆ ಒಂಜಿ ಸೊಸೈಟಿ ಪುದರ್ಗು ಬರಡು ಅಂದಾಂಡ ಐಟ ಪ್ರಾಮಾಣಿಕವಾಯಿನ ಸೇವೆಯನ್ನು ಕೊರಪುನಂಜಿ ಪ್ರಯತ್ನ ಆವಡು ಪ್ರಾಮಾಣಿಕ ಒಂಜಿ ಸೇವೆಲಾವಡು ಪಾರದರ್ಶಕತೆ ಸೇವೆಲಾವಡು ಆ ಪ್ರಾಮಾಣಿಕತೆ ಪಾರದರ್ಶಕತೆ ರಡ್ಡು ಉಂಡು ಅಂದಾಂಡ ಆ ಸಂಸ್ಥೆ ಖಂಡಿತ ಬುಳೆಪುಡಿ ನಿಂತನೆ ರಡ್ಡು ಪಾತ್ರೆಗಳು ಇಜ್ಜಿ ಐದು ಮಕ್ಕಳು ಕೊರ್ಪೆರಿಂಪ ವಿಶ್ವಾಸ ಏಂಕುಂಡು ದಯನ್ಕೆಂಡ ಅಕ್ಲ ಇತ್ತೆ ಒಂದು ಆಯ್ಕೆ ಮಾಡ್ತಾರೆ ಅದನ್ನು ತೆಲಿಕೆಡು ಗೊತ್ತಾವುಂಡು ಇಂಚ ಉಂಡು ನಂಗೆ ಹಂಗೆ ಅಂಚಿನ ಜವಾಬ್ದಾರಿ ನಮ್ಮ ಮಕ್ಳಿಗೆ ಉಂಡು ಒಂಜಾದ ಇನ್ನು ಒರಿತೊಂದು ಬರಡು ಅಂದಾಂಡ ಪ್ರಯತ್ನಲ ಬೋಡು ಅಂಡ ಪಣವು ಮಾತ್ರ ರಡ್ಡು ಮೋಣೆ ಒಂಜಿ ಪ್ರತಿಕೂಲ ಒಂಜಿ ಅನುಕೂಲ ರಡ್ಡೆಲ್ಲ ಮನ್ಕೊಂಡು ಆಯ್ನಾತ ನಮ್ಮ ಅನುಕೂಲವಾದ ಏನು ಜೊತೊಂಡಾಡ ಮಾತ್ರ ಸಮಾಜ ಒಂಜಿ ಎಡ್ಡೆ ಪುದಿಪದ ಸಾಧ್ಯತೆ ಉಂಡು ಒಟ್ಟು ಜನಪರವಾದ ಆರಂಭನೇ ಉದ್ದೇಶ ಎಡ್ಡೆ ಉಂಡು ಯಾನ್ ತೆರೆ ಉಂಡೆ ಸಮಾಜಪರವಾದ ವ್ಯಕ್ತಿ ಹೆಚ್ಚಿಗೆ ಮನ್ಪೇರೆ ಜಾಯ್ತು ಉಳೇಡೆ ಒಬ್ಬಳೆ ಬರ್ಪುನಂಚಿನ ಜವಾಬ್ದಾರಿ ಉಂಡು ಒಂದು ಪಂಡೊಂದು ಜನಂಚಿನ ಮಾತ್ರೆಗಳ ದೇವರ ಎಡ್ಡೆ ಪುದಿಪಾವಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡು ದೇವರ ಪ್ರಾರ್ಥನೆ ಮತ್ತೊಂದು ಅರ್ಥ ವ್ಯವಸ್ಥೆ ಒಂದು ಮಿತ್ತದ ಒಂಜಿ ಎತ್ತಡದಲ್ಲಿ ಈ ಸಂದರ್ಭದ ಹಾರೈಕೆ ಮತ್ತು ನೆನಪಾತ್ಯರು ಅಂತವೆ ಅವರು ಚಿಂತನ್ ಗುರುದೇವರಲ್ಲಿ ಕೂಡ ನಮಗೆ ಯಾವುದೋ ಕೆಲಸ ಆಗಬೇಕಿದ್ರು ಕೂಡ ಅವಳು ಬಹಳ ಸಂತೋಷದಿಂದ ಅದನ್ನು ಪೂರೈಸಿ ಈ ಕಾರ್ಯ ಯಶಸ್ವಿಯಾಗಲಿ ಅವರ ಕೊಡುಗೆ ತುಂಬ ಇದೆ. ಪ್ರದೀಪ್ ಆಳ್ವರವರು ಒಬ್ಬರು ತಾಯಿ ಮಹಿಳೆ ನಮ್ಮ ಸಂಘದ ನಿರ್ದೇಶಕಿ ಆರತಿ ಆಳ್ವರವರು ಅವರು ಆ ನಿರಕ್ಕು ಠೇವಣಿ ಪತ್ರದ ಚೀಟಿ ನಿಟ್ಟೆಗುತ್ತು ಇವರಿಂದ ಪಡ್ಕೊಳ್ಬೇಕಾ ವಿನಂತಿಸ್ತಾ ಇದ್ದೇನೆ. ನಿಟ್ಟೆಗುತ್ತು ರವಿರಾಜಣ್ಣರವರು ಪ್ರಥಮ ನಿರಕ್ಕು ಠೇವಣಿ ಪತ್ರವನ್ನು ಆರತಿ ಆಳ್ವರವರಿಗೆ ಹಸ್ತಾಂತರಿಸಿದ್ದಾರೆ. ಪ್ರಥಮ ಯಕ್ಷಧ್ರುವ ನಗದು ಪತ್ರವನ್ನು ಖರೀದಿಸಿದವರು ನಮ್ಮ ಸಂಘದ ಸೊಸೈಟಿಯ ನಿರ್ದೇಶಕರು, ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀ ಗಿರೀಶ್ ಶೆಟ್ಟಿಯವರು, ಶ್ರೀ ಬಿಲ್ಡರ್ನ ಮಾಲಕರು. ಅವರು ಈ ಪ್ರಥಮ ನಗದು ಪತ್ರವನ್ನು ಸರ್ಟಿಫಿಕೇಟನ್ನು
ವೇದಿಕೆಯಲ್ಲಿರುವಂತಹ ನಮ್ಮ ತಾಜ್ ಟವರ್ಸ್, ನಮ್ಮ ದಿ ಕಂಫರ್ಟ್ಸ್ ಹೋಟೆಲ್ನ ಮಾಲಕರಾದಂಥ ಲಯನ್ ಚಂದ್ರ ಶೆಟ್ಟಿ ಅವರಿಂದ ಸ್ವೀಕರಿಸಬೇಕು ವಿನಂತಿಸ್ತಾ ಇದ್ದೇನೆ. RD, ಈ RDಯನ್ನು ಪ್ರಥಮವಾಗಿ ನಮ್ಮ ಸಂಸ್ಥೆಯಿಂದ ಖರೀದಿಸಿದವರು ಕಟ್ಟಡದ ಮಾಲೀಕರಾದಂಥ ಶ್ರೀ ಲಯನ್ ಚಂದ್ರ ಶೆಟ್ಟಿ ಅವರು. ನಮ್ಮ ದಿ ಕಂಫರ್ಟ್ಸ್ ಹೋಟೆಲ್ ಮಾಲೀಕರಾದ ಲಯನ್ ಚಂದ್ರ ಶೆಟ್ಟಿ ಅವರು ಪ್ರಥಮ ನಮ್ಮ RD ಗ್ರಾಹಕರಾಗಿದ್ದಾರೆ. ಈ RD ಬುಕ್ಕನ್ನು ವೇದಿಕೆಯಲ್ಲಿರುವಂಥ ಸವಣೂರು ಸೀತಾರಾಮರಾಯ್ ಅವರು ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಮಾಡಿದವರು ಗ್ಯಾರೇಜ್ ಮಾಲಕರು ಹಾಗೂ ನಮ್ಮ ಯಕ್ಷಧ್ರುವದ ಒಬ್ಬ ಹಿತೈಷಿ ಶ್ರೀ ನವೀನ್ ಕುತ್ತಾರ್. ನಮ್ಮ ವೇದಿಕೆಯಲ್ಲಿರುವಂಥ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಗುರುಪ್ರಸಾದ್ ಬಂಗೇರ್ರವರು ಉಳಿತಾಯ ಖಾತೆಯ ಪುಸ್ತಕವನ್ನು ಅವರಿಗೆ ಹಸ್ತಾಂತರಿಸಬೇಕು ವಿನಂತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರು ಮುಂಬಯಿಯ ಪ್ರಖ್ಯಾತ ಉದ್ಯಮಿಗಳಾದಂಥ ಶ್ರೀ ಅಶೋಕ್ ಶೆಟ್ಟಿ ಕಲ್ಪವೃಕ್ಷ ಪೆರ್ಮುದಿಯವರಿದ್ದಾರೆ. ಹಾಗೂ ಖ್ಯಾತ ಯಕ್ಷಗಾನ ಸಂಘಟಕರು ಹಾಗೂ ಭುಜಬಲಿ ಧರ್ಮಸ್ಥಳ ಎಂದೇ ಪ್ರಖ್ಯಾತರಾದ ನಮ್ಮ ಆತ್ಮೀಯರಾದಂಥ ಭುಜಬಲಿ ಅವರಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ದಯವಿಟ್ಟು ಭರವಸೆ ಏನು ಅಂತ ಹೇಳಿದರೆ, ನನಗೆ ಕಟೀಲು ತಾಯಿ ಕೊಟ್ಟಂತಹ ಒಂದು ದೊಡ್ಡ ಸಂಪತ್ತು ಕನ್ಯಾನ ಸದಾಶಿವ ಶೆಟ್ಟರು. ನಾನು ಯಾವಾಗಲೂ ಹೋದಲ್ಲಿ ಹೇಳಲಿಕ್ಕಿದೆ, ನಾವು ಏನು ಮಾಡಬೇಕಿದ್ರೂ ನಮಗೆ ಒಂದು ಬಲವಾದ ಒಂದು ವ್ಯಕ್ತಿ ಯಾರು ಅಂತ ಕೇಳಿದರೆ ನಾವು ಧೈರ್ಯವಾಗಿ ಹೇಳೋದು ನಾನು ಸದಾಶಿವ ಶೆಟ್ಟರನ್ನು. ಯಾಕೆಂದರೆ ಅವರು ಇದ್ದೇನೆ ಅಂತ ಹೇಳಿದರೆ ಇದ್ದೇನೆ. ಯಾವ ವೇದಿಕೆಯಲ್ಲಿ ನೀವು ಅವರ ಭಾಷಣವನ್ನು ಕೇಳಿ, ಜಾಗತಿಕ ಭಟ್ಟರ ಸಂಘಗಳ ಒಂದು ವಿಷಯ ಮತ್ತೊಂದು ಯಕ್ಷಧ್ರುವ ಪಟ್ನ ಫೌಂಡೇಶನ್ನ ವಿಷಯ ಹೇಳದ ವೇದಿಕೆ ಇಲ್ಲ ಅವರು. ಅಂದರೆ ಅದರ ಮೇಲೆ ಅಪಾರ ಅಭಿಮಾನ, ಅಷ್ಟು ಪ್ರೀತಿಯನ್ನಿಟ್ಟವರು. ಅವರು ಹೇಳಲಿಕ್ಕೂ ಹೇಳ್ತಾರೆ, ದಾದಾವಡು ಮಗ ಪಲ್ಲೆ ಅಂತ. ಈ ಬ್ಯಾಂಕನ್ನು ಸ್ಥಾಪಿಸುವಂಥ ಸಂದರ್ಭದಲ್ಲಿ ಕೂಡ ದಾದಾವಡು ಏತು ದಿಯೋಡು ಡೆಪಾಸಿಟ್ ಏತು ಪನ್ನು ನಾವು ಈಗ ಹರಿಶನ್ನೇ ಇತ ಪಂಡು ದಾಂಡು ಬ್ಯಾಗಿನ ಕೊಣತೈತೆ ಲಾಕರದಲ್ಲಿ ದೀಕನ ನಾನು ಹಾಗೆ ನಮಗೆ ಆ ಒಂದು ಧೈರ್ಯ. ನಾವು ಬೇಡುವುದಿಷ್ಟೇ, ನಾವು ದಿನನಿತ್ಯ ಆ ದುರ್ಗಾ ಮಾತೆಯ ಸ್ತುತಿಯನ್ನು ಮಾಡುವವರು. ಸಾವಿರಾರು ಜನರ ಮನಸ್ಸನ್ನು ಸಂತೃಪ್ತಿಗೊಳಿಸುವಂತಹ ಒಂದು ಪುಣ್ಯ ನನ್ನ ಹಿರಿಯವರ ಅನುಗ್ರಹದಿಂದ ನನಗೆ ದೊರಕಿದೆ. ತಾಯಿ ದುರ್ಗಾಮಾತೆಯನ್ನು ರಂಗದ ವೇದಿಕೆಯಲ್ಲಿ ಕುಣಿಸಿ ಆ ದುರ್ಗಾಮಾತೆಯ ಕಥೆಯನ್ನು ಸಾವಿರಾರು ಜನರಿಗೆ ಪಸರಿಸುವಂಥ ಒಂದು ಸೌಭಾಗ್ಯ, ಅದು ಕೂಡ ಹಾಡಿನ ಮೂಲಕ. ಇದು ಎಷ್ಟೋ ಕೋಟಿಗಳಲ್ಲಿ ಒಬ್ಬರಿಗೆ ಸಿಗುವಂತಹ ಭಾಗ್ಯ ಅದು ನನಗೆ ಸಿಕ್ಕಿದೆ ತಾಯಿ ಕಟಗೇಶ್ವರಿಯ ದಯದಿಂದ. ನಮ್ಮ ಹಿರಿಯವರು ಅಥವಾ ನಮ್ಮ ಶಾಸ್ತ್ರಗಳು ಹೇಳುವಂತಹ ವಿಷಯ ಒಂದೇ, ನಾವು ಈ ಭೂಮಿಗೆ ಜನ್ಮವಿತ್ತಿದ್ದೇವೆ, ನಮಗೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡುವ ಹಕ್ಕು ನಮಗಿಲ್ಲ. ಯಾವುದೇ ರೀತಿಯಲ್ಲಾಗಲಿ ನೋವು ಮಾಡುವ ಹಕ್ಕನ್ನು ನಮಗೆ ಕೊಟ್ಟಿಲ್ಲ. ನಿನಗೆ ಸಾಧ್ಯ ಆದರೆ 10 ಜನರ ಮನಸ್ಸನ್ನು ಸಂತೃಪ್ತಿಗೊಳಿಸು, ನೋವು ಮಾಡಬೇಡ. ಒಂದು ಸಣ್ಣ ಜೀವಿಗೂ ನಿನ್ನಿಂದ ನೋವಾದರೆ ಅದು ನಿನಗೆ ಪಾಪ. ನೀನು ಸತ್ಕರ್ಮ ಮಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಯಾರಿಗಾದರೂ ಅವರು ನೋವು ಅಂತ ಅದನ್ನು ಭಾವಿಸಿಕೊಂಡ್ರೆ ಅದಕ್ಕೆ ಹೊಣೆಗಾರರು ನಾವಲ್ಲ, ನಾವು ಹೊಣೆಗಾರಲ್ಲ. ಈಗ ಅನೇಕ ಸಮಾಜಮುಖಿ ನಾವು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಾಗ ನಮ್ಮನ್ನು ಆಗದೇ ಇರುವವರು ತುಂಬ ಜನ ಇರಬಹುದು. ನಾವು 140 ಕೋಟಿ ಜನರುಗಳಲ್ಲಿ 140 ಕೋಟಿ ಜನರುಗಳನ್ನು ಕೂಡ ನಾವು ಸಂತೃಪ್ತಿಪಡಿಸ್ತೇವೆ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಭಗವಂತನೇ ಕಲಿಯುಗದಲ್ಲಿ ಅಥವಾ ಯಾವುದೇ ಯುಗದಲ್ಲಿ ನೀವು ಯೋಚನೆ ಮಾಡಿ ಅಥವಾ ಪುರಾಣಗಳನ್ನು ತೆಗೆದು ನೋಡೋಣ, ಭಗವಂತನೇ ಈ ಧರೆಗೆ ಇಳಿದು ಬಂದರೂ ಕೂಡ ಶ್ರೀರಾಮ ದೇವರನ್ನು ಕೂಡ ಇಡೀ ಸಮಾಜ ಒಪ್ಪಿದಂತಹ ಉಲ್ಲೇಖ ಎಲ್ಲೂ ಇಲ್ಲ. ಶ್ರೀರಾಮ ದೇವರನ್ನು ಕೂಡ ಇದೆಯಾ? ಹಾಗೆ ಅಂಥದ್ರಲ್ಲಿ ನಾವು ಕನಿಷ್ಠ ಮಾನವರು, ನಮ್ಮನ್ನು ಒಪ್ಪಿಗೆ ಸಾಧ್ಯವ. ಆದರೆ ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕಾದಷ್ಟೇ. ಅದಕ್ಕೋಸ್ಕರ ಸಮಾಜ ಮುಖ್ಯವಾಗಿ ನಾವು ಚಿಂತನೆ ಇಟ್ಟು ನಡೀತಾ ಇದ್ದೇವೆ. ಅನೇಕರು ನಮಗೆ ಹಿರಿಯವರು, ನಾನು ಕನ್ಯಾನ ಸದಾಶಿವ ಶೆಟ್ಟರು ನಮಗೆ ದೇವರಾಗಿ ಸಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮ ಬರೋಡ ಶಶಿಧರ್ ಶೆಟ್ಟರು ಅವರ ಬಗ್ಗೆಯೂ ನಾನು ಹೇಳಲೇಬೇಕು. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಆಶೀರ್ವಾದ ಮಾಡಿ ನನ್ನ ಬಲಗೈ ಹಾಗೆ ನನಗೆ ಸಹಕಾರ ನೀಡಿದವರು ಇವತ್ತು ಕೂಡ ಇಲ್ಲಿ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಶತಯುದ್ರ ಯಾಗದಲ್ಲಿ ಅವರಿದ್ದಾರೆ, ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಸದಾಶಿವ ನಿವೃತ್ತ, ಹರಿಶನ್ ನಿವೃತ್ತ ಅಂತ ಕೇಳ್ತಾನೇ ಇದ್ದಾರೆ.
ಅವರ ಅನುಪಸ್ಥಿತಿಯನ್ನು ಕೂಡ ನಾನು ಈ ಬಾರಿ ಉಲ್ಲೇಖ ಮಾಡಿ, ನನ್ನ ಎಲ್ಲ ಸುಖದಲ್ಲಿ ಎಲ್ಲರೂ ಇದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಕೆಲವೇ ಜನಗಳು, ಅದು ನಮ್ಮ ಆತ್ಮೀಯರು ಅಂತ ಹೇಳೋದು ನಾವು ಅದಕ್ಕೆ. ಅಂಥದ್ರಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ನನಗೆ ಕಾಣಸಿಗುವವರು ನಮ್ಮ ಐಕಳ ಹರೀಶ್ ಅಣ್ಣ. ನನ್ನ ಯಾವುದೇ ಸುಖದಲ್ಲಿ ಹೇಗೂ ಇದ್ದಾರೆ, ಕಷ್ಟದಲ್ಲಿ ಕೂಡ ಸತೀಶಣ್ಣ ಈರು ಇಕ್ಕಲ ಮಂಡೆ ವೆಚ್ಚ ಅಂತ ಹೇಳಿ ಎಂಕುಲ್ಲ ಈರೊಟ್ಟಿಗೆ ಹಿರೇ ದಾಯಿ ಮಂಡೆ ವೆಚ್ಚ ಅಂತ ಎಲ್ಲ ವಿಚಾರದಲ್ಲೂ ನನಗೆ ನನ್ನ ಸ್ವಂತ ಅಣ್ಣನಾಗಿ ನನಗೆ ಆಶೀರ್ವಾದ ಮಾಡ್ತಾ ಇರುವವರು ಐಕಳ ಹರೀಶ್ ಅಣ್ಣ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಅನೇಕರು ನನ್ನ ಸತೀಶ್ ಭಂಡಾರಿಗಳು ಈ ಆಸ್ಪತ್ರೆಯ ಎದುರೇ ನನಗೆ ಭಾಗ್ಯ ದೊರಕಿದೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತೇನೆ. ನಮ್ಮ ಫೌಂಡೇಶನ್ನ ಯೋಜನಾ ನಿರ್ದೇಶಕರು ಕೂಡ ಹೌದು. ಆ ಕಡೆ ನೋಡಿದರೆ ರಾಜಾರಾಮ್ ಭಟ್ರು ಇದ್ದಾರೆ. ರಾಜಾರಾಮ್ ಭಟ್ರು ಮೊನ್ನೆ ತಾನೇ ಇಡೀ ಒಂದು ಲೋಕವನ್ನೇ ಸೃಷ್ಟಿಸಿದ್ದಾರೆ, ಯಕ್ಷಗಾನ ಲೋಕವನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ ಕೈರಂಗಳದಲ್ಲಿ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಸಹಕಾರ ಕ್ಷೇತ್ರ ನಾವು ಯಾಕೆ ತೊಡಗಿದ್ದೇವೆ ಅಂತ ಒಂದು ಮಾತನ್ನು ನಾನು ಹೇಳಿ ಮತ್ತೆ ಮುಂದುವರಿಸ್ತೇನೆ. ಕಲಾವಿದರಿಗೋಸ್ಕರ ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಸ್ಥಾಪಿಸ್ತೇವೆ. ಆದರೆ ಇದಕ್ಕೆ ಬೇರೆ ಬೇರೆ ಇನ್ನು ಏನು ಮಾಡೋಣ, ಎಷ್ಟು ಜನರಲ್ಲಿ ಕೇಳಲಿಕ್ಕೆ ಹೋಗಲಿಕ್ಕೆ ಸಾಧ್ಯ, ನಮಗೆ ಎಷ್ಟು ಸಮಯ ಹೋಗಲಿಕ್ಕೆ ಸಾಧ್ಯ ಎನ್ನುವುದಕ್ಕೆ ನಮ್ಮ ಸಮಾನ ಮನಸ್ಕರಲ್ಲಿ ನಾವು ಅವಲೋಕಿಸಿದಾಗ ನಮಗೆ ಸಿಕ್ಕಿದಂಥ ಒಂದು ಉತ್ತರ ಬೇರೆ ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಂಥ ಒಂದು ಸಹಕಾರಿ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಇನ್ನು ಮುಂದೆ ಇದರ ಬರುವ ಲಾಭದ ಮೂಲಕ ಏನಾದರೂ ಕಲಾವಿದರಿಗೂ ಇದರಲ್ಲಿ ಸ್ವಲ್ಪ ಸಹಕಾರ ನೀಡೋಣ ಎಂಬ ನಿಟ್ಟಿನಲ್ಲಿ ನಾವು ಇದಕ್ಕೆ ಮುಂದುವರೆದಿದ್ದೇವೆ. ಇದು ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ಎಲ್ಲ ಕಲಾ ವಲಯದಕ್ಕೂ ಇದರ ಲಾಭದ ಅಂಶಗಳನ್ನು ಈ ಕಲಾವಿದರಿಗೆ ಸಮಾಜಮುಖವಾಗಿ ನಾವು ಹಂಚಬೇಕೆಂಬ ನಮ್ಮ ತೀರ್ಮಾನ ಇದೆ. ಅದು ನಾವೆಲ್ಲರೂ ಒಟ್ಟಾಗಿ ನಿಂತು ಅದರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕಿದ್ದೇವೆ. ನನಗೆ ಸಂತೋಷ ಏನು ಅಂತ ಹೇಳಿದರೆ, ನಮ್ಮ ಹಿರಿಯವರು ಸವಣೂರು ಸಿದ್ದರಾಮಯ್ಯಗಳು ಒಂದು ಮಾತು ಹೇಳಿದರು, ಇಂಕ್ಲು ಮತ್ತು ಸೊಸೈಟಿ ಮನ್ಪಣಗೊಂಜಿ 2 ಕೋಟಿ 3 ಕೋಟಿ ಸುರುತಾನೆ ಡಿಕ್ಲೇರ್ ಮಾಡಿದ, ನಮ್ಮ ಯಕ್ಷಧ್ರುವ ನನಗೊಂಜಿ ಕಡಿಮೆ 5 ಕೋಟಿ ಅಲ್ಲ ನಿಕ್ಲಿ ಡಿಕ್ಲೇರ್ ಮಾಡ್ಬಿಡು ಡೆಪಾಸಿಟ್ ಅಂತೇಳಿ. ಆದರೆ ನನಗೆ ಸಂತೋಷ ಆಗ್ತದೆ, ಇದು ಇವತ್ತು ಅದಕ್ಕಿಂತ ಹೆಚ್ಚು ದಾಟುತ್ತದೆ ಅಂತ ನನಗೆ ಅದೊಂದು ಹೆಮ್ಮೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ಗಳು ಅಂಥವ್ರು, ನಾನು ಈಗಲೇ ಅದರ ಹೆಸರನ್ನು ಉಲ್ಲೇಖಿಸಿ ಆಯಿತು ನೋಡಿ, ಹಿಂದಿನಿಂದಲೇ ಇದ್ದಾರೆ ಸುಧಾಕರ ಪೂಜ್ಯರು, ಅವರ ಭರಣಿ ಲೋಕೇಶ್ ಅವರಿದ್ದಾರೆ, ನಮ್ಮ ಬಹಳ ಬಿಲ್ಡರ್ ಗಿರೀಶಣ್ಣ ಇದ್ದಾರೆ, ನಿಟ್ಟೆಗುತ್ತು ರವಿರಾಜ್ ಶೆಟ್ಟರು ಇದ್ದಾರೆ, ಸಂತೋಷಣ್ಣ ಮಾತಾಡೋ ಪರ್ಸನ, ಹಾಪ್ಕಾಮ್ಸ್ನ CEO ಆದಂಥ ರವಿಚಂದ್ರ ಶೆಟ್ಟರು ಇದ್ದಾರೆ, ಆರಾತಿ ಅಡವ ಇದ್ದಾರೆ, ಮತ್ತೊಂದು ಅದು ನನ್ನದೇ ಮತ್ತೊಂದು ಮಾಗಿಲು. ಹಾಗೆ ಮತ್ತೊಂದು ಕಡೆ ನೋಡಿದರೆ ಎಷ್ಟು ಗಟ್ಟಿ ಅಂತ ಹೇಳಿದರೆ, ಇಡೀ ಬಿಲ್ಡಿಂಗ್ ನಮ್ಮಲ್ಲಿ ಉಂಟು, ನಮ್ಮ ಕೈಯಲ್ಲುಂಟು, ಅದು ನಮ್ಮ ಮನೆ ಚಂದ್ರಸಣ್ಣ. ಈ ಕಾರ್ಯಕ್ರಮಕ್ಕೋಸ್ಕರ ಎಷ್ಟು ಶ್ರಮಿಸುವುದು ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ಅಭಿನಂದನೆ ಹೇಳಿದ್ರು ಕಡಿಮೆನೆ. ಅವರೊಂದು 2-3 ಮಕ್ಕಳು ಎಷ್ಟು ಒದ್ದಾಡಿದ್ರು, ಇನ್ವಿಟೇಷನ್ ಕೊಡುವಲ್ಲಿಂದ ಹಿಡಿದು ಪ್ರತಿ ಅಂಗಡಿಗೆ ಹೋಗಿ ಇನ್ವಿಟೇಷನ್ ಕೂಡ ಕೊಟ್ಟದ್ದು ಪಾಪ ಅವರೇ. ಎಷ್ಟು ಮಂದಿಗೆ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳಿಲ್ಲ. ಚಂದ್ರಸಣ್ಣ ನಿಮಗೆ ನಮೋ ನಮಃ. ಗುರುಪ್ರಸಾದರು ನಮಗೆ ಅನೇಕ ರೀತಿಯಲ್ಲಿ ನಮಗೆ ಡಾಕ್ಯುಮೆಂಟಲಿ ಆಗಿ ಸಹಕಾರ ನೀಡಿದರು. ಗುರುಪ್ರಸಾದರೆ ನಿಮಗೂ ಒಂದನ್ನು ಕೊಡ್ತಾ ಇದ್ದೇನೆ. ನಮ್ಮ CEO ನಮಗೆ ಬಹಳ ಗಟ್ಟಿಯಾಗಿ ಸಿಕ್ಕಿದ್ದಾರೆ 2 ಅರ್ಥದಲ್ಲಿ. ಒಂದು ಅನುಭವದ ನಿಟ್ಟಿನಲ್ಲಿ ಬಹಳ ಗಟ್ಟಿ, ಮತ್ತು ಮತ್ತೊಂದು ನಿಟ್ಟಿನಲ್ಲೂ ಅವರ ಯಜಮಾನರಲ್ಲಿ ಅವರು ತುಂಬ ಗಟ್ಟಿ ನಮಗೆ ಎಲ್ಲ ಲೆಕ್ಕದಲ್ಲಿ. ಯಾಕೆಂತ ಹೇಳಿದ್ರೆ ಮೊದಲಿಗೆ ನಮಗೆ ಡೆಪಾಸಿಟ್ ಅನ್ನು ಘೋಷಣೆ ಮಾಡಿದವರ ಯಜಮಾನರು ಅಂತ ಸತೀಶಣ್ಣ ದಾದಾವಳು ಅಂತ ಕೇಳಿ ಒಂದು ಮೊತ್ತವನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು 10 ಪಟ್ಟು ನಾವು ಜಾಸ್ತಿ ಕೇಳಲಿಕ್ಕಿದೆ ಅವರಲ್ಲಿ ಡೆಪಾಸಿಟ್ ಇಡ್ಲಿಕ್ಕೆ. ಆ ಕೆಪಾಸಿಟಿ ಅವರಲ್ಲಿ ಇದೆ. ಅಡ್ಯಂತರನ್ನು ಕೂಡ ನಾನು ಅವರು ಆಚೆ ನೋಡ್ತಾ ಇದ್ದಾರೆ. ಈಗ ನಾನು ಮಾತಾಡುವಾಗ ಮಾತ್ರ ಒಮ್ಮೆ ಎದ್ದು ನಿಲ್ಲಿ, ನಾವು ಗೊತ್ತಾಗಬೇಕು ನಮಗೆ CEO ಅವರ ಯಜಮಾನರು ಎಂಬುದಾಗಿ. ಹಾಗಾಗಿ ಅನೇಕರು ನಮ್ಮ ಹಿರಿಯವರೆಲ್ಲರೂ ಇದ್ದಾರೆ. ಪೆರುಮದೆ ಅಶೋಕಣ್ಣ ಇದ್ದಾರೆ, ನನ್ನ ಬಹಳ ಆತ್ಮೀಯರು. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಧರ್ಮಸ್ಥಳ ಕ್ಷೇತ್ರದ ಪ್ರತಿನಿಧಿಯಾಗಿ ಭುಜಬಲಿಯವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಕೈ ಸೇರಿದ್ದಾರೆ. ಅನೇಕ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಹಿರಿಯರು ನಮ್ಮ ಜೊತೆ ಇದ್ದಾರೆ. ಬೇರೆ ಬೇರೆ ಇದು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಸುಲಭವಾಗಿ ಇದು ಎಲ್ಲ ಆಗಬೇಕು ಎಂಬುದಾಗಿದ್ದರೆ ಮುಖ್ಯ ಕಾರಣೀಕರ್ತರು ನಮ್ಮ ಫೌಂಡೇಶನ್ನಿಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲೂ ಅವರನ್ನು ಯಾವ ರೀತಿ ನಾವು ಅವರಿಗೆ ಋಣಿ ಅಂತ ಹೇಳಿದರೂ ಕಡಿಮೆನೆ. ಎಲ್ಲ ವಿಭಾಗದಲ್ಲೂ ನಮ್ಮ ಸುದೇಶ್ ರೈಗಳು ಚಾರ್ಟರ್ಡ್ ಅಕೌಂಟ್, ಅವರೊಂದು ಸಾಮಾನ್ಯ ಅಷ್ಟು ದೊಡ್ಡ ಚಾರ್ಟರ್ಡ್ ಅಕೌಂಟ್ ಆದರೂ ಕೂಡ ಎಲ್ಲ ವಿಭಾಗದಲ್ಲೂ ನಮಗೆ A to Z ಹೆಲ್ಪ್ ಮಾಡಿ ನಮ್ಮ ಜೊತೆ ಇದ್ದವರು ಸುದೇಶ್ ರೈಗಳೇ, ನಿಮಗೂ ಈ ವೇದಿಕೆಯ ಮೂಲಕ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನೇಕ ಹಿರಿಯರೆಲ್ಲರೂ ತಾವುಗಳಿದ್ದೀರಿ. ನಾವು ಒಂದು ಹೆಜ್ಜೆ ಇಟ್ಟಿದ್ದೇವೆ ಅಷ್ಟೇ, ಅದನ್ನು ಇನ್ನು ಮುಂದುವರಿಸುವ ಹೊಣೆಗಾರಿಕೆ ನಿಮಗೆಲ್ಲರಿಗೆ ನಮ್ಮ ಎಲ್ಲ ಸದಸ್ಯರಿದ್ದಾರೆ. ಅನೇಕ ಹಿರಿಯರಿದ್ದಾರೆ. ಮಕರ ಜ್ಯೋತಿಯ ಸುರೇಶಣ್ಣ ಇದ್ದಾರೆ, ಜಯರಾಮ್ ಶೇಖರ್ ಅವರಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ನಮ್ಮ ಪ್ರೊಫೆಸರ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರಿದ್ದಾರೆ, ವೇಗಗಳಿದ್ದಾರೆ. ದಯವಿಟ್ಟು ಅವರ
ಕ್ಷಮಿಸಿ ಚಿನ್ನಪ್ಪ ಗೌಡರು ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಪ್ರಸಾದಣ್ಣ, ನಿಮಗೂ ಎಲ್ರಿಗೂ ನಾನು ಗೌರವವನ್ನು ಅರ್ಪಿಸಿ ನಿಮ್ಮ ಉಪಸ್ಥಿತಿಯನ್ನು ಎಲ್ಲರನ್ನು ಗೌರವಿಸುತ್ತಾ ವೇದಿಕೆಯಲ್ಲಿ ಇದ್ದಂತಹ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ನಾನೆರಡು ಮಾತನ್ನು ಮುಗಿಸ್ತೇನೆ. ಇನ್ನು ಇದನ್ನು ಬೆಳೆಸುವ ಸರ್ವ ಜವಾಬ್ದಾರಿ ನಿಮ್ಮಗಳ ಕೈಗೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೈ ಜೋಡಿಸಿ ನಮಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಮನದೊಳಗಿನ ಮಾತುಗಳಿಂದ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪಡಲ ಸತೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿ, ಒಬ್ಬ ಹೃದಯವಂತನಾಗಿ ಈ ಸಮಾಜದ ಅಶಕ್ತರ ಕಣ್ಣರಿಸುವ ಕೆಲಸಗಳನ್ನು ಬೇರೆ ಬೇರೆ ಸಂಘಟನೆಗಳ ಮುಖಾಂತರವಾಗಿ ಮಾಡುವಂಥ ಕನ್ಯಾನ ಸದಾಶಿವ ಶೆಟ್ಟಿಯವರು ಇವತ್ತು ನಮ್ಮ ಈ ಸಂಸ್ಥೆಯ ಉದ್ಘಾಟನೆಯನ್ನು ಅವರ ಅಮೃತಾಸ್ತ್ರದಲ್ಲಿ ಮಾಡಿದ್ದಾರೆ. ಈಗ ಗೌರವಾನ್ವಿತ ಸದಾಶಿವ ಶೆಟ್ಟಿ ಅವರಿಂದ ಉದ್ಘಾಟನಾ ನುಡಿ. ಪಟ್ಲ ಸತೀಶ್ ಎನ್ನ ವಿಷಯ ಇಟ್ಕೊಂಡಾರೆ ಮಸ್ತ್ ಧನ್ಯವಾದ. ಐಕಳ ಹರೀಶ್ ಅಣ್ಣ ಒಳ್ಳೆಯರು. ಈ 2 ಜನ ಎಂಕ್ ಮಹಾಮಲ್ಲ ಒಂಜಿ 2 ಇನ್ನೂ ಇತ್ತಲೇ ಎಡಗೈ ಬಲಗೈ ಬಂಟನಾಗಿ ಬುಕ್ಕ ವೇದಿಕೆ ಇತ್ತಿನ ಮಾತ ಗಣ್ಯರೇ, ರಾಜಾರಾಮ್ ಭಟ್ರೆ, ಡಾಕ್ಟರ್ ಸತೀಶ್ ಮಾತೆಲ್ಲ ಮಾತ ಗಣ್ಯರೇ, ಬುಕ್ಕ ತಿರ್ತನಲ್ಲ ಪುರ ಗಣ್ಯಾತಿ ಗಣ್ಯರೇ. ಇಂಥ ದಿನ ಮಾತ ಬಂದುಲೆ ಯಕ್ಷಧ್ರುವದ ಇಂಥ ದಿನ ನಮ್ಮ ಯಕ್ಷಧ್ರುವದ ಸುವರ್ಣಾಕ್ಷರಗಳು ಬರೆದ ದೀಪನಂಚನ ದಿನ ದಯಮಂಡ ಆ ಉದ್ದೇಶವು ಈ ಯಕ್ಷಧ್ರುವ ಸ್ಥಾಪನೆ ಆತನ ಆ ಉದ್ದೇಶದ ಒಂದು ಮಹಾಮಲ್ಲ ಒಂಜಿ ಸ್ಟೆಪ್ ಇನಿ ಮೈಲ್ ಸ್ಟೋನ್ ಫಾರ್ ಯಕ್ಷಧ್ರುವ ಮುಖ ಎಲ್ಲ ಸಹಕಾರ ಈ ಬಗ್ಗೆ ಪಡ್ಬಿಟ್ಟಾಡ ಇಂಕ್ ಈ 2 ವರ್ಷದಿಂಚಿ ಪಂಡರೆ ಕಡೆ ಈ 2 ವರ್ಷ ಭಾರಿ ಮಲ್ಲ ಎಂಚಿನ ಪ್ರಸಿದ್ಧಿ ಆಯರೆ ಮಲ್ಪನ ಕೆಲಸ ಆಯ್ತು. ಎನ್ನ ಆತ್ಮ ಗುಂಜಿ ಇಂಕ್ ಸಮಾಧಾನ ತಿಕ್ಕೊಂಡ ಕೆಲಸ ಮಸ್ತ್ ದುಡ್ಡು ತನಕಲು ಶ್ರೀಮಂತರು ಮಸ್ತ್ ಜನ ಒಳ್ಳೆಯರು. ಆಡ ಕೆಲವು ಜನ ಮಾತ್ರ ಇಟ್ಟು ಸಮಾಜ ಪರವಾಯಿನ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಐಟ್ ಈ ಸ್ಟೇಜ್ ಇದೆ ಮೂಲ ವೇದಿಕೆ ಹಿಡ್ಕೊಂಡ ಮಾತೆಲ್ಲ ಸಮಾಜಮುಖಿ ಕೆಲಸ ಮಲ್ಪನಂಚಿನ ಮಹಾಮಲ್ಲ ಕಾರ್ಯಗಳು ತೊಡಗಾದರು. ಆಜ್ 7 ವರ್ಷದಿಂಚಿ ಯಕ್ಷಧ್ರುವ ಫೌಂಡೇಶನ್ ಸ್ಥಾಪನೆ ಆಗಿ ಬೊಕ್ಕ ಹಲವಾರು ಕೆಲಸಗಳು ಈ ಯಕ್ಷಧ್ರುವದ ಮುಖಾಂತರ ಜನಕುಲೆಗೆ ಯಕ್ಷಗಾನದ ಕಲಾವಿದರಿಗೆ ಸಪೋರ್ಟ್ ಮಲ್ಪನಂಚಿನ ಕೆಲಸಗಳು ಮಲ್ತೊಂದಿಲ್ಲೇರು. ಮುಖಂಜಿ ನಮ್ಮ ಐಕಳ ಹರೀಶಣ್ಣೆ ಬಂಟ್ರ ಸಂಘದ ಪರವಾದ ಜಾಗತಿಕ ಬಂಟ್ರ ಸಂಘ ದುಂಬು ಜಾಗತಿಕ ಬಂಟ್ರ ಸಂಘ ಇಂಚಿನಂದು ಎರೆಗಳು ಹೊತ್ತು ಜನ ಐನು ಜಾಗತಿಕ ಬಂಟ್ರ ಸಂಘನು ಒಂಜಿ ಜನಪರವಾದ ಮಲ್ತದು ಬಂಟ ಸಮಾಜಗೂ ಮುಟ್ಟಾದು ಬಂಟ ಸಮಾಜ ಮಾತ್ರತ್ತು ಬಾಕಿ ಸಮಾಜಗಳ ಒಂಜಿ ಸಮಾಜಮುಖಿ ಕೆಲಸ ಜನಕ್ಕಲ್ಲ ಸೇವೆ ಮಲ್ಪನಂಜಿ ಕೆಲಸ ಮಲ್ತೊಂದಿಲ್ಲೇರು. ಐಕ್ ಅಕಲ್ನ 2 ಜನಲ್ಲ ಏತ್ ಪ್ರಶಂಸೆ ಹುಗಾರ್ನಲ್ಲ ಯಾವಂದು 2 ಜನಲ್ಲ ಯಾನಕಲ್ನೊಟ್ಟಿಗೆ ಇದ್ದ 2 ವರ್ಷದಿಂಚಿ ಸೇರಿದು ಎನ್ನ ಕಂಪ್ಲೀಟ್ ಒಂಜಿ ಜೀವನ ಶೈಲಿ ಬಂಡ ಒಂಜಿ ಬಾರಿ ಮಲ್ಲ ಕೆಲಸ ಆತನು 2 ವರ್ಷದಿಂಚಿ. ಐಕ್ ಮುಖ್ಯ ಕಾರಣ ಈ ಎನ್ನ 2 ಮಹಾನ್ ವ್ಯಕ್ತಿಗಳು ದಯವಂಡ ದೊಡ್ಡ ತನಗಲಿಗೆ ಏನು ಸಮಾಜಮುಖಿ ಕೆಲಸ ಮಲ್ಪೇರಲ್ಲ ಒಂಜಿ ಮಾಧ್ಯಮ ಬೋಡು ಆ ಮಾಧ್ಯಮ ಈ 2 ಜನದ ಮುಖಾಂತರ ಹೆಂಗೆ ದಿಗಿದ್ದಾನೆ. ಐಕಳ ಹರೀಶಣ್ಣನ ವಿಷಯ ಏತ್ ಬಂಡಲ್ಲ ಅವು 1 ಗಂಟೆ ಕೊಡವು ಯಾರನ್ನ ವಿಷಯ ಮಾಡೋಣ ಪಾಪದಾಕಲಿಗೆ ಈ 2 ಸಂಸ್ಥೆಯಲ್ಲಿ ಅಂಚನೆ ಒಂಜಿ ಬಂಟ ಸಮಾಜಗಳ ಬಾಕಿದ ಸಮಾಜಗಳ ಹರೀಶಣ್ಣೆ ಬಾರಿ ಮೇಲೆ ಕೆಲಸ ಮಲ್ತೊಂದುಲ್ಲೇರು ಪಾಪದಾಕಲಿಗೆ ಇತ್ತನಾಕಲಿ ನಿಂತಿಗೆ ತಂದು ವಿಜಯನಗಲಿ ಪಟ್ಟಣ ಕೆಲಸ ಮಹಾ ಕೆಲಸ ಆರ್ಮಲ್ ತಂದಿಲ್ಲ ಅಂಚನೆ ಸತೀಶ್ ಈ ಯಕ್ಷಗಾನದ ಯಕ್ಷಧ್ರುವದ ಮುಖಾಂತರ ಬಡವೀರನ ಪಾಪದ
ಯಕ್ಷಗಾನದ ಕಲಾವಿದರಿಗೆ ಸಂಕಷ್ಟ ಹೊಡಿತನಕ್ಲಿಗೆ ಮಸ್ತ್ ಹೆಲ್ಪ್ ಆಪ್ನಂಚಿನ ಕೆಲಸ ಮಾಡ್ತದಂತೆ. ಈ ರೆಡ್ಡಿ ಜನತ ಕೆಲಸ ಎಂಕ್ ಸುರುವೆ ತುನ ಈ ವ್ಯಕ್ತಿತ್ವ ತೂತೆ ಎಂಕ್ ಭಾರಿ ಖುಷಿ ಆಂಡ್ ದಯಪಂಡ ಪ್ರಾಮಾಣಿಕವಾದ ಕೆಲಸ ಮಲ್ಪನಕ್ಲು ಬೋಡು ನಮ್ಮ ದುಡ್ಡು ಅವರಿಗೆ ಕೊರಲಿ ಅಂಡ್ ಆ ದುಡ್ಡು ಸರಿಯಾದ ವಿನಿಯೋಗ ಆವಡು ಉಪಯೋಗ ಆವಡು ನನ್ಪುಣಂಜಿ ವಿಷಯ ನಾನು ತೆರೆಯೊಂದು ರೆಡ್ಡಿ ಜನತೊಟ್ಟಿಗೆ 2 ವರ್ಷದಿಂಚ ನಾನು ಸೇರಿದಿಲ್ಲ. ರೆಡ್ಡಿ ಜನಕ್ಕಲ್ಲ ಒಂಚೂರು ಪ್ರೋತ್ಸಾಹ ಕೊರ್ಪುನಂಚಿನ ಶಕ್ತಿ ಕೊರ್ಪುನಂಚಿನ ಕೆಲಸ ಯಾರು ಮಲ್ತೊಂದಿಲ್ಲ. ಅವು ಆ ಪ್ರಸಿದ್ಧಿಗಳತ್ತು ಅಕ್ಲೆಗೆ ಜನಸಾಮಾನ್ಯರಿಗೆ ಕಷ್ಟದಾಕ್ಲೆಗೆ ಅವು ಮುಟ್ಟೋಡು ಮಲ್ಪನ ಉದ್ದೇಶ ಅಂಚಾದಪ್ಪನಾಗ ಇನಿ ಯಕ್ಷಧ್ರುವ ಇಂಥ ದಿನ ಭಾರಿ ಮಲ್ಲೊಂಜಿ ಕೆಲಸ ಸ್ಟಾರ್ಟ್ ಮಲ್ತೊಂದಿಲ್ಲ. ಕೋಆಪರೇಟಿವ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮಲ್ತೊಂದಿಲ್ಲ ಇನಿ ದಯಪಂಡ ರೆಡ್ಡಿ ಜನಕ್ಕಲೆ ಅನ್ಪಂತೆ ಮಸ್ತ್ ಜನಟ ಅಕ್ಲೆ ಏನೊಂದು ಹೊರ ಮೇರೆ ಹರೀಶಣ್ಣೆ ಪಂಡೆ ಎಂಕ್ಲು ಇತರಗಳ ಬೇಡದಕ್ಕೆ ತಂದು ಪಾಪದಾಗ್ಲೆ ಎಂಕ್ಲೆ ಪಟ್ಪ ಯಾಮಣ್ಣ ನಿಕ್ಲೆ ಏತ್ ವರ್ಷ ಮಲ್ಪರಂದೆ ನಿಂಚ ಏತ್ ಜನಟಕ್ಕೆ ಏನವರ ಕೊರೋನಾಕ್ಲೆ ಕೊರಪು ಕೊರಂದನಾಕ್ಲೆ ದಾನ ಮಲ್ಪನ ಪ್ರವೃತ್ತಿಲ ಅಂತೆ ನಮ್ಮ ಸಮಾಜಗಳು ತಿಜ್ಜಿ ಇನ್ನು ಮನೆಯ ಒಂಚೂರು ಬೇಜಾರಪ್ಪ ಇತ್ತನಕ್ಲೆ ಇದಕ್ಕೆ ಏತ್ ಸಮಯ ಕೊರುವರು ಅಂಚಾದಪ್ಪನಾಗ ರೆಡ್ ಸಂಸ್ಥೆಗಳ ನಿರಂತರವಾದ ನಡ ದುಂಬು ಓಡ ನಾಡ ಐಕ್ ಒಂಜಿ ಆದಾಯ ಬೋಡುತ್ತ ಒಲ್ತು ಕೊರಪುನೊಲ್ತು ಜನಕ್ಕಲೆ ನಡುವೆ ತುಂತಾಯಿರ ಅಪಚಯ ನಾನು ರೆಡ್ಡಿ ಜನಕ್ಕಲ ಬಂತೆ నేను ನಿರಂತರವಾದ ಕಂಟಿನ್ಯೂಸ್ ಆದ ನಡಪಾಡು ಈ ಕೆಲಸ ಮಸ್ತ್ ನನಾತ ಈ ಸಮಾಜದ ಜನಕ್ಕಲೆಗೆ ಪಾಪ ಜನಕ್ಕಲೆಗೆ ನಾನಾ ಕಷ್ಟೋಡಿಲ್ಲ ಯಾವ ಹಿಂಗೆ ತಿಳಿದಿತ್ತಾನೆ ಯಾನು ತೂಂದಿಲ್ಲ ಎಂಕಲ್ಲ ಸಮಾಜಗಳು ಮಾತಾ ಸಮಾಜಗಳಿಲ್ಲ ಐಕ್ ನಿರಂತರವಾದ నేను ದುಂಬುಕೊಂಡು ನಾಡ ಒಂಜಿ ನಮಕೊಂಜಿ ಕಂಟಿನ್ಯೂಸ್ ಒಂಜಿ ಆದಾಯ ಬರಪುನಂಚಿನ ಒಂಜಿ ಮಲ್ಪಡು ಐಕ್ ಹರೀಶಣ್ಣ ಒಂಜಿ ಬಂತೆ ಒಂಜಿ ಜಾಗದೆ ತಂದು ನಮ್ಮ ಎಂಚಿನಾಳು ಒಂಜಿ ಇನ್ಕಮ್ ಬರಪುನಂಚಿನ ಆದಾಯ ಬರಪುನಂಚಿನ ಒಂಜಿ ಕೆಲಸ ಮಲ್ಪುಗ ಐಕ್ ಬಂದು ಒಂದು ಜಾಗದೆ ತಂದು ಐಟೊಂಜಿ ಭವನ ಘಟನ ಅತನ ಎಂಚಿನಾಳ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಂಚಿನ ಮಲ್ತದೆ ವಿಲ್ ಸ್ಟಾರ್ಟ್ ಗೆಟಿಂಗ್ ಸಮ್ ಇನ್ಕಮ್ ಆದಾಯ ಬತ್ತನೇನು ನಾವು ಸಮಾಜಕ್ಕೆ ಪಟ್ಟಗ ಕೊರೋನಾಕಲ್ಡ ಇದು ಎಚ್ಚರ್ತಿಗೆ ನೇರಬೋವರು ಅಂಚ ಸೇಮ್ ವೇ ಸಿಮಿಲರ್ಲಿ ಮೇನ್ ಯಕ್ಷಧ್ರುವ ಅಂಚನೆ ಕೆಲವಾರು ವರ್ಷದಿಂಚಿ ಇತ್ತನಕಳ್ಳದೆ ತಂದು ಕೊರೊಂದುಲ್ಲೇರು ಯಾಕೊಂಜಿ ಲಿಮಿಟ್ ಉಂಡು ಅಂಚಾದಪ್ಪನಾಗ ಅಕ್ಳಲ್ಲ ಇನ್ನೊಂಜಿ ಸಜೆಷನ್ ಇತ್ತಂದ್ರೆ ಯಕ್ಷಧ್ರುವ ಅಂಚನೆ ಮಸ್ತ್ ಜನ ಯಕ್ಷಗಾನಡು ಇತ್ತನ ಕಲಾವಿದರು ಮಸ್ತ್ ಕಷ್ಟಡು ಇತ್ತನಕಲ್ಲ ಉಳ್ಳೇರು ಅಕ್ಲೆ ನನ್ನಲ್ಲ ದುಂಬುಗು ನೌಕು ತೀರ್ನಾಥ ಅಕ್ಲೆಗೆ ಹೆಲ್ಪ್ ಮಾಡ್ಕೊಡು ಆ ಸಮಾಜಗಳ ಸಪೋರ್ಟ್ ಆವಡು ದುಂಬು ಈ ಯಕ್ಷಗಾನದ ಜನಗಳಿಗೆ ಈ ಕಲಾವಿದರನ್ನು ಕೇನು ನಾಕ್ಲಿದ್ದಾನೆ ಅಕ್ಲ ಕಷ್ಟೊಂದು ಕೇನು ನಾಕ್ಲಿದ್ದಾನೆ ಕೆಲವು ಮಲ್ಲ ಯಕ್ಷಧ್ರುವದ ಆ್ಯನ್ಯುವಲ್ ಡೇಗೆ ಅನ್ ಬಂತೆ ಅಕ್ಲ ಇಂಚಿನ ಯಕ್ಷಗಾನದ ಸ್ಟೇಜಿಗೆ ಏತೇತ್ ಮಲ್ಲ ರೋಲ್ ಮಲ್ತದು ದೇವೇಂದ್ರ ಹಾಡು ಮಲ್ಲ ಕುಬೇರ ಹಾಡು ಆಡಲ್ಲ ಅಕ್ಲ ಇಲ್ಲದೆ ಹೋದಾನಾಗ ಅಕ್ಲನ ಪರಿಸ್ಥಿತಿ ಅಕ್ಲಿಗೆ ಗೊತ್ತು ನಾನಾ ವಿಧದ ಪರಿಸ್ಥಿತಿ ಕಷ್ಟಗಳು ಅವತ್ತೆ ಏನು ತಿಳಿದಿತ್ತಾನೆ ಇಂಕಲ್ಲ ಊರುಡಂಚನೆ ಮಸ್ತ್ ಪಾಪದ ಇಲ್ಲದ ಎಂಕ್ಲೆ ಕೇಳಿಕೆ ಬರೋದುಂಡು ಒಂಜಿ ನೂತೊಂಜಿ ಕೇಳಿಕೆ ತೆನಡ ಉಂಡು ಫೈಲಾದ ಇಲ್ಲಲ್ಲ ಪಟ್ಟೆರೆ ಅವು ಒಂಜೊಂಜಿ ಕತೆ ಬೇತೇನೆ ನಾನಾ ಕತೆಗಳು ಜನಕ್ಕಳ ಕಷ್ಟದ ಕೇನ್ನಾಗ ಬೇಜಾರಪ್ಪ ಅಂಚಾದಪ್ಪನಾಗ ಜನಕ್ಕಳಿಗೆ ಈತ ಎಂಕಲ ಗೊರೆ ಕೆಲವೆಡೆ ಮನ್ಪೆ ನಿಖಲ್ ಈತ ಮಾತೆಲ್ಲ ಬರ್ತದೆ ಪ್ರತಿಯೊಂದು ಸಮಸ್ಯೆ ಎಲ್ಲ ಬತ್ತೊಂಬತ್ತಾರಂಡ ಗೌರ್ಮೆಂಟಿಗೆ ಮಲ್ಪೇರೆ ಅವೊಂದಿಜ್ಜಿ ಮಾರ್ರೆ ಯಾನು ಹೊಲ್ತು ಹೊಲ್ಬಿಡಿ ನಿಖಲಿ ಮಾತಾರಿಲ್ಲ ಸೊಲ್ಯೂಷನ್ ಮಾಡ್ತಾರೆ ಹಿಂಗೆ ಎರಡಾತು ತಾಕತ್ತಿಜ್ಜಿ ಮಂಡ ಟಾಟಾ ಬಿರ್ಲೆಲ್ಲ ಮಲ್ತೊಂದಿಜ್ಜಾರು ಇತ್ತೆ ಟಾಟಾ ಬಿರ್ಲ ತಿತ್ತೆ ಅಂಬಾನಿ ಅದಾನಿ ಅಂಬಾನಿ ಅಕ್ಲೆಲ್ಲ ಮಲ್ಪೆ ಸಾಧ್ಯ ಹಚ್ಚಿ ಆಂಡ ಎನ್ನೆ ತಾಪನಾತಿ ಅನ್ ಮಲ್ಪೆ ಬಂತಾನೆ ಅವು ದೇವಸ್ಥಾನದ ಕೆಲಸಗಳಾಡು ಧರ್ಮದ ಕೆಲಸಗಳಾಡು ಮಸ್ತ್ ಪಾಪದಾಕಲ್ನ ವಿದೌಟ್ ಮಂಡ ಜಾತಿ ಮತ ಧರ್ಮ ದಾಲ ಭೇದ ಜಂದೆ ಎಂಕ್ಲ ಹೊರಡು ಮಲ್ತೊಂದಿಲ್ಲ ಆ್ಯಂಡ್ ಕಂಟಿನ್ಯೂಸ್ ಮಲ್ಪೇನು ಆಂಡ ಈ ರೆಡ್ ಸಂಸ್ಥೆ ಎಂಕ್ ಭಾರಿ ಒಂಜಿ ಭಾರಿ ಪ್ರೀತಿದ ಸಂಸ್ಥೆಯನ್ನು ಎನ್ನ ಜಾಗತಿಕ ಬಂಟರ ಸಂಘ ಆಡು ಎನ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಡು ಎನ್ನ ಹೃದಯ ಮುಟ್ಟದ ನಮ್ಮ ಆಯ್ಕೆ ಹೆಂಚಿನೆಲ್ಲ ಮಲ್ಪೇರೆ ಅಂತ ಇರಲಿಲ್ಲ ಎರಡು ಬಂತೆ ಮೂಳು ಮುಲ್ಕಿಡೊಂಜಿ ಜಾಗೆ ಇತ್ತೆ ಸುರು ಒಂಜಿ 25 ಸೆನ್ಸ್ಗೆ ತೊಂಡ ಐದು ಕುಡೊಂಜಿ 50 ಸೆನ್ಸ್ಗೆ ತೊಂಡ ಐತು ಸಾಧಾರಣ ಪೂರ
ಹಲವಾರು ಕೋಟಿದ ಒಂದು ಜಾಗದಾನ ಬಂದಿದ್ದಾರೆ ನನ್ನ ಕಟ್ಟಡ ಈರಿನ ಕೆಲಸ ಜಾಗದಾನ ಮಲ್ತು ಕೊಡ್ತಾನೆ ಅಂಚ ಆ ಜಾಗದ ಒಂಜಿ ಮಲ್ತದ ದಯಮಾಡಿ ಒಂಜಿ ಫೌಂಡೇಶನ್ ಒಂಜಿ ಜಾಗ ಫಸ್ಟ್ ನಮಗೆ ಬೋಡು ಆ ಜಾಗ ಇಡ್ಬೇಕಂದ್ರೆ ಒಂಜಿ ಭವನಾಲ ಇಂಚಿನ ಕಮರ್ಷಿಯಲಿ ಇನ್ಕಮ್ ಬರ್ಪುನಂಚಿನ ಒಂಜಿ ಇನ್ನು ಮಲ್ತೊಂದು ಪೋಂಡ ನಾವು ಕಂಟಿನ್ಯೂಸ್ಲಿ ಪಬ್ಲಿಕ್ ಇನ್ನು ಇಂದು ಬತ್ತಿನ ಇನ್ಕಮ್ನು ಡಿಸ್ಟ್ರಿಬ್ಯೂಟ್ ಮಲ್ಪರಾಪನು ಅಂಚನೆ ಯಕ್ಷಧ್ರುವದಲ್ಲ ಅಂಚನೆ ನಾನು ನಾಡೊಂದೇ ಇತ್ತು ಎಂಕಲ್ ಹೆಂಚಿನ ಐಡಿಯಾ ಮಲ್ಪನೊಂದು ಬುಕ್ಕ ನಡುಟ್ಟು ಒಂಜಿ ಐಡಿಯಾ ಬರ್ತನೆ ಏರ್ ಐಡಿಯಾ ಕೊರಿಯರ ಅದು ನಮ್ಮದು ಹೊರ ಡಿಸ್ಕಷನ್ ಆಡ ಅಂಚನೆ ಆಡ ಇಂಚಿನ ಒಂಜಿ ಕೋಆಪರೇಟಿವ್ ಒಂದು ಮಲ್ಪಗಾಂದು ಇಂಚನೆ ಡೊನೇಷನ್ ಮಲ್ಪನಿದ್ದೆ ಒಂದೇ ಜಾಸ್ತಿ ಮಲ್ಪಳಿಂದ ನಮಕು ಒಂಜಿ ಸೈಡ್ ಇತ್ತ ಈ ಸಂಸ್ಥೆದ ವಿಷಯ ನಮ್ಮ ಒಂಜಿ ಅನಲೈಸ್ ಮಲ್ಪನಾಗ ಎಂಕ್ಲೆ ಕಾರ್ಪೊರೇಟೆಡ್ ಒಂಜಿ ಸ್ವಾಟ್ ಅನಾಲಿಸಿಸ್ ಮಲ್ಪ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ ಮೀನ್ಸ್ ರಿಸ್ಕ್ ಸೊ ದಟ್ ಸ್ಟ್ರೆಂತ್ ಎಂಜಿನ ಬಂಡ ಒಂಜಿ ಸೈಡ್ ನಮ್ಮ ದಾನಿಗಳುಳ್ಳ ಮಲ್ಲ ಮಲ್ಲ ದುಡ್ಡು ಕೊರ್ಪನಾಗಳು ಉಳ್ಳೇರು ಅವ್ರ ಕಡೆ ಮಸ್ತ್ ಜನ ಬಂಡೇರು ನನಾತ್ ಬರಂದನಗಳು ಉಳ್ಳೇರು ಅಂಚ ಒಂಜಿ ಸೈಡ್ ಡೋನರ್ಸ್ ಉಳ್ಳೇರು ಡೆಪಾಸಿಟ್ ತೀರೆ ತಯಾರುಳ್ಳೇರು ಇಂಚನೆ ಡೊನೇಷನ್ ಹತ್ತು ಫಿಕ್ಸ್ ಡೆಪಾಸಿಟ್ ಆರ್ಡು ಶೇರ್ಡ್ ಆರ್ಡು ಡೆಪಾಸಿಟ್ ದೀದು ಆ ದುಡ್ಡನ್ನು ನಮ್ಮ ರೊಟೇಷನ್ ಮಲ್ತದು ಪಾಪದಾಗಲಿಗೆ ಏನು ಕೊರಕ ಐಟೊಂದು ಇನ್ಕಮ್ಲ ಜನ್ರೇಟ್ ಆಪನು ಆ ಸಂಸ್ಥೆ ಬೆಳೆಯೊಂದು ಪೋಂಡ ಐಟು ಎತ್ತಲ ಆ ಲೆವೆಲ್ಗಳ ಪೋರೆ ಸಾಧ್ಯ ಉಂಡು ಇನ್ನು ಕೋಆಪರೇಟಿವ್ ಸೊಸೈಟಿ ಮಲ್ತ ಎಲ್ಲೇ ದೇವರ ತಣ್ಣದ್ದು ಒಂಜಿ ಮಲ್ಲ ಬ್ಯಾಂಕ್ಲ ಯಾರು ಸಾಧ್ಯ ಉಂಟು ಕೈ ಚಪ್ಪಾಳೆ ಬಾಡ್ಲೆ ಈಗ ಮಲ್ಲೊಂಜಿ ಬ್ಯಾಂಕ್ ಮಲ್ತು ಬಿಡ್ಕಂದೇನು ಯಕ್ಷಧ್ರುವದ ಬ್ಯಾಂಕ್ ಅಂಚಪ್ಪನಾಗೈಟ್ ಇನ್ಕಮ್ ದನ ಜನ್ರೇಟ್ ಆಡ ಏತಲ ದುಡ್ಡು ಬರೆಯೋ ಹೆಸರು ಆಡ ಮಸ್ತ್ ಜನಕ್ಕಳಿಗೆ ನಮ್ಮ ಇನ್ನು ಪಟ್ಟಿರೋ ಸಾಧ್ಯ ಉಂಟು ಆಯ್ತಾ ಇನ್ಕಮ್ಲ ಕೊರೆಯೋ ಸಾಧ್ಯ ಉಂಟು ಮುಖ ಲೋನ್ಲ ಕೊರಲಿ ಕಷ್ಟದಾಗಲೇ ಲೋನ್ ಕೊಡ್ದು ರಿಟರ್ನ್ ನಾವು ತಿಕ್ಕಲೇಕ ತೋಡು ಮುಖ ಈ ಸಂಸ್ಥೆ ಅವು ಕಮರ್ಷಿಯಲಿ ವಯಬಲ್ ಸಂಸ್ಥೆ ಅವಡು ಕಮರ್ಷಿಯಲಿ ಅವು ಕೊರ್ದು ಮರತು ಬಿಡುಪನತ್ತು ಐಟ್ ಕೆಲವು ಮಾತು ಉಂಡು ವಿಷಯ NPR ಬಲ್ಲಿ ಅಗಳ ಫಂತೇನು ಮಾತೇನು ಸರಿಯಾಗಿ ನಾವು ಗೋಲ್ಡ್ ಲೋನ ವಿತ್ ಸಮ್ ಸೆಕ್ಯೂರಿಟಿ ಕೊರಂಡ ನಮ್ಮ ಕೈನ ಸಂಸ್ಥೆಲ್ಲ ಪ್ರಾಫಿಟೇಬಲ್ ನಡಪಾಡು ಮಸ್ತ್ ಜನಕ್ಕಳಿಗೆಲ್ಲ ಫಾಯ್ದ ಆವಡು ಡೆಪಾಸಿಟ್ ದೀನಾಕಲ್ನೆಲ್ಲ ದುಡ್ಡು ಮುರ್ಕ್ಯಾರಲ್ಲಿ ಅಂಚ ಮಾತಾ ಸೈಡ್ಲ ನಾವು ತೂ ನಡಪಂಡು ಅವು ನಮ್ಮ CEO ನಾಕಲ್ನ ಆಮೇಲೆ ಕೆಲಸ ಅವು CEO ಆ್ಯಂಡ್ ದ ಡೈರೆಕ್ಟರ್ಸ್ ದೇ ಶುಡ್ ಎನ್ಶೋರ್ ದ್ಯಾಟ್ ದಿಸ್ ಗೋಸ್ ಪ್ರಾಫಿಟೇಬಲ್ ಆ್ಯಂಡ್ ಸಕ್ಸಸ್ಫುಲ್ ಸಕ್ಸಸ್ ಮಲ್ಪಡೆ ನಾವು ಯಕ್ಷಧ್ರುವನು ಮಲ್ಲೊಂಜಿ ಸಂಸ್ಥೆ ಅದೊಂದು ಬುಳೆಯೋಡು ಐಟ್ ನಮ್ಮ ಪರ್ಪಸ್ ಎಂಚಿನ ಉಂಡ ಆ ಉದ್ದೇಶಕ್ಕೆ ನಮ್ಮ ಯಕ್ಷಧ್ರುವ ಫೌಂಡೇಶನ್ ಸ್ಟಾರ್ಟ್ ಮಲ್ದನ ಐತ ಒಂದು ಭಾರಿ ಮಲ್ಲೊಂಜಿ ಹೆಜ್ಜೆಯನ್ನು ನಂತ ಮುಖಾಂತರ ನಮ್ಮ ಜನತಾ ಸೇವೆ ಕಲಾವಿದರನ ಸೇವೆ ನನಾತ್ ದುಮ್ಮುಗಳ ಮಲ್ತೊಂದು ಬೋಲಿ ನಿರಂತರವಾದ ಮಲ್ತೊಂದು ಬೋಲಿ ಐಕ್ ಬಡದೆ ಒಂದು ಮಲ್ತನ ಕೆಲಸ ಅಂಚನೆ ಹರೀಶ್ ಅಣ್ಣಡನ್ನೆಲ್ಲ ಐತೆ ಜಾಗದ ಆಲ್ಮೋಸ್ಟ್ ಆತನೇಕಲ್ಲ ಐಟದ ಒಂಜಿ ಭವನದ ಅಂತೆ ಗೌರ್ಮೆಂಟದ ಬೇರೆ ಪೋಂದುಲ್ಲೇರಾರು ಸೊ ದುಡ್ಡು ಒತ್ತನ ಐಟೊಂಜಿ ಭವನ ಐಟೊಂಜಿ ಇಂದು ಮತ್ತು ಕಟ್ಟದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಲ್ತದು ಐಟ್ಲ ದುಡ್ಡು ಜನ್ರೇಟ್ ಮಲ್ತದು ಮಲ್ಪಡು ಒಂದು ಮಲ್ಪೊಂಜಿ ಉದ್ದೇಶ ಅಂಚ ಯಾನ್ ರಡ್ಡು ಸಂಸ್ಥೆ ಇಡ್ಲ ಮುಖ್ಯವಾದ ಈ ರಡ್ಡು ಸಂಸ್ಥೆ ಹೆಂಗೆ ಭಾರಿ ಪ್ರೀತಿದ ಸಂಸ್ಥೆಗಳು ಅದಕ್ಕೆ ಯಾಪಲ ಯಾನು ಇಂದು ಮಲ್ಪರೆ ಸಪೋರ್ಟ್ ಮಲ್ಪರೆ ತಯಾರುಳ್ಳ 5 ಕೋಟಿ ಆವಡು ಬಂಡೇರು ಯಾಮಂಡೆ 5 ಕೋಟಿ ಯಾನೇ ಮಲ್ಪುಜಿ ಅರೆಗೆ 108 ಲಕ್ಷದ ಬಂಡೇನು ಲೆಟ್ ಮಿ ಸ್ಟಾರ್ಟ್ ಇದು 108 108 ಸ್ಟಾರ್ಟಿಂಗ್ ಅವು ಓಪನಿಂಗ್ ಬುಕ್ಕ ಈ 2 ವರ್ಷಡು ಬಂಡ ಐತೆ ಅವೇ ಹಲವಾರು ಈ 2 ಸಂಸ್ಥೆರೇ ಕಾರಣ ಅವು 2 ವರ್ಷಡು ಬೇರೆ ಈತ್ ಮಲ್ಲ ಎಂಚ ಮೇರೆ ಇಂದು ಆಂಡ್ ಪುದಾರ ಆಂಡ ಪ್ರಸಿದ್ಧಿ ಆಂಡ ಪುದಾರಿಗೆ ಪ್ರಸಿದ್ಧಿಗೆ ಮಲ್ತನತ್ತು ವಾಪಸ್ ಏನು ಮನ್ಪೆ ಆಂಡ 2 ವರ್ಷಡ ಕಾರಣ ಎಂಚಿನ ಬಂಡ ಇತ್ತಂತೆ ಫಾಸ್ಟ್ಗೆ ಬಂದಿಲ್ಲ 2020ಗೆ ಮ್ಯಾಚ್ ದುಮ್ಮದಾಗಲು 5 ಡೇ ಮ್ಯಾಚ್ಗೆ ಬಂತೇನೆ ಇತ್ತೆ ನಮ್ಮ 2020 ಮ್ಯಾಚ್ಗೆ ಬಂದಿಲ್ಲ ಫಾಸ್ಟ್ ಟ್ರ್ಯಾಕ್ಡ್ ಬಂದು ಫಾಸ್ಟ್ ಟ್ರ್ಯಾಕ್ಡ್ ಹೋದರೆ ಈ 2 ಸಂಸ್ಥೆಗಳು ಕಾರಣ ಒಂಜಿ ಯಕ್ಷಧ್ರುವಲ ಒಂಜಿ ಇಂದುಲ ಜಾಗತಿಕ ಬಂಡ್ ಸಂಘದಂದುಲ 2 ಜನಕ್ಕಳ ನನಾಥ ದೇವರು ಎಂಚಿನ ಈ ಸಾಮಾಜಿಕ ಅಂದೇನು ಕಳಕಳಿತನೇನು ಸಾಮಾಜಿಕ ಕೆಲಸಗಳು ಮಲ್ಪನಂಚಿನ ಶಕ್ತಿಯಾಗಲೇ ಕೊರಡು ದೇವರು ನಮ್ಮ ನಮ್ಮಿನ ದೇವಿ ಆ ಕಟೀಲೇಶ್ವರಿ ಆ ದುರ್ಗಾ ಪರಮೇಶ್ವರಿ ಮುಖ ಈ ಜಾಗದ ಮಾತ ಸತ್ಯಗಳೇನು ನಮ್ಮೊಂದು ಈ ಇನ್ನಿತ ಈ ಸಂಸ್ಥೆಗೆ ಮೂಲ ಮಲ್ತನ ಫಸ್ಟ್ ಒಂದು ಬ್ರ್ಯಾಂಚು ದಿಸ್ ಇಸ್ ದ ಫಸ್ಟ್ ಬ್ರ್ಯಾಂಚ್ ಬಟ್ ನಮಗೂ ನಮ್ಮ ಬಂಡೆ ನಮಗೂ ಮ್ಯಾಂಗ್ಳೂರ್ಗೊಂದು ಹೆಡ್ ಆಫೀಸ್ ಮಲ್ಪಡ್ದು ವಿಲ್ ಮೇಕ್ ದ ಹೆಡ್ ಆಫೀಸ್ ಇನ್ ಮ್ಯಾಂಗ್ಳೂರ್ ನನದು ಒಂಜಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ನಾನೊಂಜಿ 2-3 ಬ್ರಾಂಚ್ ಮಲ್ಪಲೆ ಅವಳು 2-3 ಬ್ರಾಂಚ್ ಮಲ್ಪೆರ ಒಂಜಿ ಎಡ್ಡ ವಿಷಯ ಬಂಡ ಅವ್ರನ್ನ ಟೀಮು ಸತೀಶ್ನ 2 ಜನತಲ್ಲ ಟೀಮ್ಲ ಸ್ಟ್ರಾಂಗ್ ಅವು ಹರೀಶನ ಟೀಮ್ಲ ಸ್ಟ್ರಾಂಗ್
ಆಕಲ್ನ ಒಂದು ಯಕ್ಷಧ್ರುವದ ಸೂಪರ್ ಟೀಮು ಐಟ್ ಮ್ಯಾಚ್ ವಿನ್ ಆಪನಿಗಿದಲ್ಲ ಪ್ರಶ್ನೆನೇ ಇಚ್ಚು ಸೂಪರ್ ಟೀಮ್. ಸತೀಶ್ ಹಿಮ್ಸೆಲ್ಫ್ ಈಸ್ ಎ ಗ್ರೇಟ್ ಕ್ಯಾಪ್ಟನ್, ದಿ ಗ್ರೇಟ್ ಕ್ಯಾಪ್ಟನ್. ಈತೊಂಜಿ ಪ್ರೀತಿದ, ಈತೊಂಜಿ ನಯ ವಿನಯದ, ಈತೊಂಜಿ ಲೀಡರ್ಶಿಪ್ದ ಖಾಲಿ ಭಾಗವತಿಗೆ ಅನ್ಪುನತ್ತು ಅರ್ನ ಈ ಕಾಲೆಲ್ಲ ತೂತೇನು ಆ್ಯಸ್ ಎ ಲೀಡರ್ ಆಫ್ ದ ಸಂಸ್ಥಾ. ಜನಕ್ಕಲೇನು ಪತ್ತೊಂದು ಎಂಚ ಜನಕ್ಕಲೇನು ಪತ್ತೊಂದು ಸಂಸ್ಥೆನ ಎಂಚ ಅಂದು ಮಲ್ಪೊಡು ಬಂದು ಐಟ್ ಎಡ್ ಟೀಮ್ ಮೆಂಬರ್ಸ್ ಉಳ್ಳೇರು. ನಮ್ಮ ಬೇರೆ ಪುರುಷೋತ್ತಮ್ ಭಂಡಾರಿಲ್ ಉಳ್ಳೇರು, ಸುದೇಶನ್ ಬದರ್ ಬಂಡೇರು, ಬೊಕ್ಕ ನಮ್ಮ ಮಾತ ಟೀಮ್ ಮೆಂಬರ್ಸ್ ಲೇಡೀಸ್ ವಿಂಗ್ ಭಾರಿ ಸ್ಟ್ರಾಂಗ್ ಉಂಡು ಹೆಂಗೆಲ್ಲ ಅಂಚ ಎಡ್ಡೆ ಟೀಮ್ ಮೆಂಬರ್ಸ್ ಉಳ್ಳೇರು, ಆಳ್ವೇರು ಉಳ್ಳೇರು ಅಂಚ ಒಂಜಿ ಎಟ್ಟಂಜಿ ಟೀಮ್ ಉಂಡು. ಟೀಮ್ ಭಾರಿ ಅಗತ್ಯ. ಅಕ್ಬರ್ ಬಾಷಾನ ಆಸ್ಥಾನೊಡೊಂಜಿ 7 ಏತು ನವರತ್ನ ಇತ್ತರಿಗೆ ಅಂಚನೆ ನವರತ್ನ ಅಂಚೆ ಮೂಲತೆ 7 ಕಲರ್ ತಗೊಳ್ತಿರ್ತಲೆ. 7 ಕಲರ್ ವಿಬ್ಜಯರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂಚಿನ ಕಲರ್ ಕೊಡ್ತೇವೆ. ಆಲ್ ಜಾಯಿನ್ಸ್ ಟುಗೆದರ್ ಟು ಮೇಕ್ ಇಟ್ ವೈಟ್. ಸೊ ಅಂಚ ಮಾತಾ ಕಲಾವಿದರು ಬೊಕ್ಕ ಅಡ್ಮಿನಿಸ್ಟ್ರೇಟರ್ಸ್ ಪೂರ ಒಳ್ಳೆಯರು ಎಲ್ಲ ಒಂಜಿ ಬ್ರ್ಯಾಂಚಿಂದ ಸ್ಟಾರ್ಟ್ ಮಲ್ತ ನನ್ನ ಈ ಬ್ರ್ಯಾಂಚ್ ಹತ್ತಂತ ಕುಡ್ಲಾಡು ಮ್ಯಾಂಗ್ಳೂರು ಒಂಜಿ ಮಲ್ಲ ಒಂಜಿ ಸಂದು ಆವಡು ಹೆಡ್ ಆಫೀಸ್ ಆವಡು ಆಯ್ತಾ. ಆಲ್ರೆಡಿ ಒಂಚೂರು ರೂಪರೇಷದ ಡಿಸ್ಕಷನ್ ಆವೊಂದುಂಡೆಂಕಲ್ಲ ಅಂಚ ಮಲ್ಪಂದೇನು ದುಂಬುಗಣಪಂದೇನು ಅಂಚ ನಿಖಿಲ್ನ ಟೀಮ್ಲ ಇಟ್ಟಂಡು ಭಾರಿ ತ್ಯಾಗ ಮತ್ತು ಅಕ್ಲ ಕೆಲಸ ಬಿಡ್ದಲ್ಲ ಅಕ್ಲ ಈ ಸಂಸ್ಥೆ ಕೆಲಸ ಮಾಡ್ತದೆ ಅವೊಂಜಿ ಭಾರಿ ಸ್ಟ್ರಾಂಗ್ ಅಂಚೆ ಯಾನ ನಡುಟು ಒಂಜಿ ಇಂದು ಜೋಕ್ ಎಂಚನ ಅನ್ಪೇರು ಗೊಬ್ಬನಾಗ ಜೋಕರ್ ಉಂಡತ್ತ ನಡುಟ ಒಳ್ಳೆ ಫಿಟ್ ಆಪುಂಡು ಅಂಚೆ ಯಾನ ನಡುಟು ಉಳ್ಳೆ ಮತ್ತು ರೆಡ್ ಸೈಡ್ ಎಲ್ಲ ಒಳ್ಳೆ ಅಂಪೈರ್ ಯಾನ್ ಅಂಪೈರ್ ಕರೆಕ್ಟ್ ಅಂಪೈರ್ ಗುಬ್ಬಿರಿಜ್ಜಿ ಗೊಬ್ಬನ ನಿಖಲು ಯಾನ್ ಔಟ್ ಕೊರ್ರೆ ಮಾತ್ರ ಅಂಪೈರ್ ಇದ್ದಾರೆ ಕೆಲಸ ಹಚ್ಚಿ ಯಾಕಡೆ ಸ್ವಾಮಿಲು ಬಂಡೇರು ಸ್ವಾಮಿಲಿಗೆ ಅವರ ಸ್ವಾಮಿಲು ಒಂಜಿ ಕೆಲವು ಸರ್ತಿ ಅನ್ ಪಂಡ್ಬಿಡ್ಗೆ ಅಂದೆ ನಾನು ನನ್ನದು ನನ್ನಿಂದ ಆಗೋದು ಶೂನ್ಯವಾಗಿರಬೇಕು. ನಾನು ನನ್ನದು ನನ್ನಿಂದ ಆಗೋದು ಶೂನ್ಯವಾಗಿರಬೇಕು ಅಂಡೇರು ಕೆಲವು ತಿಂಗಳು ಇತ್ಯಾವ ಪಂಡ್ ಬಿಡ್ತೇನೆ ಯಾನವ್ರ ಆರಡ ಪಂಡೇನು ಆರೇಣ ದುಡ್ಡುದಲಕ್ಕೆ ಎಂದಿದ್ದೀರಿ ಏನು ಬಂಡೆ ಇದಕ್ಕೇನಾರು ಬಲ್ಲಿ ದಾಯ ಬಂಡ ನಾನು ನನ್ನಿಂದ ಆಗೋದು ಶೂನ್ಯ ಇದಕ್ಕೇಂಡೈರೇ ಶೂನ್ಯ ಐದು ಕಾರ ಪಂಪನೇ ಹೊಡಿಯರು ನಾನು ನನ್ನಿಂದ ಆಗೋದು ಶೂನ್ಯವಾಗಿರಬೇಕು ಅಂತ ಅಂಚ ನನ್ನಿಂದ ಆಗೋದು ಶೂನ್ಯ ಅಲ್ಲ 108ರಿಂದ ಸ್ಟಾರ್ಟ್ ಮಾಡಿದ್ದೇನೆ. ಅದು 1008 ಆಗಲಿ ಎಲ್ಲರೂ ಸೇರಿ ಬ್ಯಾಕಪ್ ಯಾನುಳ್ಳೆ ಸತೀಶ ನನ್ನ ಮಾಮ ಒಂದು ಭಾರಿ ಪ್ರೀತಿ ಸತೀಶಾಗ ನನ್ನ ಪಪ್ಪಲ ಒಳ್ಳೆ ತೀರ್ಥ ಭಾರಿ ಅಡ್ಡೆ ಒಂಜಿ ಸಂಸ್ಥೆ ನಮ್ಮ ಯಕ್ಷಧ್ರುವ ನನಾತ್ ಬೇತೆ ಒಂಜಿ ಪ್ರಾಜೆಕ್ಟ್ಸ್ ನನ್ನೆಲ್ಲ ಮಲ್ಪುಗ ಯಕ್ಷಧ್ರುವ ನನಾತ್ ಅಂದು ಮಲ್ಪುಗ ಸ್ಟ್ರಾಂಗ್ ಮಲ್ಪುಗ ಮಲ್ತರ ಐಕೆ ಯಾನು ಬೆರಿದ್ದುಲ್ಲೆ ಅಂಪೈರ್ ಅದು ಬೆರಿದ್ದು. ಸೊ ಬಂಡೆ ನಡಪವನ ಸಿಬ್ಬಂದಿಗಳಿಗೆ ಗೈಡ್ಲೈನ್ಸ್ ಕೊರಡು ಸಂಸ್ಥೆ ಪ್ರಾಫಿಟೇಬಲ್ ನಡಪಾವಡು ಸಂಸ್ಥೆ ಗ್ರೋತ್ಲ ಆವಡು ಬೆಳವಣಿಗೆ ಆವಡು ಬ್ರಾಂಚಸ್ ಜಾಸ್ತಿ ಆವಡು ಒಂಜಿ ಸೈಡ್ ಡೆಪಾಸಿಟ್ ನಮಕು ಕಲೆಕ್ಷನ್ ಮಲ್ಪಡು ಬೇತೆ ಜನಗಳ್ಳ ದಾನಿಗಳ್ಳ ಅಂಚನೆ ಅರ್ಹತೆ ಇತ್ತನಾಗಲೇ ಕೊರಡು ಸೆಕ್ಯೂರಿಟಿ ಇಲ್ಲ ದಿಯೋ ನೋಡು ಎಲ್ಲ NPI ಬಲ್ಲಿ ನನ್ನ ವಿಷಯ ಜಾಸ್ತಿ NPI ಬಲ್ಲಿ ಗೈಡ್ಲೈನ್ಸ್ ಮಲ್ತದು ಈ ಬ್ಯಾಂಕ್ ನನಾತ್ ಎಡ್ಡಾಡು ಬೊಕ್ಕ ಯಕ್ಷಧ್ರೋಡ್ ಈತ್ ಮಾತ ನಿಕ್ಲು ಸಭಿಕರು ಸೇರ್ದಾರು ಯಕ್ಷಧ್ರೋಡ್ ಒಂಜಿ ಹತ್ತನ ಒಂಜಿ ಲೆಕ್ಕೊಡು ನಿಕ್ಲನ ಸಪೋರ್ಟ್ ಕೋಆಪರೇಷನ್ ಉಂಡೆ ನೆಕ್ ಅಂಚನೆ ದುಂಬುಗಳ ಉಪ್ಪಡು ನಿಕ್ಲೆ ಮಾತೆರಗಳ ಕಟೀಲೇಶ್ವರಿ ಬೊಕ್ಕ ಈ ಜಾಗದ ಸತ್ಯಗಳು ಕೊರಗಜ್ಜೆ ಮಾತೆರಲ ಕೃಪೆ ಮಲ್ತದು ಈ ನಮ್ಮ ಸಂಸ್ಥೆನ ಮುಗಿಲೆತ್ತರ ಗಮನಪ್ಪನಂಚಿನ ಕೆಲಸ ಅವು ಆ ಕೀರ್ತಿ ಆಗಲಾಗಿತ್ತನ. ಧನ್ಯವಾದ. ಮೌಲ್ಯ ತುಂಬಿದ ಮಾತುಗಳಿಂದ ಶುಭ ಹಾರೈಸಿ ಈ ಸಂಸ್ಥೆಯ ಪ್ರಗತಿಯಲ್ಲಿ ನಿಮ್ಮ ನೆರಳಾಗಿ ನಾನಿದ್ದೇನೆ ಎಂಬ ಮಾತುಗಳೊಂದಿಗೆ ಶುಭ ಹಾರೈಸಿದಂತಹ ಆದರಣೀಯ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಗೌರವಪೂರ್ವಕ ವಂದನೆಗಳು. ನಮ್ಮ ಜೊತೆ ಡೈಜಿವಾಳ್ಳಿನ ಆಡಳಿತ ನಿರ್ದೇಶಕರಾದಂತಹ ಆದರಣೀಯ ವಾಲ್ಟರ್ ನಂದಳಿಕೆಯವರಿದ್ದಾರೆ. ಅವರನ್ನು ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರ ಶ್ರೀ UT ಖಾದರ್ ಹಾಗೂ ವಾಲ್ಟರ್ ನಂದಳಿಕೆ ಇವರಿಗೆ ಶಾಲು ಹೊದಿಸಿ ಸಾಕಾರ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ ಪಟ್ಲ ಸತೀಶ್ ಶೆಟ್ಟಿಯವರು. ಒಂದು ಸುಂದರ ಮಾತಿದೆ, ಮನೆ ಅರಮನೆಯಂತೆ ಇದ್ದರೆ ಸಾಲದು, ಮನಸ್ಸು ಅರಮನೆಯಂತೆ ಇರಬೇಕಂತೆ.
ಈ ಮಾತು ನಮ್ಮ ಶಾಸಕರಾದಂತಹ UT ಖಾದರ್ ಅವರಿಗೆ ಖಂಡಿತವಾಗಿ ಅನ್ವಯ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮನಸ್ಸು ಅರಮನೆಯಂತೆ ಇದ್ದರೆ ಮಾತ್ರ ಜೀವನಕ್ಕೊಂದು ಬೆಲೆ, ಬದುಕಿಗೊಂದು ಅರ್ಥ ಅಂತೆ. ಯಾವುದೇ ಜಾತಿ ಮತದ ಭೇದವಿಲ್ಲದೆ, ಬಡವ ಬಲ್ಲೆದೆಂಬ ಅಂತರ ಇಲ್ಲದೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವ ಜನನಾಯಕನಾಗಿ ಹೆಸರು ಗಳಿಸಿದವರು ನಮ್ಮ UT ಖಾದರ್ ಅವರು. ಈಗ ಗೌರವಾನ್ವಿತ ಶಾಸಕರಿಂದ ಶುಭಾಶಯದ 2 ಮಾತುಗಳು. ಅತ್ಯಂತ ಸಂತೋಷವಾಗ್ತಿದೆ. ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇವತ್ತು ಪ್ರಾರಂಭವಾಗಿದೆ. ನಾನು ಬಹುಶಃ ಪ್ರಪ್ರಥಮವಾಗಿ ಸತೀಶ್ ಪಟ್ಲರ್ ಮತ್ತು ಈ ಸೊಸೈಟಿ ಎಲ್ಲ ನಿರ್ದೇಶಕರನ್ನು ಮತ್ತು ಇದಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಹ ಮತ್ತು ಆತ್ಮವಿಶ್ವಾಸ ಧೈರ್ಯ ಕೊಟ್ಟಂಥ ಕೂಲೂರು ಕನ್ಯಾನ ಸದಾಶಿವ ಶೆಟ್ಟರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸ್ತೇನೆ. ಬಹುಶಃ ಇದು ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ದಿವಸ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ ಕಲಾಭಿಮಾನಿಗಳು ಸೇರಿಕೊಂಡು ಕಲಾಭಿಮಾನಿ ಹಿತದ ಹಿಸ್ಟ್ರಿಕೊಂಡು ಬಹುಶಃ ಈ ರೀತಿಯ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡುತ್ತಿರೋದು ಇದು ಪ್ರಪ್ರಥಮ ಬಹುಶಃ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದು ಕೂಡ ಯಕ್ಷಗಾನ ಕಲಾವಿದರಿಗೆ ಇವತ್ತು ಆ ಒಂದು ದೂರದರ್ಶನ ಇಟ್ಟುಕೊಂಡು ಬಹುಶಃ ಅದರ ಮುಖಾಂತರ ಕೋಆಪರೇಟಿವ್ ಸೊಸೈಟಿ ಸಾರ್ವಜನಿಕ ಇವತ್ತು ಪ್ರಾರಂಭ ಮಾಡಿ ಇದರಲ್ಲಿ ಬರುವಂತೆಲ್ಲ ಲಾಭಾಂಶಗಳನ್ನು ಬಹುಶಃ ಯಕ್ಷಗಾನ ಕಲಾವಿದರ ಮತ್ತು ಅವರ ಭವಿಷ್ಯ ಮತ್ತು ಕುಟುಂಬಕ್ಕೆ ಉಪಯೋಗ ಮಾಡುವ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ದೂರದರ್ಶನದ ಕಾರ್ಯಕ್ರಮ ಇದು ಇಡೀ ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಲಾಭಿಮಾನಿಗಳ ಈ ಒಂದು ಅವರ ಹಿತಾಸಕ್ತಿಯನ್ನು ಮುಂದಿನ ದಿನದಲ್ಲಿ ಅವರವರು ಅನುಸರಿಸಿಕೊಂಡು ಬಹುಶಃ ನೀವೆಲ್ಲರಿಗೂ ಪ್ರೇರಣೆ ಆಗುವಂಥ ಒಂದು ದೊಡ್ಡ ಮಟ್ಟದ ಯೋಜನೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಎರಡನೇದಾಗಿ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಯಾವುದೇ ಒಂದು ಸೌಹಾರ್ದ ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿ ಇರಲಿ, ದೊಡ್ಡ ಮಟ್ಟ ಆರ್ಥಿಕ ಸಂಸ್ಥೆ ಬ್ಯಾಂಕ್ ಇರಲಿ ಅಥವಾ ಇಂಥ ಬ್ಯಾಂಕ್ ಇರಲಿ, ಇದೆಲ್ಲ ಪ್ರಾರಂಭ ಯಾವುದು ಫಸ್ಟ್ ಬ್ರ್ಯಾಂಚಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೇ ಇವತ್ತು ಪ್ರಾರಂಭ ಆಗೋದು. ಆದರೆ ಇವತ್ತು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ನಮ್ಮ ಕ್ಷೇತ್ರದ ದೇರಳಕಟ್ಟೆಯಲ್ಲಿ ಇವತ್ತು ಪ್ರಾರಂಭ ಆಗಬೇಕಿದ್ದರೆ ದೇರಳಕಟ್ಟೆಗೆ ಒಂದು ಕ್ಷೇತ್ರ ಅದು ಮಹತ್ವ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿಗೆ ಎಷ್ಟು ಅದಕ್ಕೊಂದು ಸುಮ್ಮನೆ ಪ್ರಮಾಣ ಅದನ್ನು ಆಲೋಚನೆ ಮಾಡಿಕೊಂಡು ಹೋಗಿದ್ದಾರೆ. ಅದು ಕೂಡ ನಮ್ಮ ಕಂಫರ್ಟಿನ ಹತ್ತಿರವೇ ಬಿಲ್ಡಿಂಗಲ್ಲೇ ಇವತ್ತು ಇದೆ. ಅದು ಕೂಡ ನಮಗೆ ಅದನ್ನೇ ಸಂತೋಷ. ಯಾಕೆಂತ ಹೇಳಿದರೆ ಯಕ್ಷಗಾನ ಮತ್ತು ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕಲೆಯ 2 ಕಣ್ಣುಗಳು. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ನಾವಿದ್ದಾಗ ಮಾತ್ರ ಇದನ್ನು ಅನಿಸ್ಕೊಂಡು ಹೋಗೋದಲ್ಲ. ಬಹುಶಃ ಸತೀಶ್ ಪಟ್ಲ ಆಲೋಚನೆ ಅಂತ ಹೇಳಿದರೆ ಭವಿಷ್ಯದ ಯುವ ಪೀಳಿಗೆಗೆ ಇನ್ನು ಹುಟ್ಟಿ ಬರುವಂತಹ ಮಕ್ಕಳಿಗೆ ಈ 2 ಸಂಸ್ಕೃತಿಯನ್ನು ತೋರಿಸ್ಪಡಿಸುವುದು, ಅದನ್ನು ಹಿಂದಿದ್ದ ರೀತಿಯಿಂದ ವೈಭವೀಕರಿಸಿ ಮಾಡಿಕೊಂಡು ಅದಕ್ಕೊಂದು ಮಹತ್ವ ಕೊಡುವ ಮೂಲಕ ಆ ಯುವ ಜನರಿಗೆ ಕೂಡ ಆಕರ್ಷಣೆ ಆಗುವ ರೀತಿಯಲ್ಲಿ ಬಹುಶಃ ತಮ್ಮ ಇವತ್ತು ಕಾರ್ಯಕ್ರಮ ಎಲ್ಲ ಕೂಡ ಇವತ್ತು ನಡೆದಿದೆ. ನನಗೆ ವಿಶ್ವಾಸ ಇದೆ ಬಹುಶಃ ಖಂಡಿತವಾಗಿಯೂ ಅತ್ಯಂತ ಯಶಸ್ವಿಯಾಗಿ ಎಲ್ಲ ನಮ್ಮ ಸತೀಶ್ ಪಟ್ಲರವರ ಮತ್ತು ಎಲ್ಲ ನಿರ್ದೇಶಕರ ಪ್ರಾಮಾಣಿಕತೆ, ಬದ್ಧತೆ ಮತ್ತು ಬಹುಶಃ ನಿಯತ್ತಿನಿಂದ ಅವರೆಲ್ಲರೂ ಕೂಡ ಖಂಡಿತವಾಗಿ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮುಂದೆ ತೆಕ್ಕೊಂಡೋಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ, ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗುವಂಥದ್ದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಬೆಳಗ್ಗೆ ಬಂದು ಹಲವಾರು ಬ್ರ್ಯಾಂಚ್ಗಳು ಬಹುಶಃ ಇವತ್ತು ಪ್ರಾರಂಭ ಆಡಿ ಬಹುಶಃ ಬ್ರ್ಯಾಂಚ್ಗಳು ಮಾತ್ರ ಅದರ ಮುಖ ಜನರಿಗೆ ಅದನ್ನು ಭಾಳಷ್ಟು ಪ್ರಯೋಜನ ಆಗುವಂಥ ಕೆಲಸ ಕೂಡ ಖಂಡಿತವಾಗಿಯೂ ಆಗ್ತದೆ. ಯಾಕೆಂತ ಹೇಳಿದರೆ ಒಂದು ಯಕ್ಷಗಾನ ಕಲಾವಿದ ಆಗಬೇಕಾದಷ್ಟು ಸುಲಭ ಇಲ್ಲ. ಅದು ನೋಡಲಿಕ್ಕೆ ನಮ್ಗೆ ಎನಿಸ್ಬೋದು ಭಾಗವತರ ಭಾಳ ಸುಲಭ, ಯಕ್ಷಗಾನ ಸ್ಟೇಜಲ್ಲಿ ಅದು ಭಾಳ ಅಲ್ಲಿ ಹೋಗಿ ಸ್ಟೇಜ್ಗೆ ನಿಂತ ನಂತರ ಗೊತ್ತಾಗೋದು. ಅದಕ್ಕಿರುವ ಕಾನ್ಸಂಟ್ರೇಷನ್, ಅದಕ್ಕಿರುವಂಥ ಎಲ್ಲ ವಿಚಾರಗಳು ಬಹುಶಃ ಇವತ್ತು ಭಾಳಷ್ಟು ಆ ವ್ಯಕ್ತಿತ್ವ ಮೇಲೆ ಸೇರಿಕೊಂಡಿದೆ. ಯಾರು ಇವತ್ತು ನೋಡಿ, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಮ್ಮ ಯುವ ಜನಾಂಗಕ್ಕೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ತಾಳ್ಮೆ ಭಾಳ ಕಡಿಮೆ. ಎಲ್ಲ ಫಾಸ್ಟ್ ಫುಡ್ ಊಟ ಮಾಡಿ ಅರ್ಜೆಂಟ್ ಆಗಬೇಕು, ಇವತ್ತಿಗೆ 4 ರಪ ಅಂತ ಆಗಬೇಕು. ಯಾರು ಬೈದೆ ತಕ್ಷಣ ಬೈದರು, ತಾಳ್ಮೆ ಅಂತ ಭಾಳ ಕಡಿಮೆ ಆಗುವಂಥ ಪರಿಸ್ಥಿತಿ. ಯಾಕೆ ಕಾಲಘಟ್ಟ ಆಗಿದೆ. ಆದ ಕಾರಣ ಈ ಮಕ್ಕಳಿಗೆ ಇವತ್ತು ಎಷ್ಟೇ ನಾವು ಶಿಕ್ಷಣ ಕೊಟ್ಟರು ಕೂಡ ಏನು ಕೊಟ್ಟರು ಕೂಡ ಶೈಕ್ಷಣಿಕವಾಗಿ ಮಾರ್ಕ್ ತಗೊಳ್ಬೋದು, ಇನ್ನೊಂದು ಇರ್ಬೋದು, ಆರ್ಥಿಕ ದುಡ್ಡು ಬರ್ಬೋದು. ತಾಳ್ಮೆ ಅಂತ ದುಡ್ಡು ಎಲ್ಲಿಂದ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ತಾಳ್ಮೆ ನಮ್ಮ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಬರಬೇಕು. ತಾಳ್ಮೆ ಇವತ್ತು ನಮ್ಮ ಮಕ್ಕಳಿಗೆ ಬರಬೇಕಾದ್ರೆ ಅವ್ರಿಗೆ ಯಕ್ಷಗಾನ, ಇವತ್ತು ಭರತನಾಟ್ಯ ಇಂಥ ಕಲೆಗಳನ್ನು ಪ್ರಾರಂಭಿಸಿದಾಗ ಅವರು ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅವರ ಮನಸ್ಸನ್ನು ಕೇಂದ್ರಿತವಾಗಿದ್ಕೊಂಡು ಭಾಳಷ್ಟು ಅವ್ರಿಗೆ ತಾಳ್ಮೆ ಇರುವಂಥ ಒಂದು ವ್ಯಕ್ತಿತ್ವ ರೂಪುಗೊಳ್ತಾರೆ. ನೀವು ಯಾರೇ ನೋಡಿ, ದೊಡ್ಡ ಕಲಾವಿದರಿರಲಿ, ಸಮಾಧಾನ, ಅವ್ರು ದೊಡ್ಡ ಆರ್ಟಿಸ್ಟ್ ಆಗಿದ್ರು ಕೂಡ ಭಾಳ ಸಮಾಧಾನದಿಂದ ತಾಳ್ಮೆಯಿಂದ ಅವರ ವ್ಯಕ್ತಿತ್ವ ನಾವು ಭಾಳಷ್ಟು ಕಡೆ ಇವತ್ತು ನಾವು ನೋಡಿದ್ದೇವೆ. ಆದ ಕಾರಣ ಅವರ ಬದ್ಧತೆ ಮುಖಾಂತರ, ತಾಳ್ಮೆ ಮುಖಾಂತರ ಎಲ್ಲ ವಿಶ್ವಾಸ ತೆಕ್ಕೊಂಡು ಅವ್ರು ಮುಂದೆ ತಗೊಂಡು ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ.
ಬಹುಶಃ ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆ. ಯಕ್ಷಗಾನದ ಕಲಾವಿದರೊಬ್ಬರು ಈ ರೀತಿ ಮುಂದೆ ನಿಂತು ಸರ್ವ ವಿಚಾರ ಕೂಡ ಆಲೋಚನೆ ಮಾಡಿ ಎಲ್ಲರ ಸಹಕಾರ ಪಡೆದುಕೊಂಡು ಹಂತ ಯಕ್ಷದುರ್ಗದ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾನು ಪ್ರಥಮ ಕಾರ್ಯಕ್ರಮ ಟೌನ್ ಹಾಲ್ ಆದಾಗಲೂ ಕೂಡ ನಾನು ಹೋಗಿದ್ದೆ. ಬಹುಶಃ ಅದರ ಮುಖಾಂತರ ಇವತ್ತು ನಮ್ಮ ಅವರಿಗೆ ಮಕ್ಕಳಿಗೆ ಪ್ರೋತ್ಸಾಹನ ಇರಲಿ, ಪೆನ್ಷನ್ ಇರಲಿ, ಆಗಿಂದಾಗಿ ಸ್ಟಾರ್ಟ್ ಆಗಿ ಇವತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಇದು 2ನೇ ಹಂತ ಇವತ್ತು ಪ್ರಾರಂಭ ಆಗ್ತದೆ. ಆದ ಕಾರಣ ಎಲ್ಲ ಆ ಕನಸು ಇವತ್ತು ನನಸಾಗಲನ್ನು ನಾನು ಆಶಿಸಿಕೊಂಡು ನಾನು ಅತ್ಯಂತ ಸಂತೋಷದಿಂದ ಬಹುಶಃ ನಮ್ಮ ಕೂಲೂರು ಕನ್ಯಾನ ಸದಾಶಿವ ಶೆಟ್ಟರವರಿಗೆ, ಐಕಳ ಹರೀಶ್ ಶೆಟ್ಟರವರಿಗೆ ಎಲ್ಲರಿಗೂ ಕೂಡ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಈಗಾಗಲೇ ಕೂಲೂರು ಕನ್ಯಾನ ಸದಾಶಿವ ಶೆಟ್ಟರು ಹೇಳಿದಾಗೆ ಅತ್ಯಂತ ಹಿರಿಯರಾಗಿದ್ದುಕೊಂಡು ಬಹುಶಃ ಎಲ್ಲರಿಗೂ ಕೂಡ ತನ್ನಿಂದ ಆಗುವಂಥ ಸಹಕಾರ ಕೊಡುವಂಥ ಒಂದು ವಿಚಾರ. ಅಷ್ಟು ಮಾತ್ರ ಅಲ್ಲ, ಎಷ್ಟೇ ದೊಡ್ಡ ಶ್ರೀಮಂತಿಗಿದ್ದರೂ ಕೂಡ ಅಷ್ಟೇ ಸರಳತೆಯಿಂದ ಅಷ್ಟೇ ಪ್ರೀತಿಯಿಂದ ಇರುವುದು ಎಲ್ಲ ಇನ್ನಿತರ ಶ್ರೀಮಂತರಿಗೆ ಅವರೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ದುಡ್ಡಾಗ್ದೇನು ಕಷ್ಟ ಇಲ್ಲ. ಯಾರಿಗೂ ಕೂಡ ದುಡ್ಡು ಆಗ್ತದೆ, ದುಡ್ಡು ಹೋಗ್ತದೆ. ಎಷ್ಟೋ ದುಡ್ಡಿನವ್ರು ಬಂದಿದ್ದಾರೆ, ದುಡ್ಡಿನವ್ರು ಹೋಗಿದ್ದಾರೆ. ಆ ದುಡ್ಡಿನೊಟ್ಟಿಗೆ ಹೃದಯ ಶ್ರೀಮಂತಿಗೆ ಸರಳತೆ ಇದೆಯಲ್ಲ, ಅದು ಕೆಲವು ಜನರಿಗಿದೆ. ಅದರ ಕೂಲೂರು ಸದಾಶಿವ ಶೆಟ್ಟರಿಗೆ ಬಹುಶಃ ಇವತ್ತು ಎಲ್ಲರೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಅವರು ಕೂಡ ಎಲ್ಲರಿಗೂ ಕೂಡ ಮಾದರಿ ಆಗುವಂಥ ಅವಕಾಶ ಆಗಲಿ. ಐಕಳ ಹರೀಶ್ ಶೆಟ್ಟರವರಿಗೆ ಬಹುಶಃ ಅವರಿಗೆ ಮಾತಾಡಬೇಕು. ನನ್ನ ಕಷ್ಟ ಬಂದು ಹೇಳಿದೆ, ಸ್ವಲ್ಪ ಬೇಗ ಹೋಗಲಿಕ್ಕೆ ನಾನು ಬಿಡಬೇಕಂತ ಹೇಳಿಕೊಂಡು ನೀವು ಅಲ್ಲಿಂದ ಬರುವಾಗ 2 ಕಾರ್ಯಕ್ರಮ ಮುಗಿಸಿ ಬಂದೆ. ಈಗ ಅಲ್ಲಿ ಕಾಯ್ತಾ ಇದ್ದು ಅದಕ್ಕೆ ಅವರು ಹೇಳಿದ್ದು. ಆದ ಕಾರಣ ಇದಕ್ಕೆಲ್ಲವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈ ಒಂದು ಕಟ್ಟಡದಲ್ಲಿ ಮತ್ತು ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಆದಂಥ ಈ ಯಕ್ಷಧ್ವಜ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅತಿ ಶೀಘ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಎಂಬ ಪ್ರಶಸ್ತಿ ಪಡುವಂಥ ಒಂದು ದಿನಗಳು ಅತಿ ಶೀಘ್ರ ಬರಲಿ ಅಂತ ಹೇಳಿ ನಾನು ಸರ್ವರಿಗೆ ಶುಭಾಶಯ ಸಲ್ಲಿಸಿ, ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸೋದರನಾಗಿ ಯಾವುದೇ ಸಂದರ್ಭ ನಮ್ಮದೇನೋ ಸಹಕಾರ ಬೇಕಿದ್ದರೂ ಕೂಡ ನಾವು ಮುಂದೆ ನಿಮ್ಮ ಎಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ಅದೇ ರೀತಿ ಬಹುಶಃ ನಾವು ನರಿಂಗಾನದ ಅಲ್ಲಿ ಒಂದು ಕಮಲದ ಕೆರೆಯನ್ನು ಮಾಡಿ ನಾನೇ ಶಾಸಕ ನಿಧಿಯಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಶಾಶ್ವತವಾದ ಕಮಲದ ಕೆರೆ ನಿರ್ಮಾಣ ಮಾಡಿ 25-26ಕ್ಕೆ ನಮ್ಮ ಕಮಲ ನೀಡಿದ್ದೆ. ವೇದಿಕೆಯಲ್ಲಿ ಎಲ್ಲರಿಗೂ ನಿಮಗೆ ಮುಂದೆ ಎಲ್ಲರಿಗೂ ಕೂಡ ತಾವುದಲ್ಲಿ ಬಂದು ಭಾಗವಹಿಸಿ ನಮಗೆಲ್ಲರಿಗೂ ತಾವು ಪ್ರೋತ್ಸಾಹ ಕೊಡಬೇಕು ಕೇಳಿಕೊಳ್ತೇನೆ. ನಮಸ್ಕಾರ. ಶುಭಾಶಯದ ಮಾತುಗಳಿಗಾಗಿ ಧನ್ಯವಾದಗಳು. ಮಾನ್ಯ ಶಾಸಕರ ಕರೆಯಂತೆ ಶಾಸಕರಾದ UT ಖಾದರ್ರವರ ಮಾರ್ಗದರ್ಶನ ನೇತೃತ್ವದಲ್ಲಿ 25 ಮತ್ತು 26 ಮಾರ್ಚ್ ಶನಿವಾರ ಮತ್ತು ಭಾನುವಾರ ನರಿಂಗಾಣ ಮೋರ್ಲದ ಬೋಳದ ಪದವಿನಲ್ಲಿ ಲವಕುಶ ಜೋಡುಕೆರೆ ಕಂಬಳ ನಡೆಯಲಿಕ್ಕಿದೆ. ಪ್ರಥಮ ಹೊನಲು ಬೆಳಕಿನ ಜೋಡುಕೆರೆ ಕಂಬಳ. ಇದಕ್ಕೆ ತಮ್ಮೆಲ್ಲರನ್ನ ಅವರು ಬಹಳ ಆತ್ಮೀಯತೆಯಿಂದ ಆಮಂತ್ರಿಸ್ತಾ ಇದ್ದಾರೆ. ಮಾರ್ಚ್ 25 ಮತ್ತು 26 ನರಿಂಗಾಣದ ಮೋರ್ಲ ಪದವಿನಲ್ಲಿ ಕಂಬಳೋತ್ಸವ. 100 ಮನಸ್ಸುಗಳನ್ನು ನೋಯಿಸಿ ಪ್ರತಿದಿನ ದೇವರ ಮುಂದೆ ದೀಪ ಹಚ್ಚಿದರೆ ಅದು ಶೂನ್ಯಕ್ಕೆ ಸಮಾನವಂತೆ. ಅದೇ 100 ಮನಸ್ಸುಗಳನ್ನು ಪ್ರೀತಿಸಿ ಸಂತೋಷಗೊಳಿಸಿದರೆ ಅದು ದೇವರ ಮುಂದೆ ದೀಪ ಹಚ್ಚಿದಂತೆ ಎಂಬ ಮಾತಿದೆ. ಈ ಮಾತು ನಮ್ಮ ಐಕಳ ಹರೀಶಣ್ಣನವರಿಗೆ ಖಂಡಿತವಾಗಿ ಅನ್ವಯವಾಗ್ತದೆ. ಯಾಕೆ ಅಂತ ಹೇಳಿದರೆ ಯಾವುದೇ ಜಾತಿ ಮತದ ಭೇದವಿಲ್ಲದೆ ನೊಂದವರ ಮನವನ್ನು ಪ್ರೀತಿಸಿ ಅನೇಕ ಮನೆಗಳ ದೀಪವಾಗಿ ಬೆಳಗಿದವರು ಐಕಳ ಹರೀಶ್ ಶೆಟ್ಟಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಈಗ ಗೌರವವತಿಯಿಂದ 2 ಆಶಯದ ಮಾತುಗಳು. ಎಂಗಳಿಗೆ ಸದಾಶಿವ ಶೆಟ್ಟರು ಸತೀಶ್ ಅಣ್ಣಲ್ಲಿ ಎಂಗಳು ರಡ್ಡು ಅರ್ನ ಕಣ್ಣು ಅವು ಕಣ್ಣುಗಳ ಬೇನಾರವಲ್ಲಿಂದ ಓಲ್ನಾರು ಭಾರಿ ಒಂಜಿ ಪೊರ್ಲುಡು ಅದನ್ನು ಸಂಭಾಲ್ದು ಅನ್ನೊಂದು ಆಶೀರ್ವಾದಡು ಎಂಗಳು ಈ ಒಂಜಿ ಸಮಾಜ ಸೇವೆ ಮಲ್ತೊಂದುಲ್ಲ. ಎಂಗಳು ಅದೆಲ್ಲ ಯಾನು ಬೊಂಬಾಡು ಪದಿನ ಊರು ಮುಟ್ಟ ಪಂಡ್ರೆ ಆರ್ಯಣ್ಣ ದೇವರನ್ನು ದಾಯಕ ದೇವರು ಬಂದಾಗ ದೇವರು ತೂವರ ತಿಕ್ಕುಜೇರು ದೇವರು ಗುಂಡೋಡು ಉಳ್ಳೇರು ನಮ್ಮ ಮಾತು ಎನ್ನುವ ಆಡ ಈ ಒಂಜಿ ಸಮಾಜೋಡು ಇತ್ತ ಭಾರಿ ಪೊರ್ಲುಡು ಒಂಜಿ ಸಮಾಜ ಸೇವೆ ಮಲ್ಪಾರೆ ಆರೊಂಜಿ ಟಾನಿಕ್ ಎಂಗಳಿಗೆ ಪ್ರತಿ ಸರಲ್ಲ ಎಂಗಲಿ ಒಂಜಿ ವೇದಿಕೆ ಟಾನಿಕ್ ಆರೊಂಜಿ ಶಕ್ತಿ ತುಂಬವೇರು ಎಂಕುಲು ಅರ್ನ ಒಂದೇನು ಎಂಕುಲು ವಾಲೆ ಕೊಡ್ಲ ಅಂಚಿನೊಂಜಿ ವ್ಯಕ್ತಿನೇ ಯಾನು ಎನ್ನ ಜೀವ ನೋಡಿ ಅಂತ ತೋತಿಜಿ ದಯ ಬಂದಾಗ ಡೊನೇಷನ್ ಕೊರ್ಪೇರು ಡೊನೇಷನ್ ಕೊರ್ದಾಯಿ ನಡ್ಬೇಕು ಮಸ್ತ್ ಆಗಲ್ನ ಕೇಂದ್ರ ತಿಕ್ಕೊಂಡು ಆಗಲ್ನ ಆಕಲು ಅವೇನು ಏತ್ತು ಒಂದು ಪೇರು ಪಣ್ಣ ಪಂಡದೇ ಪ್ರೇಜೆ ಮೇರೆ ಅಂಚತ್ತು ಮೇರೆ ದುಡ್ಡು ಕೊಡ್ದು ಆಶೀರ್ವಾದ ಮಲ್ತದ್ದು ಎಂಗೆಲ್ಲ ಬೆರಿ ಬಿಟ್ಟದು ಯಾನುಲ್ಲೇ ಪಂಡದು ಪೂರ ನಮ್ಮನೆ ಇಡ್ಲ ಮಾತನ ಮುಂದೆಲ್ಲ ಟಾನಿಕ್ ಅವು ಬನ್ನಾಗ ಪಂಡ್ರೇನೆ ಸಾಧ್ಯ ಅನ್ನ ಹೆಚ್ಚ ಪಾತೆರೇನೆ ಹೋಗುಜಿ ದ್ಯಾ ಬನ್ನಾಗ ಮಸ್ತ್ ಜನ ಪಾತೆರೆ ಉಳ್ಳೇರು
ಡಾಕ್ಟರ್ಲೇರು ಬಂಡಾರಲು ಅವು ಮಾತಿರ್ಲಿಲ್ಲ ಅದು ಏರಲ್ಲ ಪುದಾರ್ ಬಂಡಾರಲ್ಲ ಪೋಪುಜಿ ಹೆಂಗಲ್ಲ ಸತೀಶನ್ನೇ ಪಟ್ಲ ಫೌಂಡೇಶನ್ದ ಲೆಕ್ಕೊಡು ಕೆಲಸ ಮಲ್ಪೇರಿಂದಂಡ ಯಾನ್ ಜಾಗತಿಕ ಬಂಡ ಸಂಘ ಕೂಟೋಡು ಮಲ್ಪುಡು ಎಂಗಳು ರೆಡ್ಡು ಜನಲ ದಾದ ಮನ್ನ ಬಂಗೋಡು ಇತ್ತಿನಕಲಿ ನಾರ್ದು ಇತ್ತಿನಗಡ್ಲ ಕಂತದು ಆಗಲ್ಲ ಬಂಗೋನ್ ಎಂಗಲಿ ದಾಲ ಮಲ್ಪರೆ ಹಾಕೊಂಡು ಒಂತೆಂಡಲ ಆಗಲ್ಲ ಬಂಗೋ ಸ್ಪಂದನೆ ಮಲ್ಪು ಕನ್ಪಿನ ಒಂಜಿ ಪ್ರಯತ್ನ ಎಂಗಲು ಅವು ಏತಾತನ ಏತ್ ಹೋತನ ಗೊತ್ತುಜಿ ಆಂಡ ಈ ಒಂಜಿ ಪ್ರಯತ್ನೋಡು ಈ ಒಂಜಿ ಈತ್ ಎಂಕುಲು ಮಲ್ಪನಾಗ ಐಟ್ ಒಂಜಿ 10-25% ಎಂಕುಲು ದಾಲ ಆಗಲಿ ಅನ್ಯ ಮಲ್ಪಂದೇನೆ ಎಂಕಲಿಗೆ ನಮ್ಮ ಬೇತೆ ಬೇತೆ ನಮ್ಮದು ದುಶ್ಮನಿಲು ಈ ಸಮಾಜೋಡು ಬಿಟ್ಟುವೇರು ಒಂಜಿ ಲೆಕ್ಕೋಡು ಮನಿ ಪದ ಕುಲ್ಲೋಡಿಲ್ಲಾಡು ದಾಲ ಮಲ್ಪರೆ ಬಲ್ಲಿ ಆಯ್ನ ಬುಡಿಯ ಜೋಗ್ಲಿನ ಪತ್ತೊಂದು ಲಾಗಿ ಮಲ್ತು ಬೇರೆ ಮಲ್ತು ಪದ ಇತ್ತಿನೇ ಆಯ್ ಭಾರಿ ಎಡ್ಡಂತಿನೇ ಎಂಕುಲು ಮತ ಈ ಮತ ಆಯನ ಇಲ್ಲಾಡು ಎಮ್ಮೆನ ಇಲ್ಲಾಡು ಅವ್ರು ಬೋದು ಪದ ಬಗ್ಗೆ ಎಂಗಲಿ ಎದುರು ಸೀದಾ ಪನೋಡಾಪುನು ಸ್ಟೇಟ್ಮೆಂಟ್ ಸೀದಾ ಮಲ್ಪಡೋಪುನು ದಯ ಬೋಡಿಗೆ ಅನ್ಪಿನ ಇಜ್ಜಂಗರಿ ದಯ ಬನ್ನ ಬತ್ತ ನಾನು ಮುಕ್ಕಾಲು ಬಾಸಿದು ಆರ್ಬನ್ ಲೆಕ್ಕ ಮುಕ್ಕಾಲು ಬಾಸಿ ಗೊಬ್ಬದಾತು ನನ್ನ 4 ಕಾಲು ಬಾಸಿದ ಪೋಡಿಗೆ ಎಂಜಿನೇತ ಅಂಚ ಎಂಕುಲು ಏನೋ ಮಲ್ಪುಂಡಲ್ಲ ಸಮಾಜದ ಎಡ್ಡೆಗಾತ್ರ ಮಲ್ಪುನು ಎಂಕುಲು ಎರಡಲ್ಲ ಪರ್ಸನಲ್ ಎಂಕಲಿ ದಾಲ ಒಂದು ಇಜ್ಜಿ ಸಂಸ್ಥೆ ರೆಡ್ ಸಂಸ್ಥೆಲ್ಲ ಭಾರಿ ಪುರ್ಲೋಡು ಬುಲೆ ಒಂದುಂಡು ಇನ್ನು ನೆಟ್ ಸೊಸೈಟಿ ಆಂಡ್ ಎಲ್ಲಂಗೆ ಎಂಕಲ್ಲ ಜಾಗತಿಕ ಬಂಡ ಸಂಘ ಕೂಟೋಗು ಕನ್ಯಾನ ಸದಸ್ಯ ಇಟ್ಟರೆ ಜಾಗ್ಯತ್ತು ಕೊಡ್ತೇವೆ ಅವನ್ನ ಎಂಕುಲು ಅಂಚೇನು ಬಿಟ್ಪುಜಿ ಹೆಂಚಿನ ಮಲ್ತದಂಡಲ್ಲ ಐಟು ಒಂಜಿ ಇನ್ಕಮ್ ಬರ್ಲಕ್ಕ ಮಲ್ತದೆ ಜೀವನ ಪರ್ಯಂತ ಆನ ಪುದಾರು ಒರಿಲಕ್ಕ ಅಂಚೆನ ಒಂದು ಕೆಲಸ ಮಲ್ಪರನ್ನು ಮಸ್ತ್ ಜನ ದಾನಿಲು ಬೊಂಬೆಡು ದಿಂಚಿ ಕೊಡ್ತೇವೆ ಅಕಲ ಮಾತ ಪುದಾರ್ ಪಂಡ ಇತ್ತೆ ಪೋಪುಜಾನ ದೇವರು ಮಾತಿರಲ್ಲ ಎಡ್ಡ ಮಲ್ಪಾಡು ಈ ಒಂಜಿ ಸೊಸೈಟಿನ ಎಂಕುಲೊಂದು ಮಲ್ಪನ ಒಂದು ಅಂದಾಜು ಮಲ್ತೊಂದಿತ್ತ ಫೆಡ್ರೇಷನ್ ಹಿಡ್ದು ಆತನ ಸತೀಶನ ಓಲೆ ಬರ್ತೇನೆ ಎಲ್ಲ ನಮ್ಮ ಒಂಜಿ ಸೊಸೈಟಿ ಮಲ್ಪರಣ್ಣು ನಮ್ಮ ಅಡೆಗೆ ಅವನ ಕೈಬುಡಿ ಎಂಗಲ್ ಇರುವಿರಲ್ಲ ವಾನಮ್ದಲ್ಲ ಕಾಂಪಿಟೇಷನ್ ಲಜ್ಜಿ ಎಂಗಲ್ ದೇವರು ಇತ್ತಿನ ಸಮಯ ಉಂಟ ಮಿಗ್ಗೆ ಬಲ ಎಲ್ಲಕ್ಕ ದಿವಾಡು ಬಂದು ದೇವಡು ನಟದು ಎಲ್ಲ ಎರಡು ಶಬ್ದವನ್ನು ಮುಕ್ತ ಜೈ ಬಂಧುಗಳೇ, ವೈದ್ಯೋ ನಾರಾಯಣ ಹರಿಯುವ ಮಾತಿದೆ. ವೈದ್ಯರನ್ನು ದೇವರಂತೆ ಕಾಣುವಂಥ ಒಂದು ಸಂಸ್ಕೃತಿ ನಮ್ಮದು. ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಪ್ರತಿಷ್ಠಿತ KS ಹೆಗ್ಡೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅನೇಕ ದೇವರಂಥ ವೈದ್ಯರುಗಳನ್ನ ಈ ಸಮಾಜಕ್ಕೆ ಕೊಡುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥವರು ಡಾಕ್ಟರ್ ಸತೀಶ್ ಭಂಡಾರಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಈಗ ಗೌರವಾನ್ವಿತ ಡಾಕ್ಟರ್ ಸತೀಶ್ ಭಂಡಾರಿಯವರಿಂದ 2 ಶುಭಾಶಯದ ಮಾತುಗಳು. ಈ ಬಹಳಷ್ಟು ಒಂದು ವಿಶಿಷ್ಟವಾದ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇವತ್ತು ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಗಣ್ಯರಿದ್ದಾರೆ. ಪ್ರತಿಯೊಬ್ಬರನ್ನು ಉದ್ದೇಶಿಸಿ ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಅವರೆಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮಾತಾಡಲು ಇಚ್ಛಿಸ್ತೇನೆ. ಈಗಾಗಲೇ ಈ ಉದ್ಘಾಟನಾ ಸಮಾರಂಭದಲ್ಲಿ ನನ್ನ ಇತರ ಹಿರಿಯರು ಉತ್ತಮ ರೀತಿಯಲ್ಲಿ ತಮ್ಮ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಯಕ್ಷಧ್ರುವದ ಕೋಆಪರೇಟಿವ್ ಸೊಸೈಟಿ ಇದು ಪಟ್ಲ ಸತೀಶ್ ಶೆಟ್ಟಿಯವರ ಇನ್ನೊಂದು ಪ್ರಯತ್ನ. ಯಾಕಂದರೆ 7 ವರ್ಷಗಳ ಹಿಂದೆ ಅವರು ನನ್ನ ಹತ್ರ ಬಂದು ಅವರು ನಾನು ENT ತಜ್ಞ, ಅವರಿಗೆ ಕೂಡ ಗಂಟ್ಲಿನಾಗಾಗ ಸ್ವಲ್ಪ ಸಲಹೆಗಳು ಬೇಕಾಗ್ತದೆ. ಗಂಟ್ಲಿಗೆ ತೊಂದರೆ ಇರುವಾಗ ನನ್ನ ಹತ್ರ ಬರ್ತಾಯಿದ್ರು. 7 ವರ್ಷ ಹಿಂದೆ ಒಂದು ಸಲ ಬಂದಾಗ ಪಟ್ಲ ಒಂದು ಟ್ರಸ್ಟ್ ಮಾಡ್ತೇನೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಉದ್ದೇಶವನ್ನು ಹೇಳಿದರು. ಆಗ ಅವರ ಪ್ರಥಮ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಆದರೆ ಪಟ್ಲ ಟ್ರಸ್ಟ್ ಯಕ್ಷಧ್ರುವ ಫೌಂಡೇಶನ್ ಈ ರೀತಿಯಾಗಿ ಬೆಳೀತೇನೆ ಅಂತಂತೆ ನಾನು ಕನಸಿನಲ್ಲಿ ಕೂಡ ನೆನೆಸಲಿರಲಿಲ್ಲ. ಇವತ್ತು ಈ 7 ವರ್ಷದಲ್ಲಿ ಪಟ್ಲ ಸತೀಶ್ ಶೆಟ್ಟರು ಎಲ್ಲರನ್ನೂ ಸೇರಿಸಿಕೊಂಡು, ಸಮಾಜವನ್ನೇ ಸೇರಿಸಿಕೊಂಡು, ಅದು ಕೂಡ ನಮ್ಮ ಈ ಯಕ್ಷಗಾನ ಕಲೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ಕಲಾವಿದರ ಸೇವೆಗಾಗಿ ತೊಡಗಿಸಿಕೊಂಡು ಈ ರೀತಿಯಾಗಿ ಬೃಹತ್ತವಾದಂಥ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಒಂದು ಸಂಘಟನಾ ಚತುರತೆಯಲ್ಲಿ ಇಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು. ಈಗಾಗಲೇ ಕನ್ಯಾನ ಸದಾಶಿವ ಶೆಟ್ಟರು ಹೇಳಿದರು. ಯಾಕಂದರೆ ಅವರಿಗೆ ಭಾಳ ದೊಡ್ಡ ಒಂದು ಸಂಸ್ಥೆಯನ್ನು ನಡೆಸಿ ಗೊತ್ತಿದೆ. ಯಾವುದೇ ಸಂಸ್ಥೆಯನ್ನು ಮಾಡಬೇಕಾದ್ರೆ ನಮ್ಮ ಸ್ಟ್ರೆಂಗ್ತ್ ವೀಕ್ನೆಸ್ಸನ್ನು ಗೊತ್ತಿರಬೇಕು. ಯಾಕಂದರೆ ನಮ್ಮ ಬಲ ಯಾವುದು, ನಮ್ಮ ವೀಕ್ನೆಸ್ ಯಾವುದು ಅದು ಗೊತ್ತಿರಬೇಕು. ಮತ್ತೊಂದು ಸಂಘಟನೆ ಚತುರ, ಎಲ್ಲರನ್ನೂ ಟೀಮನ್ನು ಬಿಲ್ಡ್ ಮಾಡಬೇಕು. ಟೀಮ್ ಇಲ್ಲದಿದ್ದರೆ ಯಾವ ಕೆಲಸ ಆಗೋದಿಲ್ಲ. ನಮಗೆ ಯಾವ ಕೆಲಸ ಆಗಬೇಕಾದ್ರೂ ನಮಗೆ ಸರಿಯಾದ ಒಂದು ಟೀಮ್ ಬೇಕು. ಟೀಮ್ ಅಂದರೆ ನಮ್ಮ ಒಡನಾಡಿಗಳು ಸರಿಯಾಗಿರಬೇಕು. ಅದು ಯಾವಾಗಲೂ ತಪ್ಪಾಗಿ ಹೋಗಬಾರ್ದು. ಒಡನಾಡಿಗಳು ಸರಿಯಾಗಿ ನಾವು ಸೆಲೆಕ್ಟ್ ಮಾಡಿದರೆ ಪ್ರತಿಯೊಬ್ಬರಿಗೂ ಅದರ ನಮ್ಮ ಜವಾಬ್ದಾರಿಯನ್ನು ಕೊಟ್ಟರೆ, ಆ ಜವಾಬ್ದಾರಿಯನ್ನು ಸರಿಯಾಗಿ ಅವರು ನಿರ್ವಹಿಸಿದರೆ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀತದೆ ಅನ್ನೋದಕ್ಕೆ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಅದಕ್ಕೆ ಬೇಕಾಗಿ ಪಟ್ಲ ಸತೀಶ್ ಶೆಟ್ಟರು ಆ್ಯಕ್ಚುಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ತೊಡಗಿಸ್ಕೊಂಡಿದ್ದಾರೆ.
ಇದರಲ್ಲಿ ಬೇಕಾಗಿರೋದು ನಿಮಗೆ ಆರ್ಥಿಕ ಕ್ಷೇತ್ರ, ಈಗಾಗಲೇ ಸ್ವಾಮೀಜಿಗಳು ಹೇಳಿದರು, ಆರ್ಥಿಕ ಕ್ಷೇತ್ರದಲ್ಲಿ ಬೇಕಾಗಿರೋದು ನಮ್ಮದು ಪ್ರಾಮಾಣಿಕ ಮತ್ತು ಟ್ರಾನ್ಸ್ಪರೆನ್ಸಿ ಬೇಕು. ಪಾರದರ್ಶಕತೆ ಇಲ್ಲದೆ ನಡೀಲಿಕ್ಕಿಲ್ಲ. ಯಾಕಂದರೆ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳು ಬಿದ್ದೋಗಿದ್ದಾವೆ. ನಾವು ಅದನ್ನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದೇ ಬ್ಯಾಂಕ್ಗಳು ಮುಳುಗಲಿಕ್ಕೆ ಸಮಯ ಬೇಕಾಗಿಲ್ಲ, ಒಂದೇ ಹಗಲು ಒಂದು ರಾತ್ರಿ ಬೇಕು. ಅದು ಕೂಡ ಶೇರ್ ನೀವು ನೋಡಿರ್ಬೋದು, ಇತ್ತೀಚೆಗೆ ಬಹಳಷ್ಟು ದೊಡ್ಡ ಪ್ರಖ್ಯಾತಿಯಾದಂಥ ಒಂದು ಸಂಸ್ಥೆ ಒಂದು ದಿವಸದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಮತ್ತು ಉಳಿದದ್ದೇ ದೊಡ್ಡ ಸಂಗತಿ ನಮಗೆ. ಅದರಿಂದಾಗಿ ಅದರ ಏನೆಲ್ಲ ಆಯಿತು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಪರದೇಶದಲ್ಲಿ ಕೂಡ ಅದರ ಬಗ್ಗೆ ಅಲ್ಲೋಲ ಕಲ್ಲೋಲ ಆಯಿತು. ಆ ಸಂಸ್ಥೆ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಆರ್ಥಿಕ ಕ್ಷೇತ್ರದಲ್ಲಿ ಪಾರದರ್ಶಕತೆ, ಅದು ಪ್ರಾಮಾಣಿಕತೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯವಿಲ್ಲ. ಇದು ಹೊಸ ಕ್ಷೇತ್ರ ಆದರೂ ನನಗೆ ಪಟ್ಲ ಸತೀಶ್ ಶೆಟ್ಟರು ತನ್ನ ಸಹೋದ್ಯೋಗಿಗಳು ಮತ್ತು ಕನ್ಯಾನ ಸತೀಶ್ ಶೆಟ್ಟಿ ಅಂಥವರ ಮತ್ತು ನನಗೆ ಸವಣೂರು ಸೀತಾರಾಮ ರೈಗಳು, ಯಾಕಂದರೆ ಆ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಅವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಯಾವುದು ಒಂದು ನನಗೆ ಹೆಸರು ಬೇಡ, ಯಾವ ಒಂದು ಎಲೆಯ ಮರೆ ಕಾಯಿಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಭಾಳಷ್ಟು ಜನ ತುಂಬ ಜನ ಕೆಲಸ ಉದ್ಯೋಗ ದೊರೆಯುತ್ತದೆ, ಕೆಲವರಿಗೆ ಭಾಳಷ್ಟು ಉಪಕಾರ ಆಗ್ತದೆ ಸಮಾಜಕ್ಕೆ. ಮತ್ತೊಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಈಗಾಗಲೇ ಪಟ್ಲ ಸತೀಶ್ ಶೆಟ್ಟಿಯವರು ಮಾಡ್ತಿರೋ ಕೆಲಸ ಭಾಳಷ್ಟು ಚೆನ್ನಾಗಿದೆ. ಅದನ್ನು ಈ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಅವರು ಖಂಡಿತವಾಗಿ ಇದನ್ನು ನಡೆಸಿಕೊಂಡು ಹೋಗಿ ಇದರಲ್ಲಿ ಯಶಸ್ವಿಯಾಗ್ತಾರೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ಅದಕ್ಕೆಲ್ಲ ನಮ್ಮ ಈ ಸಹಕಾರ ಇದೆ. ಅದನ್ನು ಚೆನ್ನಾಗಿ ಮಾಡಿಕೊಂಡು ಹೋಗಿ, ನಿಮಗೆ ದೇವರ ಆಶೀರ್ವಾದ ಇದೆ. ಪ್ರಾಮಾಣಿಕತೆ ಮತ್ತು ಟ್ರಾನ್ಸ್ಪರೆನ್ಸಿಯಿಂದ ಅದನ್ನು ಮಾಡಿಕೊಂಡು ಹೋಗಿ ನಿಮಗೆಲ್ಲರೂ ಸಹಕಾರ ಕೊಡ್ತಾರೆ ಮತ್ತು ನಮ್ಮೆಲ್ಲರ ಆಶೀರ್ವಾದ ಕೂಡ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭವನ್ನು ಕೊಟ್ಟದ್ದಕ್ಕೆ ನಮಗೆ ಕೃತಜ್ಞತೆ ಸಲ್ಲಿಸುತ್ತಾ, ನನ್ನ ಕನ್ಯಾನ ಸತೀಶ್ ಶೆಟ್ಟಿಯವರು ಮಾಡುತ್ತಿರುವಂಥ ಸಾಮಾಜಿಕ ಕಾರ್ಯದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಅವರಿಗೆ ಸರಿಯಾಗಿ ಅವರು ಹೇಳಿದಾಗ ಕರೆಕ್ಟ್ ಏನು ಹೇಳ್ತಾ ಇದ್ದಾರೆ ಅಂತ, ಅವರ ಹಣ ಸರಿಯಾಗಿ ವಿನಿಯೋಗ ಆಗಬೇಕು ಅಂತ. ಅದೇ ರೀತಿಯಾಗಿ ನಾವು ಸಸ್ಟೈನೇಬಲ್ ಆಗಬೇಕು ಅಂತ. ಯಾಕಂದರೆ ಕೊಟ್ಟದ್ದು ಎಷ್ಟು ದಿವಸ ಕರಗಿ ಹೋಗಲಿಕ್ಕೆ ಏನು ಸಮಯ ಸಾಕು, ಎಷ್ಟು ಒಂದು ದಿವಸ ಸಾಕು. ಆದರೆ ಅದನ್ನು ಅವರು ಹೇಳಿದಾಗೆ ಪುನಃ ಅದನ್ನು ತೊಡಗಿಸಿಕೊಂಡು ಅದರಂಥ ಆಗುವಂಥ ಫಲವನ್ನು ಅಥವಾ ಅದರಂಥ ಲಾಭವನ್ನು ಸಮಾಜಕ್ಕಾಗಿ ಉಪಯೋಗಿಸ್ತೀರಿ ಅನ್ನುವ ಭರವಸೆಯೊಂದಿಗೆ ನಮಗೆ ಈ ಸಂದರ್ಭವನ್ನು ಕೊಟ್ಟದ್ದಕ್ಕೆ ನಿಮಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳಿಕೊಂಡು ನಾನು ಎರಡು ಮಾತನ್ನು ನಿಲ್ಲಿಸ್ತೇನೆ. ಶುಭಾಶಯದ ಮಾತುಗಳಿಗಾಗಿ ಡಾಕ್ಟರ್ ಸತೀಶ್ ಭಂಡಾರಿ ಅವರಿಗೆ ತಲೆಬಾಗಿ ವಂದಿಸುತ್ತಾ, ನಮ್ಮ ಜೊತೆ ಮೀಡಿಯಾ ಡೈಜಿ ವರ್ಲ್ಡ್ ಮೀಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಒಂದು ಆ ಮೀಡಿಯಾದ ಮುಖಾಂತರವಾಗಿ ನೊಂದ ಮನಸ್ಸುಗಳಿಗೆ ನೆಮ್ಮದಿಯನ್ನು ಕೊಡುವಂಥ ಒಂದು ಸುಂದರ ಕಾರ್ಯಕ್ರಮ, ಹಾಸ್ಯ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ಮುಖಾಂತರವಾಗಿ ತುಳುನಾಡು ಮಾತ್ರ ಅಲ್ಲ, ವಿಶ್ವದಾದ್ಯಂತ ಒಂದು ದೊಡ್ಡ ಪ್ರಶಂಸೆಯನ್ನು ಪಡೆದವರು ನಮ್ಮ ವಾಲ್ಟರ್ ನಂದಳಿಕೆರೆಯವರು. ಈಗ ನಮ್ಮ ಜೊತೆ ಅವರು ಅತಿಥಿಗಳಾಗಿ ಜೊತೆ ಸೇರಿದ್ದಾರೆ. ಈಗ ಗೌರವಾನ್ವಿತ ಶ್ರೀ ವಾಲ್ಟರ್ ನಂದಳಿಕೆ ಅವರಿಂದ ಶುಭಾಶಯದ ಮಾತುಗಳು. ಅಂಡ ಇನಿ ಈ ಕಾರ್ಯಕ್ರಮಡು ಆ ಒಂಜಿ ನೆನಪು ಬರ್ಕೊಂಡು ಯಾನು ಎಲ್ಲೇ ಉಪನಗ ನಮ್ಮ ಊರುಡು ಸುಮಾರು 5ನೇ ಕ್ಲಾಸ್ ಹಿಡ್ದಿಂಚಿ ಯಕ್ಷಗಾನದ ಯಾನು ಒಂಜಿ ಪ್ರೇಮಿ, ಯಕ್ಷಗಾನದ ಅಭಿಮಾನಿ. ಅವಲ ಕರ್ನಾಟಕ ಮೇಳ ಇತ್ತು ಐಟ್ ಎನ್ನ ಮಲ್ಲ ಐಕನ್ ಬಂಡ ಮಿಜಾರಣ್ಣ ಪೇರು ಆರೇನು ತೂವರೆ 50 ಪೈಸಾ 1 ರೂಪಾಯಿದ ಟಿಕೆಟ್ ಕೊರತು ನೆಲ್ಲಟ್ಟು ತೂವೊಂದಿತ್ತೆ. ಏಪ ಮಿಜಾರಣ್ಣಪ್ಪೆ ಬರ್ಪಿರು ಬಂಡಿನ ಮಾತ್ರ ನಮಗೆ ಇಂಪಾರ್ಟೆಂಟ್. ಇಡೀ ರಾತ್ರಿ ಕೊಲ್ಲೊಂದಿತ್ತ ನಮ್ಮ ಅಂಡ ಐಟ್ ಕೋಪ ಬರ್ಪಿನಿ ಎಂಚಿನ ಮಂಡ ಆ ಟೈಮುಡು ನಮಗೆ ಗೊತ್ತುಜ್ಜಿ ಬೇಜಾರಲ್ಲಿ ಪುಡ್ಜಿ ಭಾಗವತಿಯರು ಮಸ್ತ್ ಉದ್ದ ಉಯ್ಪುನಾಗ ಕೋಪ ಬರ್ಪುಂಡು ದಯಪಂಡ ಅರ್ಥ ಹೊಂದಿತ್ತು. ಅರ್ಥನೇ ಹೊಂದಿತ್ತು ಜಾಕುಲ್ ಕನ್ನಡೋಡು ಇಂಚಿನ ಪಣ್ಪೇರು ಬಣ್ಣದು. ಅಂಡ್ ನಿಜವಾದ ಈ ಉಡಲ್ ದಿಂಜಿನ ಪಾತೆರ ಯಾನ್ ಇನಿ ಪನೋಡು ದಯಕ್ ಪಂಡ ಯಾನ್ ಯಕ್ಷಗಾನ ಭಾಗವತಿಕೆದ ಅಭಿಮಾನಿ ಆಯಿನಿ ಪಟ್ಲ ಸತೀಶ್ ಶೆಟ್ರನ ಪದಕೆಂದು ಆರ್ನ ಭಾಗವತಿಕೆ ಕೇಂದ್ರ ದಯಪಂಡ ಇನಿಲ್ಲ ಆರ್ನ ಯಾನು ಬಾರಿ ಮಲ್ಲ ಅಭಿಮಾನಿ ಆರ್ನ ಕಾರ್ಯಕ್ರಮ ಬರ್ಪಿನಿ ಬಂಡ ಅವು ಎನ್ನ ಪುಣ್ಯ ಹೆಂಗೆ ಅಭಿಮಾನ ಬಣ್ಣದ ಪಂಡ್ರೆ ಈ ಒಂಜಿ ವೇದಿಕೆ ಹಿಡಿದು ಮಸ್ತ್ ಖುಷಿಯ ಒಂದುಂಟು. ಯಕ್ಷ ಧ್ರುವ ಫೌಂಡೇಶನ್ ಆನಾಗ ನೆತ್ತ ಬಗ್ಗೆ ಮಲ್ಲ ಸುದ್ದಿ ಆದಿತ್ತಂಡು ಸುಮಾರು ಜನದ ಪ್ರಶ್ನೆ ಎಲ್ಲ ಇತ್ತಂಡು ಒಂದು ದಾಯಕ ಯಕ್ಷಗಾನಕ್ಕೆ ಬೋರ್ಡ ನಮಕ್ಕೆ ಬಣ್ಣದು ಅಂಡ ಯಕ್ಷ ಧ್ರುವ ಫೌಂಡೇಶನ್ ದಾಯಕ ಉಪಕಾರಕ್ಕೆ ಬತ್ತಂಡು ದಾಯಕ ಜನಕುಲ್ಯಕ್ಕೆ ಬೋರ್ಡು ದಾಯಕ ಕಲಾವಿದರಿಗೆ ಬೋರ್ಡು ಬಣ್ಣದು ಗೊತ್ತಾನಾಗ ಕೊರೋನಾ ಬರೋಡಾಳು. ಆ ಕೊರೋನಾದ ಟೈಮುಡು ಬಹುಶಃ ಯಕ್ಷ ಧ್ರುವ ಫೌಂಡೇಶನ್ ವಾ ಮೇಳ ವಾ ಆರ್ಟಿಸ್ಟ್ ವಾ ಕಲಾವಿದೆ ಎಂಚಿನ ದಾನೆ ಪಣದು ತೂ ಅಂದೆ ಪ್ರತಿ ಒಂಜಿ ಕಲಾವಿದರನ್ನ ಇಲ್ಲಗ್ಬೋದು ಹೆಲ್ಪ್ ಮಲ್ದಿನಿ ಪಂಡ ಅವು ಸತೀಶ್ ಅಣ್ಣನ ಯಕ್ಷ ಧ್ರುವ ಫೌಂಡೇಶನ್ ಐತಮಿತ್ತು ಭಾರಿ ಮಲ್ಲ ಅಭಿಮಾನ ಉಂಡು. ಯಾನು
ಇನಿ ಏರು ಮುಲ್ಪ ಉಲ್ಲೇರು ಏತ್ ಕಲಾವಿದರು ಉಲ್ಲೇರು ಗೊತ್ತುಜಿ ಅಂಡ ಮುಲ್ಪ ಲೈವ್ಡ್ ತೂಪಿನಲ್ಕ ಉಲ್ಲೇರು ತೂವೊಂದುಪ್ಪೇರು ಮಾತೆರೆಕ್ಲ ಎನ್ನ ಒಂಜೆ ಎಲ್ಲಿಯ ಪಾತೆರ ಏನ ಬಂಡ ನಮ್ಮ ಜೀವನಡು ಮೂಜಿ ತರತ್ತ ಜನಕುಲೇನು ಮನುಷ್ಯರೇನು ಮರಪರೆ ಬಲ್ಲಿಗೆ ಮೂಜಿ ತರತ್ತ ಮನುಷ್ಯರು ಒಂಜಿ ನಮ್ಮ ಸತೀಶ್ ಅಣ್ಣನಲ್ಕ ಏರು ಹೆಲ್ಪ್ ಮಲ್ಪಿರತ್ತೆ ಉಪಕಾರ ಮಲ್ಪಿರು ಅವು ಮಲ್ದಿನ ಉಪಕಾರ ನಮ್ಮ ಜೀವಮಾನೋಡು ಎಂಚಿನಲ್ಲ ಉಪಕಾರ ಅವಡು ಕಷ್ಟೊಡುಪ್ಪುನಾಗ ನಮಗೆ ಏರು ಉಪಕಾರ ಮಲ್ಪಿರು ಅವೇನು ನಮ್ಮ ಮರಪರೆ ಬಲ್ಲಿಗೆ ಕಷ್ಟೊಡುಪ್ಪುನಾಗ ಮಲ್ದಿನ ಉಪಕಾರ ಮರಪರೆ ಬಲ್ಲಿ ರಡ್ನೆ ನಮನು ಕಷ್ಟ ಬಂದಾಗ ಎಂಕುಲ್ ಕಷ್ಟೊಡುಪ್ಪುನಾಗ ಎಂಕಲ್ನ ಮೋಕೆದಕುಲು ಬುಡ್ದು ಬಲ್ಪು ಇರತ್ತೆ ಆಕಲೇನು ಮರಪರೆ ಬಲ್ಲಿಗೆ ಕಲಾವಿದರೆ ಗೊತ್ತುಂಡು ಅಕುಲು ಏತೋ ಜನ ನಮ್ಮದಿತ್ತೇರು ಕೊರೋನಾದ ಕಷ್ಟದ ಟೈಮುಡು ಅಕಲೆ ಬೋಡಾತಿನಕುಲು ಹೆಲ್ಪ್ ಮಲ್ಪರೆ ಆತಿನಕುಲು ಬುಡ್ದು ಬಲ್ದಿನಕುಲು ಉಲ್ಲೇರು ಹೆಲ್ಪ್ ಮಲ್ಪರೆ ಆವೊಂದು ಇತ್ತುಂಡು ಅಂಡೊಂಜಿ ನೆಪ ಇತ್ತನು ಕೊರೋನಾ ಮಾಡೋದು ಅಂಡ ಕಲಾವಿದರನ್ನು ಬುಡ್ದು ಬಲ್ದಿನಕುಲು ಮಸ್ತ್ ಜನ ಉಲ್ಲೇರು ಬೊಕ್ಕ ಮೂಜಿನೆತ್ತ ಬಂಡ ನಮನ್ ಕಷ್ಟೋಡು ಪಾಡ್ದು ಬಲ್ಪು ಇರತ್ತೆ ಆಕಲೆ ಎಲ್ಲ ಮರಪರೆ ಬಲ್ಲಿಗೆ ಒಂದು ನಮ್ಮ ಪೂರ ಜನಕ್ಕೆ ಮೂಲಿತ್ತಿನ ಕಲೆಗೆ ಮಾತೆರೆಕ್ಲ ಅನುಭವ ಉಂಟು ಒಂಜಿ ನಮ್ಮ ಕಷ್ಟೊಡುಪ್ಪುನಾಗ ನಮಗೆ ಉಪಕಾರ ಮಲ್ದಿನಕಲು ನಮ್ಮ ಏಪಲ ಏರ್ಲ ಮರಪರೆ ಬಲ್ಲಿ ಓಕೆ ರಡ್ನೆತ ನಮ್ಮ ಕ್ಲೋಸ್ ಆದಿತ್ತದು ನಮ್ಮ ಪ್ರೀತಿದಕ್ಕಲು ನಮ್ಮ ಕಷ್ಟೊಡುಪ್ಪುನಾಗ ಬುಡ್ದು ಬಲ್ಪುನ ಕಲೆಗೆ ಬೊಕ್ಕ ಆಕೇರಿಕೆ ನಮಕ್ ಕಷ್ಟಡು ಪಾಡ್ದು ಬಲ್ಪುನ ಕಲೆಗೆ ಈ ಮೂಜಿ ಜನಕುಲೆಗೆ ನಮ್ಮ ಬುಡ್ದು ಬಲ್ಪರೆ ಬಲ್ಲಿ ಅವಂಡ ನಿಕಲ್ ಎನ್ನಲೆ ನಿಕಲ್ನ ಮಾತೆರ್ನ ಲೈಫ್ ಒಂದು ಅನುಭವ ಖಂಡಿತ ಆತನು ಬೊಕ್ಕ ಸತೀಶ್ ಅಣ್ಣ ಕ್ಲವ್ ಗೊತ್ತುಪ್ಪು ಈ ಒಂಜಿ ಎಲ್ಲಿಯ ಪಾತೆರ ಪಂಡು ಮಲ್ಲ ವೇದಿಕೆಡು ಈ ಒಂಜಿ ಮಲ್ಲ ಸನ್ಮಾನ ಕೊರದು ಈ ವೇದಿಕೆಡು ಕುಲ್ಲುನ ಒಂಜಿ ಅವಕಾಶ ದಾಯಕ ಪಂಡ ಎಂಕ್ ಡಾಕ್ಟ್ರಲ್ಲೇರು ಬೊಕ್ಕ ಕನ್ಯಾನದ ಆರ್ನ ಜಾಸ್ತಿ ಆರ್ನ ಬಗ್ಗೆ ಯಾನು ಕೆಂದಿನ ಕಮ್ಮಿ ಅಂಡ ಇನಿ ಆರ್ನ ಪಾತೆರ ಕೇಂಡೆ ಅಲ್ಪ ಕುಲ್ಲುದು ಬೊಕ್ಕ ಮಾತೆರ್ಲ ಆರ್ನ ಬಗ್ಗೆ ಪಣ್ಯ ಕುಲ್ಲುದೆ ದಯ ಪಣ್ಯ ಕೇಂಡೆ ಯಾನು ದಯಪಂಡ ಆತು ಮಲ್ಲ ವ್ಯಕ್ತಿತ್ವ ಜನ ಇನಿ ನಮ್ಮ ಕೇನು ನಕುಲು ಮಸ್ತ್ ಉಲ್ಲೇರು ಅಂಡ ಕೈ ಮಿತ್ತು ಮಲ್ತದು ಕೊರ್ಪಿನಕುಲು ಭಾರಿ ಕಮ್ಮಿ ಉಲ್ಲೇರು ಆರ್ಲ ಪಂಡೇರು ಇನಿ ದಾನ ಮಲ್ಪುನಕುಲು ಕಮ್ಮಿ ಉಲ್ಲೇರು ದಾನ ಗೆತೋನ್ನಕುಲು ಮಸ್ತ್ ಉಲ್ಲೇರು ಬಣದು ಅವೇ ಈ ಆದರ್ಶಡು ಶ್ರೀ ಪಟ್ಲ ಸತೀಶ್ ಶೆಟ್ರು ಏತೋ ಕಲಾವಿದರಿಗೆ ಇನಿ ಆಶ್ರಯ ಆತೇರು ಒಂಜಿ ಹೋಪ್ಸ್ ಉಂಡು ಇನಿ ಎಂಚಿನಾತನ ಪಂಡ ಯಕ್ಷಗಾನ ರಂಗ ಆವಡು ನಾಟಕ ರಂಗ ಆವಡು ಕಲಾವಿದರಿಗೆ ಒಂಜಿ ರಡ್ಡು ದಿನ ಬೇಲೆ ಮಲ್ತು ಜಿಡ ಮೂಜಿನೇ ದಿನ ಕಲ ಇಲ್ಲು ನಡಪರೆ ಭಾರಿ ಬಂಗ ಉಂಡು ಎಂಕ್ ಯಾನ್ ಆತ್ ಕ್ಲೋಸ್ ಆದ ಕಲಾವಿದರೇನು ಎಂಕ ಕಲ ಪರಿಚಯ ಉಂಡು ಮಸ್ತ್ ಜನ ಉಲ್ಲೇರು ಅವು ಅರೆಕ್ ಅವು ಕಷ್ಟ ಗೊತ್ತುಂಡು ನಾಲ್ಕೈದು ದಿನ ಬೇಲೆ ಇಜ್ಜಿಡ ಆಜಿನ ದಿನ ಭಾರಿ ಕಷ್ಟ ಉಂಟು ಯಕ್ಷಗಾನ ಕಲಾವಿದರೆಕ್ಲ ಆಂಡ ಆರ್ನ ಕನ್ಸರ್ನ್ ತುಲೆ ಇನ್ಶೂರೆನ್ಸ್ ಸಮೇತ ಮಲ್ತು ಕೊಡ್ತೇರಾರು ಬೊಕ್ಕ ಒಂಜಿ ಸ್ಟೆಪ್ಪು ಎದುರು ಪೋದು ಇನಿ ಈ ಒಂಜಿ ಕೋಆಪರೇಟಿವ್ ಸೊಸೈಟಿ ಬಹುಶಃ ಏಪನೇ ಒಂದು ಆವಡಿತ್ತಂಡೆ ಆಂಡ ಇನಿ ಆಯ್ನ ಭಾರಿ ಒಂಜಿ ಖುಷಿತ್ತ ವಿಚಾರ ಅವು ಮಾತ ಕ್ರೆಡಿಟ್ ಶ್ರೇಯಸ್ಸಿಂಚಿನ ಉಂಡು ಶ್ರೀ ಪಟ್ಲ ಸತೀಶ್ ಶೆಟ್ರ್ ಬೊಕ್ಕ ಯಕ್ಷ ಧ್ರುವ ಫೌಂಡೇಶನ್ದ ಪ್ರತಿ ಒಂಜಿ ಮೆಂಬರ್ಸ್ ಏರ್ ಮಾತ ಐಟುಲ್ಲೇರು ಆಕಲೆ ಪೋಡು ಅಂಚನೆ ಆಕಲೆನ ಸಂಸ್ಥೆನು ಬೊಲೆಪವನ ನಮ್ಮ ಕನ್ಯಾನದ ಸರ್ ಉಲ್ಲೇರು ಅಂಚನೆ ಮಾತೆರೆಕ್ಲ ಅವು ಪೋವರ್ಡ್ ಪಣದ ಎನ್ನದು ಈ ಅವಕಾಶ ಕೂಡಾರ ಯಾನು ಧನ್ಯವಾದ ಮಲ್ತೊಂದುಲ್ಲೆ ಸೊಲ್ಮೆಲು ಜೈ ಹಿಂದ್. ನಂಗೆ ಮಾತೆರೆಗಳಿಗೆ ಗೊತ್ತಾಂಡು ವೃತ್ತಿಡು ಮಾಧ್ಯಮನು ಆಯ್ಕೆ ಮಲ್ತಿನ ವಾಲ್ಟರ್ ಅಂದಲಿಕ್ಕೆ ಪ್ರವೃತ್ತಿಡು ದಾಯಿ ಹಾಸ್ಯ ಕಲಾವಿದರೆಂದು ಅರೆಗೆ ಪ್ರೇರಣೆ ಯಕ್ಷರಂಗ ಅಣ್ಣಪ್ಪ ಮಿಜಾರ್ ಪಂಪಿನ ಒಂಜಿ ಸತ್ಯನು ನಮ್ಮ ಮಾತಾಡಿ ತೆರೆಯೋದ ಯಕ್ಷಗಾನದ ಮಿತ್ ಒಂಜಿ ಅಪಾರ ಅಭಿಮಾನ ದಿನರಿಗೆ ಸೊಲ್ಮೆ ಸಂದಾಯ್ತ ಮಲ್ತೊಂದು ಬಂದುಲೆ ನಮ್ಮೊಟ್ಟಿಗೆ ನಮ್ಮ ಕಂಫರ್ಟ್ ಸೀನ್ದ ಮಾಲಕರೇನ ಚಂದ್ರಾಸರ್ನಲ್ಲಿಯರು ಅದರ ಬಗ್ಗೆ ಒಂಜಿ ಪಾತೆರಪ್ಪ ನೋಡಿ ಒಬ್ಬೇ ಒಂಜಿ ಸಂಸ್ಥೆ ಒಂಜಿ ಕಟ್ಟಡೋಡು ಪ್ರಾರಂಭ ಆದ ಎಗ್ರಿಮೆಂಟ್ ಆಗಿ ಬೊಕ್ಕ ಆಯ್ತಾ ಮಾಲಕರು ಕೊರ್ಪುನ ಕಿರಿಕಿರಿಯೇ ಜಾಸ್ತಿ ಅಂಡ ನೇಕ ಅಪವಾದ ನಮ್ಮ ಚಂದ್ರಾಸರ್ನೆ ನಮ್ಮ ಕಚೇರಿಯರ್ನ ಕಟ್ಟಡು ಪ್ರಾರಂಭ ಆಗಿ ಬೊಕ್ಕ ಪ್ರತಿಯೊಂದು ವಿಚಾರಗಳಿತ್ತ ಸತೀಶನ್ನೇ ಪಂಡ್ಲೇಕನೆ ಒಮ್ಮೆ ಒಂಜಿ ವಿಚಾರ ಇಂಚಿನ ಎತ್ತನ ಎಂಕ್ಲೆ ತೀರಿಪೋಜಾರ ಆರೇ ಮೂಲೆ ಅರ್ನ ಎರಡು ಜನ ವ್ಯವಸ್ಥಾಪಕರ್ನಕ್ಲು ಉಲ್ಲೇರು ಒಂಜಿ ಶ್ರೀಕಾಂತ್ ಶೆಟ್ರು ಬೊಕೊಂಜಿ ಅಕ್ಷಿತ್ ಶೆಟ್ರು ಅಕ್ಕಲು ಏಪದುನಕಲ್ ನಮ್ಮ ಒಟ್ಟಿಗೆ ನಿಂತದ್ದು ಈ ಒಂಜಿ ಸೊಸೈಟಿನಿ ಉದ್ಘಾಟನೆ ಅಲ್ಪುನ ಮಲ್ಲ ಒಂಜಿ ಸಹಕಾರ ಕೊಡ್ತೇರು ಚಂದ್ರಾಸನ್ನ ಇರ್ನ ಒಂಜಿ ಸಹಕಾರನ ಸ್ಮರಣೆ ಮಲ್ತಂದು ಏನ ಎರಡು ಶುಭಾಶಯದ ಪಾತೇರ. ಇಂತಹ ಒಂದು ದೊಡ್ಡದಾದಂಥ ವೇದಿಕೆಯಲ್ಲಿ ನಮಗೂ ಕೂಡ ಒಂದು ಅವಕಾಶ ಸಿಗುವಂಥದ್ದೇ ನನ್ನ ಪುಣ್ಯ ಅಂತೇಳಿ ನಾನು ಅನಿಸ್ತೇನೆ.
ಯಾವುದೇ ಒಂದು ಕೆಲಸವನ್ನು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಅದು ಉತ್ತಮವಾದ ಬೆಳೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತೆ. ದೇರಳಕಟ್ಟೆ ಅನ್ನುವಂಥದ್ದು ಇದು ದೇವರ ಕಟ್ಟೆಯೂ ಹೌದು, ದೈವದ ಕಟ್ಟೆಯೂ ಹೌದು. ಇಲ್ಲಿ ಸತ್ಯ ಧರ್ಮದಲ್ಲಿ ಒಂದು ನೀತಿಯಲ್ಲಿ ಯಾವುದೇ ಕೆಲಸಕ್ಕೆ ಕಾರ್ಯ ಹಾಕಿದರೆ ಅದು ನಿರ್ವಿಘ್ನ ಅಂತೇಳಿ ಆದದ್ದೇ ಇಲ್ಲ. ಇದಕ್ಕೆ ಇಲ್ಲಿರುವಂಥ ಒಂದು ನಿದರ್ಶನಗಳನ್ನು ನೀವು ನೋಡಿದರೆ, ದೇರ್ಲಕಟ್ಟೆ ಅನ್ನುವಂಥದ್ದು ಈ ಮಂಗಳೂರಲ್ಲಿ ಇನ್ನು ನೆಕ್ಸ್ಟ್ ಮಂಗಳೂರಾಗಿ ಬೆಳೀತಿರುವಂಥ ಒಂದು ಜಾಗ ಅಂತ ಹೇಳಿದರೆ ಅದು ನಮ್ಮ ದೇರ್ಲಕಟ್ಟೆ. ಏನಪ್ಪ ಇರ್ಬೋದು, ಕೇಸೆಗ್ಡೆ ಇರ್ಬೋದು, ಫಾದಲ್ಮುರ್ಲ್ ಇರ್ಬೋದು, ಕನಚೂರು ಇರ್ಬೋದು, ಕೋನ್ಬನೆಗ ಕೊರಡುಪತಿಯಲ್ಲಿ ಒಂದು ಕ್ವಶನನ್ನು ಕೇಳಿದರು. 1 ಕಿಲೋಮೀಟರ್ನೊಳಗೆ 1-1.5 ಕಿಲೋಮೀಟರ್ನೊಳಗೆ ಭಾರತದಲ್ಲೇ ಇರುವಂಥ 3 ಮೆಡಿಕಲ್ ಕಾಲೇಜ್ಗಳು ಯಾವುದು ಅಂತೇಳಿ. ಅದಕ್ಕೆ ಉತ್ತರ, ಇಡೀ ಭಾರತ ದೇಶದಲ್ಲಿರುವಂಥ ಒಂದು ಅತ್ಯುತ್ತಮವಾದ ಜಾಗ ಅದು ನಮ್ಮ ದೇರ್ಲಕಟ್ಟೆ. ಆ ಜಾಗದಲ್ಲಿ ನಾವಿದ್ದೇವೆ ಅಂತ ಹೇಳಿಕೆ ನಮಗೆ ಸಂತೋಷ ಆಗ್ತಾ ಇದೆ. ಅದು ಇನ್ಫೋಸಿಸ್ ಇರ್ಬೋದು, ಮ್ಯಾಂಗ್ಳೂರು ಯೂನಿವರ್ಸಿಟಿ, PA ಕಾಲೇಜ್, ಬ್ಯಾರಿಷ್ ಕಾಲೇಜ್, ಶಾರದಾ ಇನ್ಸ್ಟಿಟ್ಯೂಷನ್, ಎಲೋಸಿಸ್ ಇನ್ಸ್ಟಿಟ್ಯೂಷನ್, ಇನ್ನೇನು ಬೇಕು ನಮಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಮಗೆ ಹೋಗಲಿಕ್ಕೆ. ಇಂಥ ಹಲವಾರು ಕೋಟಿ ಕಟ್ಲೆಯನ್ನು ಇನ್ವೆಸ್ಟನ್ನು ಮಾಡುವಂಥ ಜಾಗ ಇದು ನಮ್ಮದು. ಇಂಥ ಒಂದು ಜಾಗದಲ್ಲಿ, ಅದು ಕೂಡ ನನ್ನಂತಹ ಒಂದು ಚಿಕ್ಕ ಒಂದು ಜಾಗದಲ್ಲಿ ಬೆಳೆದಿರುವಂಥ ಈ ಒಂದು ಪ್ರದೇಶದಲ್ಲಿ ಪಟ್ಲ ಫೌಂಡೇಶನ್ ಅಂತ ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ನೋಡಿ. ಪ್ರತಿಯೊಬ್ಬರಿಗೆ ಒಂದು ಜಾಗಕ್ಕೆ ಹೋದಾಗ ಆ ಜಾಗಕ್ಕೆ ಒಂದು ಮಹಿಮೆ ಅಂತ ಇದೆ. ಇಷ್ಟು ಜನರಿದ್ದರು, ಅವರಲ್ಲಿ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಮಹಿಮೆ ಅಂತೇಳಿದೆ. ಆದರೆ ನಮ್ಮ ಪಟ್ಲ ಸತೀಶ್ ರೆಡ್ಡಿಗೆ ಅವರದೇ ಆದ ಒಂದು ಮಹಿಮೆ ಇದೆ ಅಂತೇಳಿ ನಮಗೆ ಗೊತ್ತಾದದ್ದು ಯಕ್ಷಧ್ರುವದಿಂದಾಗಿ. ಇಷ್ಟು ದೊಡ್ಡ ಕಲಾವಿದರು ಕೂಡ ಇದ್ದರೂ ಕೂಡ ಒಬ್ಬ ಕಲಾವಿದ ಏನು ಮಾಡ್ಬೋದೆನ್ನೋದನ್ನು ತೋರಿಸಿಕೊಟ್ಟವರಲ್ಲಿ ಇವರು. ಫಲ ಕೊಡುವ ಗಿಡ ಬಾಗ್ತದಂತೆ, ತೆನೆ ಬಿಡುವ ಪೈರು ಬಾಗ್ತದಂತೆ, ಗೊನೆ ಬಿಡುವ ಕದಳಿ ಬಾಗ್ತದಂತೆ. ಬಾಗುವುದೇ ಲಕ್ಷಣವಲ್ಲ, ಬೀಗುವುದು ಮನುಷ್ಯ ಲಕ್ಷಣವಲ್ಲ, ಬಾಗುವುದೇ ಲಕ್ಷಣವಂತೇಳಿ ಪ್ರಕೃತಿ ತೋರಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಪಟ್ಲ ಸತೀಶ್ ಶೆಟ್ಟರು ಇಷ್ಟು ಎತ್ತರಕ್ಕೆ ಬೆಳೆದು ಕೂಡ ಇನ್ನೂ ಕೂಡ ಅವರು ಬಾಗುವುದನ್ನು ನೋಡಿದರೆ ಇನ್ನೆಷ್ಟೆತ್ತರಕ್ಕೆ ಅವರು ಬೆಳಿಬೋದು ಅಂತೇಳಿ ನಮಗಿದ್ರೆ ಗೊತ್ತಾಗ್ತದೆ. ಕನ್ಯಾನದವರ ಬಗ್ಗೆ ನಮಗೇನು ಹೇಳಲಿಕ್ಕೂ ನನಗೂ ಹೇಳುವಷ್ಟು ನಾನು ದೊಡ್ಡವನಲ್ಲ. ಇಡೀ ಊರಿಗೆ ಊರನ್ನೇ ನಾವು ಮೊನ್ನೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಬಗ್ಗೆ ನಮ್ಮ ಒಂದು ಬೇಡಿಕೆಯನ್ನು ಮತ್ತು ಅವರನ್ನು ನಾವು ಪ್ರಥಮವಾಗಿ ಅವರನ್ನು ನೋಡಬೇಕು. ಇನ್ನೊಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವನೇ ಒಂದು ಬಲ ಬರಬೇಕು. ಮತ್ತು ಈ ಉಳ್ಳಾಲ ವಲಯದಲ್ಲಿ ಒಂದು ಅವರ ಹೆಸರನ್ನು ಕೂಡ ನಮಗೆ ಬೇಕು ಎನ್ನುವ ನಿಟ್ಟಿನಲ್ಲಿ ಅವರ ಮನೆಗೆ ನಾವು ಹೋದೆವು. ಅವರ ಒಂದು ಆತಿಥ್ಯ ಇಷ್ಟು ದೊಡ್ಡ ಜನ ಆದರೂ ನಾವು ಬರುವಾಗ ಅವರು ಹೇಳ್ತರು, ನಮಗೆಲ್ಲ ಕಾಫಿ ಟೀ ಎಲ್ಲ ಕೊಟ್ಟರು. ಬರುವಾಗ ಹೇಳಿದರು, ಎನ್ನ ಚಾನಿ ಎನ್ನ ಕೈಟಿ ಯಾನೇ ಮಲ್ತು ಬರೋಡು ಅಂತೇಳಿ. ಆದರೆ ಮನುಷ್ಯ ಬೆಳೆಯುವಾಗ ಅವರಲ್ಲಿ ಕಾಣುವಂಥದ್ದು, ನಾವೆಲ್ಲ ಇದು ಕಲಿಯುವಂಥದ್ದು, ನಾವೆಲ್ಲ ಏನುಂಟು ಇದನ್ನಂತ ಕಲಿಯುವಂಥದ್ದು. ಇಷ್ಟು ದೊಡ್ಡ ಎತ್ತರಕ್ಕೆ ಉಳಿದ್ರೂ ಕೂಡ ಅವರು ಮಾಡುವಂಥ ಕೆಲಸಗಳು. ಈ ನಿಟ್ಟಿನಲ್ಲಿ ಇಂಥ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಇದೊಂದು ಅತ್ಯುತ್ತಮವಾದಂಥ ಬ್ಯಾಂಕ್ ಆಗಿ ಮೂಡಿ ಬರಲಿ. ಇಲ್ಲಿರುವಂಥ ಎಲ್ಲ ಅತಿರಥ ಮಹಾಶಯರ ಆಶೀರ್ವಾದ ನಮಗೂ ಅದರಿಂದ ದೊರೆಯಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಚಂದ್ರಸಣ್ಣ. ಬಂಧುಗಳೇ, ನಮ್ಮ ಜೊತೆ SCDCC ಬ್ಯಾಂಕಿನ ನಿರ್ದೇಶಕರಾದ TG ರಾಜಾರಾಮ್ ಭಟ್ರವರು ಇದ್ದಾರೆ. ನಮ್ಮ ಸತೀಶಣ್ಣನವರ ಆಪ್ತ ವಲಯದ ಒಬ್ಬ ಮಾರ್ಗದರ್ಶಕರಾಗಿ ಇತ್ತೀಚೆಗೆ ತಮಗೆ ಗೊತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳು ಓದಿದ್ದೀರಿ. ಒಂದು ಮುಡುಪಿನಲ್ಲಿ ಒಂದು ದೇವಿ ಮಾತ್ಮೆ ಆಟವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಏಕಕಾಲಕ್ಕೆ 25 ಮಹಿಷಾಸುರ ಮತ್ತು 15 ರಕ್ತಬೀಜರನ್ನು ಇಳಿಸಿ ಒಂದು ದಾಖಲೆಯನ್ನು ಬರೆದಂಥ ರಾಜಾರಾಮ್ ಭಟ್ರವರಿಂದ ಈಗ 2 ಶುಭಾಶಯದ ಮಾತುಗಳು. ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನಾ ಸಮಾರಂಭದ ಅತ್ಯಂತ ಸಂತೋಷದ ಕ್ಷಣ. ನಾನೊಬ್ಬ ಯಕ್ಷಗಾನ ಪ್ರೇಮಿಯಾಗಿ ಈ ಅದ್ಭುತ ಬಾಲಕನ ಯಕ್ಷವೈಭವವನ್ನು ನಾನು ಕಂಡಿದ್ದೇನೆ. ನಾನು ಕೇಳಿದೆ ಅವರಿಗೆ, ಇವರಿಗೆ ಪ್ರಾಯ ಇತ್ತು ಅಂತ, 42 ಅಂತ. ಯಕ್ಷರಂಗದ ಸಚಿನ್ ತೆಂಡೂಲ್ಕರ್ 16 ವರ್ಷದಲ್ಲಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನಲ್ಲಿ ವಿಜೃಂಭಿಸಿದರೆ 15 ವರ್ಷದಲ್ಲಿ ಪಟ್ಲ ಸತೀಶ್ ಶೆಟ್ಟರು ಯಕ್ಷಗಾನದಲ್ಲಿ ವಿಜೃಂಭಿಸಿದರು. ಅದಕ್ಕಾಗಿ ನಾನು ಅವರ ಅಭಿಮಾನಿ. ಕೇವಲ ಅಭಿಮಾನಕ್ಕೆ ಮಾತ್ರ ಅಭಿಮಾನಿ ಅಲ್ಲ. ಮಹಾಭಾರತ ಯುದ್ಧದ ಆರಂಭದಲ್ಲಿ ಕುರುಡ ಧೃತರಾಷ್ಟ್ರ ತನ್ನ ಡ್ರೈವರ್ ಸಂಜಯನ್ ಅಂತ ಕೇಳ್ತಾನೆ. ಅವಾಗ ಸಾರಥಿ ಅಲ್ಲ, ಅವನು ಸಾರಥಿ, ಡ್ರೈವರ್ ಅಂತ ಕೇಳ್ತಾನೆ.
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ್ತು ಸಂಜಯ ಅಂತ ಪ್ರಶ್ನೆ ಮಾಡ್ತಾನೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ? ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು, ಇದು ಮಹಾಭಾರತ, ಇದು ಭಗವದ್ಗೀತೆ ನಮಗೆ ಕೊಟ್ಟ ಸಂದೇಶ. ಪಟ್ಲ ಸತೀಶ್ ಶೆಟ್ಟರು ಯಾಕೆ ಫೇಮಸ್ ಆದರು? ಬಹುಶಃ ಇದಕ್ಕಾಗಿ ಅವರು ಫೇಮಸ್ ಆದರು. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು, ತಾನು ನಂಬಿಕೊಂಡಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಧರ್ಮಯುತವಾಗಿ ನಡೆದು ಎಂಥ ಪ್ರಬಲವಾದ ವಿರೋಧ ಬಂದರೂ ಕೂಡ, ಎಂತಹ ವಿನಾಶಕಾರಿ ವಿಪತ್ತು ಬಂದಿದ್ದರೂ ಕೂಡ ಅದನ್ನು ಎದುರಿಸಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಗೆದ್ದು ಬಂದವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಸತೀಶ್ ಶೆಟ್ಟಿಯವರು. ಕೇವಲ ಭಾಗವತನಾಗಿ ಅವರು ಗೆದ್ದದ್ದು ಮಾತ್ರ ಅಲ್ಲ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪನೆ ಮಾಡಿದರು. ಒಬ್ಬ ಸಾಮಾನ್ಯ ಬಾಲಕ ಯಕ್ಷಧ್ರುವ ಅಂತ ಕರೆಸಿಕೊಳ್ಳೋದೇ ದೊಡ್ಡ ಸಾಧನೆ, ಭಾರಿ ದೊಡ್ಡ ಸಾಧನೆ. ಧ್ರುವತಾರೆಯನ್ನು ನಾವು ನೋಡ್ತೇವೆ. ಅತುಲಿತವಾದ ಪ್ರಖ್ಯಾತ ಹೊಂದಿದಂಥ ಒಬ್ಬ ವ್ಯಕ್ತಿ ಧ್ರುವತಾರೆಯಾಗಿ ಮಿಂಚಬಲ್ಲ, ನಾವು ಅದನ್ನು ಯಕ್ಷಗಾನ ಕೇಳಿದ್ದೇವೆ. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತನಾಗಿ ವಿಜೃಂಭಿಸಿ ಆಟದಿಂದ ಮನೆಗೆ ಹೋಗೋದು, ಕಲಾಪ್ರೇಮಿಗಳ ಮನೆಯಿಂದ ಹೋಗುವ ಸಂದರ್ಭದಲ್ಲಿ ಮನೆಯಿಂದ ಅವರನ್ನು ಕರ್ಕೊಂಬಂದು ಆ ಸಮಯದಲ್ಲಿ ಕರ್ಕೊಂಬಂದು ಕೂರಿಸಿ ನಿಜ ಅರ್ಥದಲ್ಲಿ ಒಬ್ಬ ಭಾಗವತ, ಪಟ್ಲ ಭಾಗವತರು ಯಕ್ಷಧ್ರುವ ಆಗಿ ಮಿಂಚಿದ್ದು ನಮಗೆಲ್ಲೂ ತುಂಬ ಸಂತೋಷ ಅಂತ ಅನಿಸ್ತದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕೂಡ ಅದು ವಿಜೃಂಭಿಸಿತು. ಯಾಕೆ? ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು, ಒಬ್ಬ ಭಾಗವತನಾಗಿ ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅದನ್ನು ಪಾಲನೆ ಮಾಡಿದ ಪಟ್ಲ ಸತೀಶ್ ಶೆಟ್ಟಿಯವರು ಒಂದು ಟ್ರಸ್ಟ್, ಸಾಮಾಜಿಕ ಟ್ರಸ್ಟ್ ಹೇಗೆ ಜನಸಾಮಾನ್ಯರಿಗೆ ಕೆಲಸ ಮಾಡ್ಬೋದು, ಜನಸಾಮಾನ್ಯ ಕಷ್ಟಗಳಿಗೆ ಸ್ಪಂದಿಸ್ಬೋದು ಅಂತ ತೋರಿಸಿಕೊಟ್ಟಂಥ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅದನ್ನು ಪರಿಪಾಲನೆ ಮಾಡಿಕೊಂಡು ಬಂದಿದೆ. ನಾನು ನಂಬಿದ್ದೆ. ಎಲ್ಲರೂ ಕೂಡ ಸದಾಶಿವರನ್ನು ಹೊಗಳಿದರು. ನಾನು ನಂಬಿದ ಗೋಮಾತೆ ಅವರು ಇನ್ನೂ ಕೂಡ ಅವರು ದಾನ ಧರ್ಮ ಮಾಡುವ ಇಚ್ಛೆಯನ್ನು ಅವರಿಗೆ ಪ್ರೇರೇಪಣೆ ಕೊಡ್ತಾ ಬರಲಿ. ನಾನು ನಂಬಿದ ಗೋಮಾತೆ ಅವರು ಒಳ್ಳೆಯದು ಮಾಡಿದ ಪ್ರಾರ್ಥನೆ ಮಾಡ್ತೇನೆ. ನಾನು ಮೊನ್ನೆ ಗೋಸೇವಾ ಮಾಸಾಚರಣೆ ಮಾಡಿದ್ದೆ. ಅವರ ಮೇಲೆ ನಂಬಿಕೆ ಇಟ್ಟು ನಾನು ಗೋಸೇವಾ ಮಾಸಾಚರಣೆ ಮಾಡಿದ್ದೇನೆ. ಅದು ಯಶಸ್ವಿಯಾಗಿದೆ. ಗೋಮಾತೆ ನಿಮಗೆ ಒಳ್ಳೆಯದು ಮಾಡಬೇಕು, ನಿಮಗೆ ಒಳ್ಳೆಯದು ಮಾಡಬೇಕು. ಪಟ್ಲ ಸತೀಶ್ ಶೆಟ್ಟರು ನಿರೂಪಕರು ನನಗೆ ಆರೋಪ ಮಾಡಿದರು ದೇವಿ ಮಹಾತ್ಮೆಯ ವೈಭವಕ್ಕೆ. ಅಲ್ಲವೇ ಅಲ್ಲ. ಯಕ್ಷರಂಗದಲ್ಲೊಂದು ಇಂಥ ವಿನೂತನ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ ಭಾಗವತರು, ನಾನು ನಿಮಗೆ ತಲೆಬಾಗಿ ಒಂದನೇ ಸಲ್ಲಿಕೆ ಮಾಡ್ತೇನೆ. ಅದು ನನ್ನ ಪ್ರಯತ್ನ ಅಲ್ಲ, ನಿಮ್ಮ ಪ್ರಯತ್ನ. ಇವತ್ತು 3ನೇ ಸಾಹಸ ಕೈ ಹಾಕಿದ್ದೀರಿ. ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದು ಬ್ಯಾಂಕ್ ಆಗಲಿ ಅಂತ ಹೇಳಿದರು. ಯಾರು ಗೊತ್ತಿಲ್ಲ, ಸದಸ್ಯರು ಹೇಳಿದ್ರೇನು. ಬ್ಯಾಂಕ್ ಮಲ್ಪೊಚ್ಚಿ ಬಂಗ ಉಂಡು, ಅವು ಸೀತನಡಿಗೆಯಲ್ಲಿ ಬಂಗ ಉಂಡು. RBI ದಾಗಿ ಬರ್ಪೇರು, ದಿನ ಕಾಣೆ ಬರ್ಪೇರು, RBI ದಾಗಿ ಬರ್ಪೇರು. ನಂಗೆ ಈತ ಯಾರು ಭಾಗವತರೆ ಇಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ನಂಗೆ ಯಾರು ಇದ್ದಾನೆ ಸಾರತೆನ್ಮ ಎಲ್ಲ ಬರ್ಕೊಂಡು ಇನ್ನು ನೂತನ ಮೇಲೆ ಸಾರತೆನ್ಮ ಬರ್ಕೊಂಡು ಮಂಡ್ಯ ವೆಚ್ಚ ಮಲ್ಪಚ್ಚ. ಕ್ಷೇತ್ರೇ ಧರ್ಮಂ ಕುರು, ಈ ತತ್ವವನ್ನು ಪರಿಪಾಲನೆ ಮಾಡಿಕೊಂಡು ಈ ಸೊಸೈಟಿ ನೀವು ಪರಿಪಾಲನೆ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆದರೆ ಇದು ಕೂಡ ಗೆಲ್ತದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗೆಲ್ಲಬೇಕು, ನನ್ನ ಆಶೆ ಇದೆ. ನಿಮ್ಮೆಲ್ಲರ ಆಶಯ ಕೂಡ ನನ್ನ ಆಶಯವಾದೇ. ಇದು ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ಶ್ರೀ TG ರಾಜಾರಾಮ್ ಭಟ್ರವರಿಗೆ ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರಿನ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಗುರುಪ್ರಸಾದ್ ಬಂಗಾರರವರಿಂದ ಶುಭಾಶಯದ ನುಡಿಗಳು. ಇವರ ಬಗ್ಗೆ ನಾವು ತುಂಬ ಅಭಿಮಾನದಿಂದ ಹೇಳ್ತೇವೆ. ಈ ಒಂದು ಸೌಹಾರ್ದ ಸೊಸೈಟಿ ಇವತ್ತು ಇಲ್ಲಿ ಪ್ರಾರಂಭ ಆಗಬೇಕಿದ್ರೆ ಅವರ ಸಂಪೂರ್ಣ ಮಾರ್ಗದರ್ಶನ ನಮಗೆ ಪ್ರೇರಣೆಯಾಗಿದೆ. ಅವರು ಹೇಳಿದಂತೆ ನಾವು ಸುಮಾರು 4 ವರ್ಷಕ್ಕೆ ಮುಂಚೆ ಈ ಒಂದು ಸೌಹಾರ್ದ ಸೊಸೈಟಿಯನ್ನು ಸ್ಥಾಪಿಸುವಂಥ ಒಂದು ಮನಸ್ಸು ಮಾಡಿದ್ದೀವಿ. ಆದರೆ ಕಾಲಕ್ರಮೇಣ ಕಾಲ ಕೂಡಿ ಬಂದಿರಲಿಲ್ಲ. ಈಗ ನಮ್ಮ ಕನ್ಯಾನ ಸದಾಶಿವಣ್ಣನವರಂಥ ಅವರ ಒಂದು ಪ್ರೇರಣೆಯಿಂದ ಇದೊಂದು ಕಾಲ ಕೂಡಿ ಬಂದಿದೆ. ನಮಗೆಲ್ಲ ರೀತಿಯಿಂದ ಸಹಕರಿಸಿದಂಥ ಗೌರವಾನ್ವಿತ ಗುರುಪ್ರಸಾದ್ ಬಂಗಾರರಿಂದ 2 ಶುಭಾಶಯದ ನುಡಿಗಳು. ಯಕ್ಷಧ್ರುವ ಸೌಹಾರ್ದ ಕ್ಷೇತ್ರದ ಮೂಲಕ ಸೌಹಾರ್ದ ಕ್ಷೇತ್ರಕ್ಕೆ ಕೊಡೂರು ಕನ್ಯಾನ ಸದಾಶಿವ ಶೆಟ್ಟಿ ಅಂತವರು, ಐಕಳ ಹರೀಶ್ ಶೆಟ್ಟಿ ಅಂತವರು, ಶಶಿಧರ್ ಶೆಟ್ಟಿ ಬರೋಡ ಇಂಥ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಕೊಡುಗೆ ದಾನಿಯಾಗಿರುವಂಥ ಎಲ್ಲರನ್ನು ಒಗ್ಗೂಡಿಸಿ ಒಂದು ತಂಡವಾಗಿ ಅವರನ್ನು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ
ಪಟ್ಲ ಸತೀಶ್ ಶೆಟ್ಟಿ ಅವರಿಗೂ, ಪುರುಷೋತ್ತಮ್ ಭಂಡಾರಿ ಅವರಿಗೂ, ಹಾಗೆ CA ಸುದೇಶ್ ರೈ ಅವರಿಗೂ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪ್ರಾಯಶಃ ಈಗಾಗಲೇ ಪುರುಷೋತ್ತಮ್ ಭಂಡಾರಿ ಅವರು ಹೇಳಿದರು, ನಾನು ಬೆಂಗಳೂರಿಂದ ಈ ಭಾಗಕ್ಕೆ ವರ್ಗಾವಣೆಯಾಗ ಬಂದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಕಳೆದ 4 ವರ್ಷದ ಹಿಂದೆ ಇದ್ರ ಬಗ್ಗೆ ಯೋಚನೆಗಳು, ಚಿಂತನೆಗಳು ಆಗಿತ್ತು. ಬೇರೆ ಬೇರೆ ಕಾರಣಾಂತರಗಳಿಂದ ಅದರ ಸ್ವಲ್ಪ ಮುಂದುವರಿದಿದೆ. ಆದರೆ ಖಂಡಿತವಾಗಲೂ ಇದು ವಿಳಂಬ ಆಗಲಿಲ್ಲ. ಒಂದು ಉತ್ತಮ ತಂಡದೊಂದಿಗೆ ಒಂದು ಸಹಕಾರಿ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ಸೌಹಾರ್ದ ಕ್ಷೇತ್ರ ಇರ್ಬೋದು. ಸೌಹಾರ್ದ ಕ್ಷೇತ್ರವು ಸೌಹಾರ್ದ ಕಾಯ್ದೆ 2001ರಲ್ಲಿ ಜಾರಿಗೆ ಬಂದಿದೆ. ಸಹಕಾರ ಕ್ಷೇತ್ರದಲ್ಲಿ ಸ್ವಾಯತ್ತತೆ, ಸ್ವಯಂ ಆಡಳಿತ ಮತ್ತು ಸ್ವಯಂ ನಿಯಂತ್ರಣ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ಸೌಹಾರ್ದ ಕಾಯ್ದೆಯನ್ನು ರಾಜ್ಯ ಸರ್ಕಾರ 2001ರಲ್ಲಿ ಜಾರಿಗೆ ತಂತು. ಈಗಾಗಲೇ ಹಿರಿಯ ಸಹಕಾರಿಗಳಾಗಿರುವಂಥ ರಾಜಾರಾಮ್ ಭಟ್ರವರು ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಖಂಡಿತವಾಗಲೂ ಸಹಕಾರಿ ಕ್ಷೇತ್ರದಲ್ಲಿ, ಅದರಲ್ಲೂ ಸೌಹಾರ್ದ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ತುಂಬ ಅವಕಾಶಗಳಿದೆ. ಇದು ಬೆಳಿತೀವಿ ಅಂತ ಹೇಳಿದ್ರೆ ಸ್ಕೈ ಈಸ್ ಎ ಲಿಮಿಟ್. ನಮ್ಮ ಯೋಚನೆಯನ್ನು ಈಗಾಗಲೇ ಸ್ವಾಮೀಜಿಗಳು ಹೇಳಿದಂಗೆ ನಾವು ಇದನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಖಂಡಿತವಾಗಲೂ ನಾವು ಬೆಳೀಲಿಕ್ಕೆ ಅವಕಾಶ ಇದೆ. ಕಾಯ್ದೆಯ ಇತಿಮಿತಿ, ಕಾಯ್ದೆ, ನಿಯಮ, ಉಪವಿಧಿಗೆ ಅನುಗುಣವಾಗಿ ಜೊತೆಗೆ ಏನು ಯೋಚನೆಯನ್ನು ಮಾಡಿದ್ದೀವಿ, ನಮ್ಮ ಯಕ್ಷ ಲೋಕದ ಜೊತೆಗೆ ಕಲಾವಿದರಿಗೆ ಇದರ ಉಪಯೋಗ ಆಗಬೇಕು. ಈ ನಿಟ್ಟಿನಲ್ಲೂ ಮಾಡಲಿಕ್ಕೂ ತುಂಬ ಅವಕಾಶಗಳು ಸಹಕಾರ ಕ್ಷೇತ್ರದಲ್ಲಿ ಇದೆ. ಇದನ್ನು ಸದುಪಯೋಗ ಪಡ್ಕೊಂಡು ತಮ್ಮ ಏನು ಉತ್ತಮ ತಂಡ ಇದೆ, ಖಂಡಿತವಾಗಲೂ ಈ ತಂಡ ನೋಡಿದಾಗ ಇದು ಯಶಸ್ವಿ ಆಗುತ್ತೆ ಅಂತೇಳಿ ಖಂಡಿತವಾಗಲೂ ನನಗೆ ವಿಶ್ವಾಸ ಇದೆ. ಒಂದು ಸಂಯುಕ್ತ ಸಹಕಾರಿ ಅಧಿಕಾರಿ ನೆಲೆಯಲ್ಲಿ ತಮಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ನಾವು ತಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ, ಜೊತೆಗೆ ನಾನು ಪಟ್ಲ ಸತೀಶ್ ಶೆಟ್ಟಿ ಅವರ ಅಭಿಮಾನಿಯೂ ಹೌದು. ಆ ನಿಟ್ಟಿನಲ್ಲಿ ತಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ತಮ್ಮ ಸಹಕಾರಕ್ಕಾಗಿ ಇನ್ನೊಮ್ಮೆ ಚಿರವಾಗಿ ವಂದಿಸುತ್ತಾ, ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ನಮ್ಮ ಸೊಸೈಟಿ ಪ್ರಾರಂಭ ಆಗಬೇಕಿದ್ರೆ ಸಹಕಾರ ಮಾಡಿದಂಥ ಒಂದು 3 ಗೌರವಿಸುವಂಥ ಕಾರ್ಯಕ್ರಮ. ಒಂದು ನಮ್ಮ ಲಯನ್ ಚಂದ್ರ ಶೆಟ್ಟಿಯವರ ವ್ಯವಸ್ಥಾಪಕರಾದಂಥ ಶ್ರೀ ಶ್ರೀಕಾಂತ್ ಶೆಟ್ಟಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಅಕ್ಷಿತ್ ಶೆಟ್ಟಿಯವರು, ಇವರು ಸಂಪೂರ್ಣವಾಗಿ ಅವರ ಸಹಕಾರವನ್ನು ನೀಡಿ ಈ ಒಂದು ಉದ್ಘಾಟನಾ ಸಮಾರಂಭ ಚಂದಗಾಣಿಸುವಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಶಾಲು ಹಾಕಿ ಒಂದು ಸಿಹಿ ತಿಂಡಿಯ ಪೊಟ್ಟಣವನ್ನು ನೀಡಿ ಗೌರವಿಸಬೇಕು ವಿನಂತಿಸ್ತು. ಅಕ್ಷಿತ್ ಶೆಟ್ಟಿಯವರು ತುಂಬ ಸಹಕರಿಸಿದ್ದೀರಿ. ನಿಮ್ಮ ಸಹಕಾರ ನಮ್ಮ ಮುಂದೆ ಕೂಡ ನಾವು ಅಕ್ಷಿತ್ ರೈ ಅವರು ಚಂದ್ರಾಸಣ್ಣನವರ ಬಹಳ ನಂಬಿಕಸ್ಥ ವ್ಯವಸ್ಥಾಪಕರು. ಇನ್ನೊಂದು ಒಳವಿನ್ಯಾಸವನ್ನು ಬಹಳ ಸುಂದರವಾಗಿ ಮಾಡುವಲ್ಲಿ ಸಹಕರಿಸಿದಂಥ ಶ್ರೀ ಅಭಿಷೇಕ್ ಶೆಟ್ಟಿಯವರು, ಆರ್ಕಿಟೆಕ್ಟ್ ಅಭಿಷೇಕ್ ಶೆಟ್ಟಿಯವರು ದಯವಿಟ್ಟು ಇದರ ವೇದಿಕೆಗೆ ಬರಬೇಕು. ಹಾಗೂ ನಮ್ಮ ಚಂದ್ರಸಣ್ಣನ ದಿ ಕಂಫರ್ಟ್ಸ್ ಇನ್ ಹೋಟೆಲ್ನ ಎಲ್ಲ ಅಂಗಡಿಯವರು ಕೂಡ ನಮಗೆ ತುಂಬ ಸಹಕರಿಸಿದ್ದಾರೆ. ಅವರ ಸಹಕಾರವನ್ನು ಸ್ಮರಿಸುತ್ತಾ ನಮ್ಮ ಚಂದ್ರಸಣ್ಣನವರಿಗೆ ಅವರು ನೀಡಿದ ಸಹಕಾರಕ್ಕಾಗಿ ಒಂದು ವಿಶೇಷ ಗೌರವವನ್ನು ಶಾಲು ಹೊದಿಸಿ ನಮ್ಮ ಸತೀಶನನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಅತಿಥಿಗಳಿಗೆ ನಮ್ಮ ಸಂಘದ ಅಧ್ಯಕ್ಷರಾದ, ಸೊಸೈಟಿ ಅಧ್ಯಕ್ಷರಾದ ಸತೀಶಣ್ಣನವರು ಒಣಹಣ್ಣು ಹಾಗೂ ಸಿಹಿ ತಿಂಡಿಯ ಪುಟ್ಟಣವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಜೊತೆ ಸೇರಿದ್ದೀವೋ ಶ್ರೀಮತಿ ತನುಜಾ ಜಯಶಲಾಟ್ಟಿ ಅಂತವರು. ಈ ಸಂಭ್ರಮದ ಆಚರಣೆಯ ಸುಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಲು ನಾನು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. ಪ್ರಥಮವಾಗಿ ಈ ಉದ್ಘಾಟನಾ ಸಮಾರಂಭವನ್ನು ದೀಪ ಪ್ರಜ್ವಲನೆಗೊಳಿಸಿ ನಮಗೆ ಆಶೀರ್ವಚನ ನೀಡಿ ನಮ್ಮನ್ನೆಲ್ಲ ಹಾರೈಸಿದ ಪರಮ ಪೂಜ್ಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡೆಯೂರು ಇವರಿಗೆ
ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂಸ್ಥೆಯ ಉದ್ಘಾಟನೆಯನ್ನು ನೆರವೇರಿಸಿದ ಗೌರವಾನ್ವಿತ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅಧ್ಯಕ್ಷರು ಮತ್ತು MD ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮಾ ಲಿಮಿಟೆಡ್ ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ UT ಖಾದರ್ ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ನಮ್ಮ ತುಂಬು ಹೃದಯದ ವಂದನೆಗಳು. ಭದ್ರತಾ ಕೋಶ ಉದ್ಘಾಟನೆಗೊಳಿಸಿದ ಸನ್ಮಾನ್ಯ ಶ್ರೀ ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು ಜಾಗತಿಕ ಬಂಟರ ಸಂಘದ ಒಕ್ಕೂಟ ಷೇರು ಸರ್ಟಿಫಿಕೇಟ್ ಬಿಡುಗಡೆಗೊಳಿಸಿದ ಸನ್ಮಾನ್ಯ ಡಾಕ್ಟರ್ ಸತೀಶ್ ಭಂಡಾರಿ ಕುಲಪತಿಗಳು ನಿಟ್ಯ ವಿಶ್ವವಿದ್ಯಾನಿಲಯ ನಿರಕು ಠೇವಣಿ ಪತ್ರದ ಬಿಡುಗಡೆ ನೆರವೇರಿಸಿದ ಶ್ರೀ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ನಿರ್ದೇಶಕರು ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಯಕ್ಷಧ್ರುವ ನಗದು ಪತ್ರ ಬಿಡುಗಡೆಗೊಳಿಸಿದ ಲಯನ್ ಚಂದ್ರಹಾಸ್ ಶೆಟ್ಟಿ ಕಟ್ಟಡ ಮಾಲಕರು ದಿ ಕಂಫರ್ಟ್ಸ್ ಇನ್ ಮಾಸಿಕ ಠೇವಣಿ ಖಾತೆಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದ ಶ್ರೀ ಸನ್ಮಾನ್ಯ ಸವಣೂರು ಸೀತಾರಾಮರೈ ಉಳಿತಾಯ ಖಾತೆ ಪುಸ್ತಕದ ಬಿಡುಗಡೆಗೆ ಸಹಕರಿಸಿದ ಸನ್ಮಾನ್ಯ ಶ್ರೀ ಗುರುಪ್ರಸಾದ್ ಬಂಗೇರ ಹಿರಿಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಗಣಕಯಂತ್ರ ಉದ್ಘಾಟನೆ ನೆರವೇರಿಸಿದ ಶ್ರೀ ಟಿ ರಾಜರಾಮ ಭಟ್ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರುಗಳಿಗೆ ನಮ್ಮ ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ವತಿಯಿಂದ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ಸನ್ಮಾನ್ಯ ಶ್ರೀ ಅಬ್ದುಲ್ ಸತ್ತಾರ್ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್ ಹಾಗೂ ಶ್ರೀ ವಾಲ್ಟರ್ ನಂದಳಿಕೆ ವ್ಯವಸ್ಥಾಪಕ ನಿರ್ದೇಶಕರು ದಾಯ್ಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ಭುಜಬಲಿ ಧರ್ಮಸ್ಥಳ ಅಶೋಕ್ ಶೆಟ್ಟಿ ಯಕ್ಷಧ್ರುವ ಫೌಂಡೇಶನ್ನ ಉಪಾಧ್ಯಕ್ಷರು ಇವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಯಕ್ಷಧ್ರುವ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಲು ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿ ಸಹಕರಿಸಿದ CA ಸುದೇಶ್ ಕುಮಾರ್ ರೈ, CA ವೃಂದಾ ಪೊನ್ನಾಳ್ ಹಾಗೂ ಅವರ ಕಚೇರಿ ಸಿಬ್ಬಂದಿ ವೃಂದದವರಿಗೆ ನಮ್ಮ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಚೇರಿಗೆ ಸುಂದರವಾದ ಒಳವಿನ್ಯಾಸವನ್ನು ಮಾಡಿಕೊಟ್ಟ ಶ್ರೀ ಪ್ರದೀಪ್ ಕುಮಾರ್ ಆಳ್ವ ಹಾಗೂ ನಮ್ಮ ಕಚೇರಿಯನ್ನು ಒದಗಿಸಿದಲ್ಲದೆ ನಮ್ಮ ಎಲ್ಲ ಕಾರ್ಯದಲ್ಲಿ ಕೈ ಜೋಡಿಸಿದ ಕಟ್ಟಡ ಮಾಲಕರಾದ ಚಂದ್ರಹಾಸ್ ಶೆಟ್ಟಿಯವರಿಗೂ ನಮ್ಮ ಧನ್ಯವಾದಗಳು. ಕಟ್ಟಡದ ವ್ಯವಸ್ಥಾಪಕರಾದ ಶ್ರೀ ಶ್ರೀಕಾಂತ್ ಶೆಟ್ಟಿ ಹಾಗೂ ಅಕ್ಷಿತ್ ರೈಯವರು ಈ ಕಚೇರಿಯ ಉದ್ಘಾಟನೆಯ ಪೂರ್ವಭಾವಿ ತಯಾರಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮಗೆ ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಪೂರ್ವಕ ವಂದನೆಗಳು. ಬೆಳ್ಮ ಗ್ರಾಮ ಪಂಚಾಯತ್, ಕೋಣಾಜೆ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಪತ್ರಕರ್ತ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ, ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಸೊಸೈಟಿಯ ನಿರ್ದೇಶಕರುಗಳಿಗೆ, ಸರ್ವ ಸದಸ್ಯರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಆರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಕುಮಾರಿ ರಕ್ಷಿತಾ ಶೆಟ್ಟಿ, ಅತಿಥಿ ಸತ್ಕಾರ ಮಾಡಿದ ಹೋಟೆಲ್ ಅಟ್ಟಣೆಯ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಹೂವಿನ ಅಲಂಕಾರ ಮಾಡಿದ ಜಗದೀಶ್ ಶೆಟ್ಟಿ ಕಾರ್ ಸ್ಟ್ರೀಟ್ ಇವರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕೊನೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣೀಭೂತರಾದ ಎಲ್ಲ ಮಹನೀಯರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.